ಶ್ರೇಯಾ ಅಲಂಕಾರು ಹಿರಿಯ ವಿದ್ಯಾರ್ಥಿ. ಹಾಗೆಯೇ ಚೆಂಡೆಯಲ್ಲಿ ಈಗಷ್ಟೇ ಪ್ರಥಮ PUCಗೆ ದಾಖಲಾತಿಗೊಂಡಂತಹ ನಮ್ಮ ನವ ಪ್ರತಿಭೆ ಹೊಸ ವಿದ್ಯಾರ್ಥಿ. ಹಾಗೆಯೇ ಚಕ್ರತಾಳದಲ್ಲಿ ನಮ್ಮ ದ್ವಿತೀಯ PUCಯ ನಂದನ್ ಸುಳ್ಯಪದವು. ಇಲ್ಲಿ ಗಮನಿಸಬೇಕಾದದ್ದು ವಿದ್ಯಾರ್ಥಿಗಳಾದಂತಹ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭೆಗಳಿದ್ದಲ್ಲಿ ಅದು ನಮ್ಮ ಉಪನ್ಯಾಸಕರ ಗಮನಕ್ಕೆ ಕಂಡು ಬಂದಲ್ಲಿ ಇಂತಹ ಸಂದರ್ಭೋಚಿತ ಅವಕಾಶಗಳು ಸುಲಲಿತವಾಗಿ ಲಭಿಸ್ತಾ ಇರ್ತದೆ ಅಂತ ಹೇಳ್ತಾ ವಿವೇಕಾಂತರಂಗವನ್ನು ತೆರೆದಿಡುವ ಈ ಕಾರ್ಯಕ್ರಮ ನಮ್ಮ ಅಂತರಂಗವನ್ನು ಪರಿಣಾಮಕಾರಿಯಾಗಿ ತಲುಪಲು ತಂತ್ರಜ್ಞಾನದ ಪರದೆಯಲ್ಲಿ ಸಾಕ್ಷ್ಯಚಿತ್ರದ ಸಾಕ್ಷಿ ಮತ್ತು ಸಾಹಿತ್ಯವನ್ನು ಗಮನಿಸಬಹುದಾಗಿದೆ. ಬನ್ನಿ, ವಿವೇಕ ತರಂಗದ ವಿವೇಕ ಆನಂದದ ಈ ಅಂತರಂಗವನ್ನು ಪ್ರವೇಶಿಸೋಣ. ಹಲೋ 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 ಶಾರ್ಪ್ ಕೊರ್ಲೆ ಚೂರು. ಹಲೋ 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 ಡಿಲೇ ಕೊರ್ಲೆ, ಮುझे रिपीट ಕೊರ್ಲೆ. ಹಲೋ 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 ಸೇಮ್ ಕೊರ್ಲೆ. ಹಲ್ 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 ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಚಲ್ವತಿ ಜಗ ವಂದಿತ ನಿಗಾರತಿ ಎತ್ತಿರೇ ಆರತಿ ಬೆಳಗಿರೇ. ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶ ಕುಶಧರನಿಗೆ ಹರುಷದಿ ಭಕುತರ ಪುರೇವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರಿ ಆರತಿ ಬೆಳಗಿರಿ. ಗಜಮುಖದವಗೆ ಗಣಪತಿ ವಿದ್ಯಾರಾಧನೆಯ ಸಾಧನೆಗೆ ಉತ್ತರೋತ್ತರ ಆಸರೆಯಾಂತು ಪೆಸರಾಂತ ವಿದ್ಯಾಲಯಕ್ಕೆ ಚರಣಕಾನತರಾಗಿ ಬಾಗುತ್ತ ಚರಣಕಾನತರಾಗಿ ಬಾಗುತ್ತ ಬಳಿ ಬಂದ ಹೊಸ ಶಿಷ್ಯರು ಬಳಿ ಬಂದ ಹೊಸ ಶಿಷ್ಯರು
ಹಿತನಿಷ್ಠ ಪಾಲಕರು ಇಷ್ಟದೇವು ನಮಿಸಿ ನಮಿಸಿ ಗುರುವರ್ಯರ ಆಡಳಿತಾಢ್ಯರಂ ಗೌರವಿಸಿ ವರ್ಣಿಪೆನಿ ವಿವೇಕಾನಂದ ಮಂದಿರದೋದವನು ಇತ್ತಲಾಲಿಸಿ ಭುವನದುತ್ತಮರು ಆ ಇತ್ತಲಾಲಿಸಿ ಭುವನದ ಉತ್ತಮರು ನೀವಿಲ್ಲ ಉತ್ತಮದ ಪುತ್ತೂರ ನಗರದಲ್ಲಿ ಮೆರೆವಾಗ ಉತ್ತಮದ ಪುತ್ತೂರ ನಗರದಲ್ಲಿ ಮೆರೆವ ವಿಸ್ತಾರ ಶಿಕ್ಷಣದಿ ವಿಸ್ತಾರ ಶಿಕ್ಷಣದಿ ಹತ್ತೂರ ಭಾರತಿ ಪುತ್ರರ ಮುತ್ತವನಿ ಕೀರ್ತಿಯೋಳು ಮುತ್ತವನಿ ಕೀರ್ತಿಯೋಳು ಎತ್ತರದಿ ಪೊರವಾಯ ಮತ್ತವನ ಕೀರ್ತಿಯೋಳು ಎತ್ತರದಿ ಪೊರವಾಯ ಎತ್ತಲಾಲಿಸು ಭುವನ ಉತ್ತಮನು ನೀವಿಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ
ಪ್ರವರ್ತಿತ ಪದವಿ ಪೂರ್ವದ ಕಲೆಯ ವಾಣಿಜ್ಯ ವಿಜ್ಞಾನ ಸುಧೆಯ ಪದವಿ ಪೂರ್ವದಿ ಕಲೆಯ ವಿಜ್ಞಾನ ಸುಧೆಯ ಭಾರತೀಯತೆ ಭಾವಮೂಡಿ ರಾಷ್ಟ್ರ ಸೇವೆಯ ಮನವ ತೋಡಿ ಶೀಲ ಸಂವರ್ಧನೆಯ ಮಾಡಿ ಶೀಲ ಸಂವರ್ಧನೆಯ ಮಾಡಿ ನೀತಿವತನ ಗುಣದಿ ಕೂಡಿ ನೀತಿವತನ ಗುಣದಿ ಕೂಡಿ ಮನವ ಮೋಡಿ ನವದನಾಳಿಗೆ ಯುವಕರ ದೆಯಲಿ ಸ್ವಾಭಿಮಾನವು ಸಿಂಹನಾದದ ಜವದ ದನಿಯಲಿಗೆ ನವದ ನಾಳೆಗೆ ಯುವಕರ ದೆಯಲಿ ಸ್ವಾಭಿಮಾನವು ಸಿಂಹನಾದದ ಜವದ ದನಿಯಲಿ ಉಕ್ಕಿ ಹರಿಯಲಿ ಉಕ್ಕಿ ಹರಿಯಲಿ ನವದ ನಾಳೆಗೆ ಯುವಕರ ದೆಯಲಿ ಸ್ವಾಭಿಮಾನವು ಸಿಂಹನಾದದ ಜವದ ದನಿಯಲಿ ಉಕ್ಕಿ ಹರಿಯಲಿ ವಿವೇಕ ಆನದ ವಿದ್ಯಾವರ್ಧಕ ಸಂಘ ಪ್ರವರ್ತಿತ ಪಠ್ಯ ಉಂಟು ಪಾಠ ಉಂಟು ಪಠ್ಯ ಉಂಟು ಪಾಠ ಉಂಟು ಸರಳ ಬೋಧನ ಕಲಿಯು ಉಂಟು ಅರಿತ ಶಿಕ್ಷಕ ವೃಂದವುಂಟು ಅರಿತ ಶಿಕ್ಷಕ ವೃಂದವುಂಟು ನುರಿತ ಬೋಧನೆಯಂದ ಉಂಟು ಯೋಗ ಉಂಟು ಧ್ಯಾನ ಉಂಟು ಯೋಗ ಉಂಟು ಧ್ಯಾನ ಉಂಟು ಸಕಲ ಕ್ರೀಡಾ ಲೋಕ ಉಂಟು ನಿರತ ಕಲಿಕೆಯ ಬಯಲು ಉಂಟು ನಿರತ ಕಲಿಕೆಯ ಬಯಲು ಉಂಟು
ಯೋಗ ಉಂಟು, ಧ್ಯಾನ ಉಂಟು, ಸಕಲ ಕ್ರೀಡಾ ಲೋಕ ಉಂಟು, ನಿರತ ಕಲಿಕೆಯ ಬಯಲು ಉಂಟು, ಮಿಂಚಿ ಮಿನುಗುವ ಹಾದಿಯುಂಟು. ಲಲಿತ ಕಲೆಗಳ ಕಲಿಕೆಯುಂಟು. ಹರ್ಷ ಉಂಟು, ಕೂಡಿ ಬಾಳುವ ಹರ್ಷ ಉಂಟು. ಆಯ ವಚನಾಲಯ ಕೋಶ ಉಂಟು, ವಾಚನಾಲಯ ಕೋಶ ಉಂಟು, ಸಾಹಿತ್ಯ ಸಂಪದ ಕೋಟೆಯುಂಟು. ಲೋಕವಾದನೆಯಲು ಅರಿವು ಉಂಟು, ಜ್ಞಾನ ಸುದ್ದಿಯ ಹರಿವು ಉಂಟು, ಜ್ಞಾನ ಸುದ್ದಿಯ ಹರಿವು ಉಂಟು. ವೈದ್ಯಕೀಯ ಕ್ಷೇತ್ರ ಉಂಟು, ತಾಂತ್ರಿಕತೆಯ ಸೂತ್ರ ಉಂಟು. ವೈದ್ಯಕೀಯ ಕ್ಷೇತ್ರ ಉಂಟು, ತಾಂತ್ರಿಕತೆಯ ಸೂತ್ರ ಉಂಟು, ಲೆಕ್ಕ ಪರಿಶೋಧನೆಯೂ ಉಂಟು, ಆಡಳಿತಾತ್ಮಕ ತರಬೇತಿಯುಂಟು. ವೈದ್ಯಕೀಯ ಕ್ಷೇತ್ರ ಉಂಟು, ತಾಂತ್ರಿಕತೆಯ ಸೂತ್ರ ಉಂಟು, ಲೆಕ್ಕ ಪರಿಶೋಧನೆಯು ಉಂಟು, ಆಡಳಿತಾತ್ಮಕ ತರಬೇತಿಯುಂಟು. ಪಾಠಕ್ಕೆ ಪೂರಕ ಪ್ರಯೋಗ ಉಂಟು, ಪಾಠಕ್ಕೆ ಪೂರಕ ಪ್ರಯೋಗ ಉಂಟು, ಸರ್ವ ನಿರ್ಮಿತ ಶಾಲೆಯುಂಟು, ಸರ್ವ ನಿರ್ಮಿತ ಶಾಲೆ ಉಂಟು. ಭೌತಗಣಕ ಶಾಸ್ತ್ರ ಉಂಟು, ಭೌತಗಣಕ ಶಾಸ್ತ್ರ ಉಂಟು, ಜೀವರಸಾಯನ ಶಾಸ್ತ್ರ ಉಂಟು. ಊರಿಗೆ ಸಾರಿಗೆಯ ನಮ್ಮದೇ ಉಂಟು,
ಓಡಾಟ ಭದ್ರತೆಯುಂಟು ಭದ್ರತೆಯುಂಟು ಸಾರಿಗೆಯುಂಟು ಭದ್ರತೆಯುಂಟು ಗ್ರಾಮ ವಿಕಾಸದ ಕಲ್ಪನೆಯುಂಟು ಜೀವನ ಕಲೆಯ ಕೌಶಲ್ಯ ಉಂಟು ಗ್ರಾಮ ವಿಕಾಸನದ ಕಲ್ಪನೆಯುಂಟು ಜೀವನ ಕಲೆಯುಂಟು ಕೌಶಲ ಉಂಟು ಪದವಿ ಕಾನೂನು ಶಿಕ್ಷಣ ಉಂಟು ಪದವಿಯು ಕಾನೂನು ಶಿಕ್ಷಣ ಉಂಟು ತಾಂತ್ರಿಕ ಸ್ನಾತಕೋತ್ತರ ಉಂಟು ತಾಂತ್ರಿಕ ಸ್ನಾತಕೋತ್ತರ ಉಂಟು ಪೂರ್ಣತೆಯುಂಟು ನಲುಮೆಯ ನಂಟು ಜೊತೆಯಲ್ಲಿ ಉಂಟು ಪೂರ್ಣತೆಯುಂಟು ಅಂಬರವಾಣಿಯ ಅಲೆಗಳ ನಂಟು ಅಂಬರವಾಣಿಯ ಅಲೆಗಳ ನಂಟು ಪಾಂಚಜನ್ಯ ಮೊಳಗಲುಂಟು ಪಾಂಚಜನ್ಯ ಮೊಳಗಲುಂಟು ಬುದ್ಧಿ ವಿಕಾಸಕ್ಕೆ ವಿಕಸನ ಉಂಟು ಬುದ್ಧಿ ವಿಕಸನಕ್ಕೆ ವಿಕಸನ ಉಂಟು ದೃಶ್ಯ ಮಾಧ್ಯಮದ ಕಲಿಗುಣ ಉಂಟು ಅಂಬರವಾಣಿಯ ಅಲೆಗಳ ನಟು ಪಾಂಚಜನ್ಯ ಮೊಳಗಲು ಉಂಟು ಬುದ್ಧಿ ವಿಕಸನಕ್ಕೆ ವಿಕಸನವು ಉಂಟು ದೃಶ್ಯ ಮಾಧ್ಯಮದ ಕಲೆಯುಂಟು ಸಂಘದ ಕರಗಳ ಚಿತ್ತರ ಉಂಟು ಪಠ್ಯೇತರ ಚಿತ್ರಣ ಉಂಟು ಕಲೆಗೂ ವಾಣಿಜ್ಯಕ್ಕೂ ವಿಜ್ಞಾನ ನಂಟು ಅರಿತು ಸುಜ್ಞಾನವ ಬೆಳಗಲು ಉಂಟು ಏರುತ ಬಂದಿಹ ಹಾದಿ ಉಂಟು ಏರುತ ಬಂದಿಹ ಹಾದಿ ಉಂಟು ಸಮೃದ್ಧ ಶಿಕ್ಷಣ ಸಾಧನೆ ಉಂಟು ರಾಷ್ಟ್ರದ ಹಬ್ಬದ ಸಂಭ್ರಮ ಉಂಟು ಧರ್ಮದ ಮರ್ಮದ ಉತ್ಸವ ಉಂಟು ಕರ್ಮದ ಹಾದಿಯ ತೋರಿಸಲುಂಟು ದೇಶವೇ ದೇವರ ದೇಗುಲ ಉಂಟು ರಾಷ್ಟ್ರದ ಹಬ್ಬದ ಸಂಭ್ರಮ ಉಂಟು ಧರ್ಮದ ಮರ್ಮದ ಉತ್ಸವ ಉಂಟು ಧರ್ಮದ ಮರ್ಮದ ಉತ್ಸವ ಉಂಟು ಅಂತರಾತ್ಮದಿ ಭಾವ ಶುದ್ಧದಿ ಅಂತರಾತ್ಮದಿ ಭಾವ ಶುದ್ಧದಿ ಕರುಳ ಕುಡಿಗಳ ಬದುಕ ರೂಪಿಸಿ ಬದುಕ ರೂಪಿಸಿ
ಕರುಳ ಗುಡಿಗಳ ಬದುಕೆ ರೂಪಿಪ ಹುಣಿಗೆ ನರಿತಿಹ ಹಿರಿಯ ಪೋಷಕ ಪಾಲಕಾಢ್ಯರ ಮನದ ತವ ಕವನರಿಯುತ ಮನದ ತವ ಕವನರಿಯುತ ಹೊಣೆಯ ನರಿತಿಯ ಹಿರಿಯ ಪೋಷಕ ಪಾಲಕಾಢ್ಯರ ಮನದ ತವ ಕವನರಿಯುತ ಪದವಿ ಪೂರ್ವದಿ ಯಶವ ಗಳಿಸಲು ಪದವಿ ಪೂರ್ವದಿ ಯಶವ ಗಳಿಸಲು ಅಂದದಂಗಣದ ಬದು ನೆರೆದಿಹ ಅಂದದಂಗಣದಿ ಬಂದು ನೆರೆದಿಗ ಬೆಳೆವ ಸಿರಿಗಳು ಯಶವ ಪಡೆಯಲು ಮನದಿ ಪೂರ್ಣತೆ ಹೊಂದಿಯೇ ಗೆಣದಿ ಬಂದು ನೆರೆದಿಹ ಬಿಳಿವ ಸಿರಿಗೆಣು ಯಶವ ಪಡೆಯಲು ಮನದಿ ಪೂರ್ಣತೆ ಹೊಂದಿ ಕೋರುವೆ ಮನದಿ ಪೂರ್ಣತೆ ಹೊಂದಿ ಕೋರುವೆ ಶುಭವನು ಪದವಿ ಪೂರ್ವದಿ ಯಶವ ಗಳಿಸಲು ಒಂದದ ಗಣ ಬಂದು ನೆರೆದಿಗ ಬೆಳೆವ ಸಿರಿಗಳು ಯಶವ ಗೆಳೆಯಲು ಪಡೆಯ ಮನದಿ ಪೂರ್ಣತೆ ಹೊಂದಿ ಯಶವ ಪಡೆಯಲು ಪೂರ್ಣತೆ ಹೊಂದಿ ಕೋರುವೆ ಶುಭವನೋ ಶುಭವನೋ ಶುಭವನೋ
ಪೊರೆಬಗೆ ಉರಗ ಭೂಷಣದ ಸುಕುಮಾರ ಗಜವದನ ಚರಣ ಕಮಲಗಾರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖದವಗೆ ಗಣಪಗೆ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ತಮ್ಮ ತಾಳ್ಮೆಯನ್ನು ಮೆರೆದಂತಹ ಎಲ್ಲ ಸಭಾಸದರನ್ನು ಗೌರವದಿಂದ ನಮಸ್ಕರಿಸುತ್ತಾ, ವಿವೇಕಾನಂತರಂಗ ಅಂದರೆ ವಿವೇಕಾನಂದ ಕಾಲೇಜಿನ ಅಂತರಂಗದಲ್ಲಿ ಅನೇಕ ವಿಷಯಗಳು ಸೇರಿರುವುದರಿಂದ ಈ ಕಾರ್ಯಕ್ರಮ, ಈ ಗಾನತರಂಗ ಸ್ವಲ್ಪ ದೀರ್ಘವಾಯಿತು ಅಂತ ಅನಿಸ್ತದೆ. ಒಂದು ವೇಳೆ ಇದು ದೀರ್ಘ ಆಯಿತು ಅಂತ ನಿಮ್ಮ ಅಂತರಂಗದಲ್ಲಿದ್ದರೆ ಅದನ್ನು ಬಹಿರಂಗಪಡಿಸದೆ ಈ ತಂಡವನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರವುಗೊಳ್ಳೋಣ. ಇದೇ ವೇದಿಕೆಯಲ್ಲಿ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರು ಹೆತ್ತವರಿಗಾಗಿ ಮಾತನಾಡ್ತಾರೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಬೇರೊಂದು ಕಡೆ, ಅದೇ ರೀತಿಯಲ್ಲಿ ವಾಣಿಜ್ಯ ಮತ್ತು ಆ ಕಲಾ ವಿಭಾಗದ ವಿದ್ಯಾರ್ಥಿಗಳು ಇನ್ನೊಂದು ಹಾಲಿಗೆ ಹೋಗ್ಲಿಕ್ಕಿದೆ. ಅದಕ್ಕಿಂತ ಮೊದಲು ಆನಂತರ 2ನೇ ಸೆಷನ್ ಮುಗ್ದ ನಂತರ ನಾವೆಲ್ಲರೂ ಮತ್ತೆ ಒಟ್ಟಾಗಿ ಊಟದ ಹಾಲಲ್ಲಿ, ಭೋಜನ ಶಾಲೆಯಲ್ಲಿ ಒಟ್ಟಾಗಿ ಎಲ್ಲರೂ ಸಹಭೋಜನವನ್ನು ನಾವು ಊಟ ಮಾಡಲಿಕ್ಕಿದೆ. ಹಾಗಾಗಿ ಆಚೆ ಹೋದವರು ಅಲ್ಲಿಂದಲೇ ಹೋಗಬೇಡಿ. ಇಲ್ಲಿ ಹೆತ್ತವರಿಗಾಗಿ ಕಾರ್ಯಕ್ರಮ ನಡೆಯುವುದಾದರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಇತ್ತೀಚೆಗೆ ಉದ್ಘಾಟನೆಗೊಂಡಂತಹ ವೈದೇಹಿ ಸಭಾಂಗಣಕ್ಕೆ ಹೋಗಬೇಕು. ಅದೇ ರೀತಿಯಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸಿನ ವಿದ್ಯಾರ್ಥಿಗಳು ನೇತಾಜಿ ಸಭಾಭವನಕ್ಕೆ ಹೋಗಬೇಕು. ಸ್ವಲ್ಪ ಜನಸಂದಣಿಯನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ಒಮ್ಮೆ ಎದ್ದು ನಿಂತ್ಕೊಳ್ಳಿ. ವಿಜ್ಞಾನ ವಿಭಾಗದವರು ನಿಮಗೆ ಗೈಡ್ ಮಾಡ್ತಾರೆ. ವೈದೇಹಿ ಸಭಾಭವನ ಎಲ್ಲಿ ಅಂತ ಹೇಳ್ತಾರೆ, ಹೊಸತ್ತದು, ಅಲ್ಲಿಗೆ ಹೋಗ್ಬಹುದು. ಮತ್ತೆ ನಿಮ್ಮನ್ನು ಊಟಕ್ಕೆ ಕರ್ಕೊಂಡು ಬರ್ತಾರೆ. ನಿಲ್ಲಿ ಹೆಣ್ಮಕ್ಳು ಹೋಗ್ಲಿ. ವಿಜ್ಞಾನ ವಿಭಾಗದ ಹೆಣ್ಮಕ್ಳು ಗೈಡ್ ಮಾಡ್ತಾರೆ. ವೇದಿಕೆ ಎಲ್ಲಿದೆ ಅಂತ ಹೇಳ್ತಾರೆ, ವೈದೇಹಿ ಸಭಾಭವನ ಎಲ್ಲಿದೆ ಅಂತ ಹೇಳ್ತಾರೆ. ವಿಜ್ಞಾನ ವಿಭಾಗದ ಹೆಣ್ಮಕ್ಳು ಹೊರಡಿ. ಪೋಷಕರಿಗೆ ಸೆಷನ್ ಇದೆ, ಆದರೆ ವಾಶ್ರೂಮ್ ಯೂಸ್ ಮಾಡಿಕೊಳ್ಬಹುದು. ವಾಶ್ರೂಮ್ ಇದೆ, ಇದೇ ಸಭಾಂಗಣದ ಎಡಬಲ ಭಾಗದಲ್ಲಿ ವಾಶ್ರೂಮ್ ಇದೆ. ತಕ್ಷಣ ಯೂಸ್ ಮಾಡಿಕೊಂಡು ಬರಬಹುದು. ಸೈನ್ಸ್ ಬಾಯ್ಸ್, ಸೈನ್ಸಿನ ಹುಡುಗರು ಹೊರಡಿ. ಮುಂದಿನ ಸೆಷನ್ಗೆ ತಕ್ಷಣ ತಯಾರಾಗುವ, ಮುಂದಿನ ಅವಧಿಗೆ ತಕ್ಷಣ ತಯಾರಾಗುವ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಹೋಗಬೇಕಾದ್ದು ವೈದೇಹಿ ಸಭಾಂಗಣಕ್ಕೆ. ಅದು ಎಲ್ಲಿ ಅಂತ ಹೇಳ್ತಾರೆ, ನಮ್ಮ PU ಬಿಲ್ಡಿಂಗ್ನ, ಮೊನ್ನೆ ಅಡ್ಮಿಷನ್ಗೆ ಬಂದ್ರಲ್ಲ, PU ಬಿಲ್ಡಿಂಗ್ನ 4ನೇ ಫ್ಲೋರಲ್ಲಿದೆ. PUC ಬಿಲ್ಡಿಂಗ್, ಮೈನ್ ಬಿಲ್ಡಿಂಗ್. ಕಾಮರ್ಸ್ ಅಂಡ್ ಆರ್ಟ್ಸ್ ನ ಸ್ಟೂಡೆಂಟ್ಸ್ ನೇತಾಜಿ ಸಭಾಭವನ, ನಮ್ಮ ಉಪಹಾರ ಮಂದಿರ, ಕಾಲೇಜ್ ಕ್ಯಾಂಟೀನ್ ಅದರ ಮೇಲ್ಗಡೆ ಇದೆ, ಅಲ್ಲಿ ಹೇಳ್ತಾರೆ, ಗೈಡ್ ಮಾಡ್ತಾರೆ. ಕಾಮರ್ಸ್ ಅಂಡ್ ಆರ್ಟ್ಸ್ ತಕ್ಷಣ ಹೊರಡಿ. ಪೇರೆಂಟ್ಸ್ ಮತ್ತೆ ಸಿಗ್ತಾರೆ. ಊಟ ಒಂದೇ ಕಡೆ ಇರ್ತದೆ, ಅಲ್ಲಿ ಸಿಗ್ತಾರೆ. ಈಗ ಅಡ್ಮಿಷನ್ನ ಯಾವ ಪ್ರೊಸೆಸ್ ನಡೆಯುವುದಿಲ್ಲ ಹಾಸ್ಟೆಲಿಗಾಗಲಿ ಅಥವಾ ಕಾಲೇಜಿಗಾಗಲಿ. ಊಟ ಆದ ನಂತರ ಆ ಪ್ರಕ್ರಿಯೆ ನಡೀತದೆ. ಅನಿವಾರ್ಯವಾದಲ್ಲಿ ವಾಶ್ರೂಮ್ ಇಲ್ಲೇ ಇದೆ, ಹೊರಭಾಗದಲ್ಲಿ ಎಂಟ್ರೆನ್ಸ್ ಅಲ್ಲಿದೆ, ಎಡ ಮತ್ತು ಬಲಭಾಗದಲ್ಲಿ ಉಪಯೋಗಿಸಿಕೊಳ್ಳಬಹುದು. ಮುಂದಿನ ಸೆಷನ್ಗಾಗಿ ವೇದಿಕೆ ತೆರವುಗೊಳ್ತಾ ಇದೆ. ತಕ್ಷಣ ಕಾಮರ್ಸ್ನವರು ಹೊರಡಿ. ಕಾಮರ್ಸ್ ಅಂಡ್ ಆರ್ಟ್ಸ್ ನವರು ಹೊರಡುವಾಗ ಮಕ್ಕಳಿಗೆ ಮಾತ್ರ ಅಲ್ಲಿ ಸ್ವೀಟ್ ಕೊಡಬಹುದು. ಅಲ್ಲಿ ಸ್ವೀಟ್ ಕೊಟ್ಟಿದ್ದಾರೆ ಅಂತ ಪೇರೆಂಟಿಗೆ ಹೇಳಲೇಬಾರದು, ಅವರಿಗೆ ಕೊಡ್ತಾ ಇಲ್ಲ ನಾವು. ಹಾಗಾಗಿ ಪೇರೆಂಟ್ಸ್ಗೆ ಹೇಳಬೇಡಿ, ನಮಗೆ ಹೋಗುವಾಗ ಸ್ವೀಟ್ ಕೊಟ್ಟಿದ್ದಾರೆ ಅಂತ ದಾರಿಯಲ್ಲಿ. ಅದು ಹೀಗೆ ಸುಮ್ಮನೆ, ಅದನ್ನು ಮನೆಯಲ್ಲಿ ಹೇಳಬೇಡಿ, ಯಾರಿಗೆ ಗೊತ್ತಾಗಬಾರ್ದು ಪೇರೆಂಟ್ಗೆ.
ಆರಂಭದಲ್ಲಿ ತಾವುಗಳು ಬರುವಾಗ ಮಕ್ಕಳನ್ನು ಹಿಂಭಾಗದಲ್ಲಿ ಮತ್ತೆ ನಿಮ್ಮನ್ನು ಮುಂಭಾಗದಲ್ಲಿ ನಾವು ಬೇರ್ಪಡಿಸುವಾಗ ಬಹುಶಃ ನಮಗೂ ಬೇಸರ ಆಗಿದೆ, ನಿಮಗೂ ಕೂಡ ಬೇಸರ ಆಗಿರಬಹುದು ಅಂತ ಅನ್ನಿಸ್ತದೆ. ಆದರೆ ಈ ವ್ಯವಸ್ಥೆಗೆ ಬೇಕಾಗಿ ವಿದ್ಯಾರ್ಥಿಗಳು ಹೋಗುವಾಗ ಮತ್ತೆ ಗಲಿಬಿಲಿ ಆಗುವುದನ್ನು ತಪ್ಪಿಸುವುದಕ್ಕೆ ಬೇಕಾಗಿ ಆ ವ್ಯವಸ್ಥೆಯನ್ನು ಮಾಡಿತ್ತು. ತಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ತಾವು ಸಹಕರಿಸಿದ್ದೀರಿ. ಆ ಸಹಕಾರಕ್ಕೆ ಗೌರವ. ಆಯ್ತಾ ವಿದ್ಯಾರ್ಥಿನಿಯರು, ಮುಂದಿನ ಸೆಷನ್ ಅನ್ನು ಕನ್ನಡ ವಿಭಾಗದ ಉಪನ್ಯಾಸಕಿ ಪುಷ್ಪಲತಾ, ಶ್ರೀಮತಿ ಪುಷ್ಪಲತಾ ಇವರು ನಿಭಾಯಿಸ್ತಾರೆ. ಏನು ಗಡಿಬಿಡಿ ಮಾಡಬೇಡಿ, ನಿಧಾನಕ್ಕೆ ಹೋಗಿ, ಏನು ತೊಂದರೆ ಇಲ್ಲ. ಒಂದು 5 ನಿಮಿಷ ಸಮಯ ಇದೆ. ಎಲ್ಲ ಪಾಲಕರು ಮಕ್ಕಳನ್ನು ಅವರ ನಿಶ್ಚಯ ಮಾಡಿದ ಜಾಗಗಳಿಗೆ ಕಳಿಸಿ. ದಯವಿಟ್ಟು ಪೇರೆಂಟ್ಸ್ ಸ್ವಲ್ಪ ಮುಂದೆ ಬರಬೇಕು. ಮುಂದೆ 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 ಖಾಲಿ ಬಿಡೋದು ಬೇಡ ಜಾಗ. ಹಿಂದೆ ಕೂತವ್ರು ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಪಾಲಕರಿಗೆ ಒಂದು 5 ನಿಮಿಷ ಸಮಯ ಇದೆ. ನೀವು ವಾಶ್ರೂಮ್ಗೆ ಇತ್ಯಾದಿ ಹೋಗಬೇಕಾದ್ರೆ ಹೋಗಿ ಬರ್ಬೋದು. ಅಲ್ಲಿ ವಿದ್ಯಾರ್ಥಿಗಳು ಒಂದೇ ಬಾಗಿಲಲ್ಲಿ ಹೋಗ್ತಾ ಇದ್ದೀರಿ, ಈಚೆ ಬಾಗಿಲಲ್ಲಿ ಹೊರಗೆ ಹೋಗ್ಬೋದು. ಈಚೆ ಬಾಗಿಲಿಗೆ ಬರ್ಬೋದು. ಅಲ್ಲಿ ಯಾರಿದ್ದೀರಿ ಸ್ವಲ್ಪ ಮುಂದೆ ಕಳಿಸಿ. ಹರಿ ಓಂ, ಹರಿ ಓಂ. ಅಲ್ಲಿ ಬಾಗಿಲಿನಲ್ಲಿ ವಿದ್ಯಾರ್ಥಿಗಳು ಯಾರು ನಿಂತಿದ್ದೀರಿ, ದಯವಿಟ್ಟು ಮಕ್ಕಳು ಹೊರಗಡೆ ಹೋಗಬೇಕು, ಪಾಲಕರು ಮುಂದೆ ಬರಬೇಕು. ಇಲ್ಲಿ ಜಾಗ ಇದೆ, ಸ್ವಲ್ಪ ಮುಂದಕ್ಕೆ ಬರಬೇಕು. ಪೇರೆಂಟ್ಸ್ ಹಿಂದೆ ಕೂತ್ಕೊಳ್ಬೇಡಿ, ಹಿಂದೆ ಕೂತ್ಕೊಳ್ಬೇಡಿ. ನಮ್ಮ ಮುಂದೆ ಯಾವುದೇ ಚೇರ್ ಖಾಲಿ ಇಲ್ಲದಾಗೆ ಕೂತ್ಕೊಳ್ಳಿ. ಸ್ವಲ್ಪ ನಮ್ಮ ಉಪನ್ಯಾಸಕರು ಹೊರಗಡೆ ಯಾರಾದರೂ ಪಾಲಕರು ಬಾಕಿ ಆಗಿದ್ರೆ ದಯವಿಟ್ಟು ಒಳಗಡೆ ಬರಲಿ. ಅವರು ಹೊರಗಡೆ ಯಾರಾದರೂ ಪಾಲಕರು ಬಾಕಿ ಆಗಿದ್ರೆ ಶಿಕ್ಷಕರು ಸ್ವಲ್ಪ ಗಮನಿಸಿ ಅವ್ರನ್ನ ಒಳಗಡೆ ಕಳಿಸಿ.
ಪಾಲಕರು ಆದಷ್ಟು ಬೇಗನೆ ಮುಂದಿನ ಆಸನಗಳನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೈ ಶ್ರೀರಾಮ್. ತಮಗೆಲ್ಲರಿಗೂ ತಿಳಿದಿರುವಂತೆ ವಿವೇಕಾನಂದ ವಿದ್ಯಾಸಂಸ್ಥೆಗಳ ಮುಖ್ಯ ಧ್ಯೇಯ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಒಳಗೊಂಡ ಶುದ್ಧ, ಸರಳ, ಆಧುನಿಕ ಶಿಕ್ಷಣ ಸೌಲಭ್ಯವನ್ನು ಒದಗಿಸುವುದು. ಅಂತೆಯೇ ವಿದ್ಯಾರ್ಥಿ ಸಮೂಹದಲ್ಲಿ ನಿಸ್ವಾರ್ಥ, ಶ್ರದ್ಧಾಪೂರ್ಣ ರಾಷ್ಟ್ರ ಸೇವೆಯ ಚೈತನ್ಯವನ್ನು ಉದ್ದೀಪನಗೊಳಿಸುವುದು. ಈ ನಿಟ್ಟಿನಲ್ಲಿ ಒಂದು ಮಗುವಿನಲ್ಲಿ ಧನಾತ್ಮಕವಾದ ಆಲೋಚನೆಗಳನ್ನು ಮೂಡಿಸುವ ಜವಾಬ್ದಾರಿ ಮತ್ತು ಬದ್ಧತೆ ಒಬ್ಬ ಶಿಕ್ಷಕನಿಗೆ ಎಷ್ಟರ ಮಟ್ಟಿಗೆ ಇರುವುದೋ ಅದರ ದುಪ್ಪಟ್ಟು ಜವಾಬ್ದಾರಿಗಳನ್ನು ಪೋಷಕರು ನಿಭಾಯಿಸಬೇಕಾದ ಅನಿವಾರ್ಯತೆ ಇಂದಿನ ದಿನಗಳದ್ದು. ಒಟ್ಟಿನಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಸಕಾರಾತ್ಮಕವಾಗಿ ಹಾಗೂ ಗುಣಾತ್ಮಕವಾಗಿ ಆತ್ಮವಿಶ್ವಾಸವನ್ನು ತುಂಬಿ ಅವರ ಭವಿಷ್ಯವನ್ನು ಭದ್ರಪಡಿಸಲು ಇರುವ ಸವಾಲುಗಳಿಗೆ ಉತ್ತರವಾಗಿ ಇಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳ ಹೆತ್ತವರ ಸಮಾವೇಶದ ಒಂದು ಹಂತ ಈಗಾಗಲೇ ಮುಗಿದಿದ್ದು, ಅದರ ಮುಂದುವರಿದ ಅಂಗವಾಗಿ ವಿಶೇಷವಾದ ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಉಪನ್ಯಾಸವನ್ನು ನೀಡಲು ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಮನೋವೈದ್ಯರು ಹಾಗೂ ಲೇಖಕರು ಅವರು ಈಗಾಗಲೇ ಆಗಮಿಸಿರುತ್ತಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇವರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅತಿಥಿಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ವಿಶೇಷವಾದ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಖ್ಯಾತ ಮನೋವೈದ್ಯರು ಹಾಗೂ ಲೇಖಕರು, ಇವರಿಗೆ ಈ ಕಾರ್ಯಕ್ರಮದ ಈ ಅವಧಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಈ ಅವಧಿಯಲ್ಲಿ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇಂದಿನ ಈ ವಿಶೇಷ ಉಪನ್ಯಾಸದ ಅವಧಿಯನ್ನು ನಡೆಸಿಕೊಡಲಿರುವ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರ ಕಿರು ಪರಿಚಯವನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಶ್ರೀಯುತರು ಮೂಲತಃ ಹೊಸಪೇಟೆಯ ನಾಗೇನಹಳ್ಳಿಯವರು. ದಾವಣಗೆರೆಯ JJM ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿ ಹಾಗೂ ಮಂಗಳೂರಿನ KS ಹೆಗಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು 2008ರಿಂದ ಉಡುಪಿಯ ಡಾಕ್ಟರ್ AV ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿ ಪ್ರವೃತ್ತಿಯಲ್ಲಿ ಲೇಖಕರಾದ ಶ್ರೀಯುತರು ಸರಿಸುಮಾರು 11 ಪುಸ್ತಕಗಳನ್ನು ಬರೆದು ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದವರಾಗಿದ್ದಾರೆ. ನಿನಗೆ ನೀನೆ ಗೆಳೆಯ, ಡಿಡ್ ಯು ಟಾಕ್ ಟು ಯುವರ್ ಚೈಲ್ಡ್, ಕಣ್ಣಿಗೆ ಕಾಣುವ ದೇವರು, ಕ್ರಾಸ್ ರೋಡ್ಸ್, ಥ್ಯಾಂಕ್ ಯು ಟೀಚರ್, ಎಲ್ಲರ ಮನೆ ದೋಸೆ, ನೀನು ಒಂಟಿಯಲ್ಲ, ಹೋಗಿ ಬಾ ಮಗಳೇ, ನೀನಿಲ್ಲದೆ ನನಗೇನಿದೆ, 7ನೇ ಮುದ್ರಣವನ್ನು ಕಂಡ ಪುಸ್ತಕ ಇದು. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ 8ನೇ ಮುದ್ರಣವನ್ನು ಕಂಡಂತಹ ಪುಸ್ತಕ ಇದು. ಹಾಗೂ ಸ್ವಲ್ಪ ಮಾತಾಡಿ ಪ್ಲೀಸ್ 10ನೇ ಮುದ್ರಣವನ್ನು ಕಂಡಿದೆ ಈ ಪುಸ್ತಕ. ಈ ಮೊದಲಾದ ಕೃತಿಗಳಲ್ಲಿ ಮಾನವ ಸಂಬಂಧಗಳಲ್ಲಿ ಸಂವಹನ ಹಾಗೂ ಸಾಮರಸ್ಯ, ಪೇರೆಂಟಿಂಗ್,
ಮಕ್ಕಳ ಆರೈಕೆ ಹಾಗೂ ಪೋಷಣೆ ಮೊದಲಾದ ಕೃತಿಗಳು ಹಾಗೂ ಉಪನ್ಯಾಸಗಳ ಮೂಲಕ ಜನಮಾನಸದಲ್ಲಿ ಪರಿಚಿತರಾಗಿದ್ದಾರೆ. ಮಕ್ಕಳು, ಹದಿಹರೆಯದವರು ಮತ್ತು ಯುವಜನತೆಯ ಶಿಕ್ಷಣ, ಬೆಳವಣಿಗೆ ಹಾಗೂ ಮಾನಸಿಕ ಆರೋಗ್ಯದ ಬಗ್ಗೆ ಆಸಕ್ತಿ ಹೊಂದಿರುವ ಶ್ರೀಯುತರು ಮದ್ಯ ವ್ಯಸನಿಗಳ ಮಕ್ಕಳಿಗಾಗಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಯಶಸ್ವಿಯಾಗಿರುತ್ತಾರೆ. ಇವೆಲ್ಲದರ ಜೊತೆಗೆ ಡಾಕ್ಟರ್ ದೇವರಮನೆ ಟಾಕ್ಸ್ ಎನ್ನುವ ಯೂಟ್ಯೂಬ್ ಚಾನೆಲನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೇರೆಂಟ್ಸ್ ಟಿಪ್ಸ್ಗಳನ್ನು ಈ ಮೂಲಕ ತಾವು ಪಡೆದುಕೊಳ್ಳುವುದಕ್ಕೆ ಅವಕಾಶ ಇದೆ. ಮಡದಿ ಡಾಕ್ಟರ್ ವೀಣಾ, ಮಕ್ಕಳಾದ ವಂಶಿ ಹಾಗೂ ವಿಭಾ ಇವರ ಜೊತೆಗೆ ಪ್ರಸ್ತುತ ಮಣಿಪಾಲದಲ್ಲೇ ನೆಲೆಸಿರುತ್ತಾರೆ. ಇದೀಗ ಈ ವೇದಿಕೆ ವಿಶೇಷ ಉಪನ್ಯಾಸಕ್ಕಾಗಿ ಶ್ರೀಯುತರ ಈ ಉಪನ್ಯಾಸಕದ ಬಳಿಕ ಸ್ವಲ್ಪ ಹೊತ್ತು ಸಂವಾದ ನಡೆಸುವುದಕ್ಕೂ ಕೂಡ ಪೋಷಕರಿಗೆ ಅವಕಾಶ ಇದೆ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರು ತಮ್ಮ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ವೇದಿಕೆ ಮೇಲಿರುವ ರವೀಂದ್ರ ಸರ್ ಅವರೇ, ಈ ಸಂಸ್ಥೆಯ ಯಶಸ್ಸಿಗೋಸ್ಕರ ಅಹರ್ನಿಶಿ ದುಡಿತಾ ಇರ್ತಕ್ಕಂತಹ ಎಲ್ಲ ಮುಖ್ಯಸ್ಥರೇ ಹಾಗೂ ಪ್ರೀತಿಯ ಎತ್ತವರೇ, ಈ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಯಾವುದೇ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾನು ತುದಿಗಾಲ ಮೇಲೆ ನಿಂತಿರ್ತೇನೆ. ಕಾರಣ ಇಷ್ಟೇ, ಇಲ್ಲಿ ನಿಸ್ವಾರ್ಥ ಸೇವೆ, ನಿಷ್ಕಲ್ಮಶ ಸೇವೆ, ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನುವವರ ಸಂಖ್ಯೆ ಹೆಚ್ಚಿದೆ. ಇದು ಇವತ್ತು ನೋಡಲಿಕ್ಕೆ ದುರ್ಲಭ ಆಗ್ತಾ ಇದೆ. ಇವತ್ತು ಅನಿವಾರ್ಯವಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿರ್ಬೋದು. ಆದರೆ ಟೇಕ್ ಹೋಮ್ ಮೆಸೇಜ್ 1+1 ಫ್ರೀ ಅಲ್ವಾ? ಹಾಗೆ ಈ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸಕ್ಕೋಸ್ಕರ ಅಂತ ನೀವು ಸೇರಿಸಿದ್ರೂ ಅದರ ಜೊತೆಗೆ ನಾವು ಬೆಳೆದಂಥ ಊರಿಗೆ, ನಾವು ಬೆಳೆದಂಥ ನಾಡಿಗೆ, ನಮ್ಮ ದೇಶಕ್ಕೆ ನಾವು ಮರಳಿ ಏನಾದರೂ ಕೊಡಬೇಕು ಅನ್ನುವ ಒಂದು ಎಕ್ಸ್ಟ್ರಾ ಗಳಿಕೆ ಅವರು ಇಲ್ಲಿಂದ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಅದನ್ನು ನಾನು ಈ ಕೆಲವು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪುಣ್ಯವಂತರು, ಈ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳು ಕಲಿತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಐ ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಚೂಸಿಂಗ್ ದಿಸ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇವತ್ತಿನ ದಿನ ಆತಂಕ, ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕು ಅಂತಂದರೆ ಮನೆಯಲ್ಲಿ ನಿಮ್ಮ ಕಾಳಜಿಯಲ್ಲಿ ಸುರಕ್ಷಿತವಾಗಿದ್ದರು, ಹೊರಗೆ ಹೇಗಾಗ್ತಾರೋ ಏನೋ. ಅದರಲ್ಲೂ ಮಕ್ಕಳನ್ನು ಹಾಸ್ಟೆಲ್ಗೆ ಬಿಟ್ಟ ಪೇರೆಂಟ್ಸಿಗೆ ಇನ್ನೂ ಆತಂಕ ಜಾಸ್ತಿ. ನನ್ನ ಮಗು ಹೇಗಾಗ್ತಾನೇನೋ, ಸರಿ ದಾರಿಯಲ್ಲಿ ಇರ್ತಾನೇನೋ, ಒಳ್ಳೆಯ ಸ್ನೇಹಿತರ ಜೊತೆಗೆ ಇರ್ತಾನೋ ಇಲ್ವೋ, ಇಳಿ ವಯಸ್ಸಿನಲ್ಲಿ ನನ್ನನ್ನು ನೋಡ್ಕೊಳ್ತಾನೋ ಇಲ್ವೋ, ಈ ರೀತಿಯ ಹಲವಾರು ಆತಂಕಗಳಿಂದ ಕಾಲೇಜು ದಿನಗಳಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಆತಂಕ ಜಾಸ್ತಿ ಮಕ್ಕಳಿಗೆ, ಪೇರೆಂಟ್ಸಿಗೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಪೇರೆಂಟ್ಸಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲವಾರು ಪೇರೆಂಟ್ಸಿಗೆ ಅನಿಸ್ಬೋದು, ಏನಪ್ಪ ಚಿಕ್ಕ ಮಕ್ಕಳಿದ್ದಾಗ ಅವರನ್ನು ನೋಡ್ಕೊಳ್ತಾ ಇದ್ವಿ, ಅವರು ಹಿಂದೆ ಬಿದ್ದಿರ್ತಾ ಇದ್ವಿ, ಈಗ ಅವರು ಬೆಳೆದು ನಮಗಿಂತ ಎತ್ತರ ಆಗಿದ್ದಾರೆ, ನಮ್ಮ ಭುಜದ ಮೇಲೆ ಅವರು ಬೆಳೆದಿದ್ದಾರೆ, ಇನ್ನೂ ಅವರನ್ನು ನಾವು ನೋಡ್ಕೊಳ್ಬೇಕಾ, ಇನ್ನೂ ಎಷ್ಟು ವರ್ಷ ಅಂತ ನಾವು ನೋಡ್ಕೊಳ್ಬೇಕು, ಇನ್ನೂ ನಾನು ಬಿಟ್ಬಿಟ್ಟಿದ್ದೇನೆ, ಅವರ ಲೈಫು ಅವರು ಅಂಥೇಳಿ ನಾವು ಕೈ ಚೆಲ್ಲುವ ಹಾಗಿಲ್ಲ. ಮಕ್ಕಳು ಬೆಳೀತಾ 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 ಏನು ಎತ್ತರ ಆಗ್ತಾ ಇದ್ದಾರೆ, ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಗಮನಿಸಿದರೆ ಮಕ್ಕಳು ಚಿಕ್ಕವರಾಗಿದ್ದಾಗ ನಿಮ್ಮ ಕೆಲಸ ಕಡಿಮೆ ಇತ್ತು, ನಿಮ್ಮ ಸವಾಲುಗಳು ಕಡಿಮೆ ಇತ್ತು. ನಾನು ಹೇಳಿದ್ದ ಅಂಗಿ ಹಾಕೋ, ನಾನು ಆಚೆ ಮನೆಗೆ ಹೋಗಬೇಡ ಅಂದರೆ ಹೋಗಲ್ಲ, ಹೇಳ್ದಷ್ಟು ಕೇಳಬೇಕು, ಬಾಯಿ ಮುಚ್ಕೊಂಡು ಕೂತ್ಕೋ ಅಂಥೇಳಿ ಅವ್ರನ್ನ ಕೂರಿಸ್ತಾ ಇದ್ವಿ. ಆದರೆ ಇಷ್ಟು ದಿನ ನಾವು ಅವ್ರನ್ನ ಕಟ್ಟಿ ಹಾಕಿ ನಾನು ಹೇಳಿದಾಗ ಕೇಳು ಅಂತ ಮಾಡಿದ್ವಿ. ಈಗ ನಾನು ಹೇಳಿದಾಗ ಕೇಳು ಅಂದರೆ ಕೇಳಲ್ಲ, ಏನು ಮಾಡ್ತೀಯ? ಇವತ್ತು ಶಾಲೆ ಹೇಗಿತ್ತು ಅಂದರೆ ನಿನಗೆ ಯಾಕೆ ಬೇಕದು? ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋ ಅಂದರೆ ನನಗೆ ಸಮಯ ಇಲ್ಲ ಅನ್ನುವ ವಯಸ್ಸಿನಲ್ಲಿ ನಮ್ಮ ಮಕ್ಕಳಿದ್ದಾರೆ. ಅದರ ಅರ್ಥ ಇನ್ಮೇಲೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ತೀವಿ ಅಂತಂದರೆ ಖಂಡಿತ ತಪ್ಪಾಗ್ತದೆ. ಹಿಂದೆ ಇದ್ದಕ್ಕಿಂತ ಹೆಚ್ಚು ಜವಾಬ್ದಾರಿ ಈಗ ಪೋಷಕರದಾಗಿದೆ. ಹಾಗಾಗಿ ಆ ಜವಾಬ್ದಾರಿಯನ್ನು ಎಲ್ಲ ಹೆತ್ತವರು
ತಂದೆ ಮತ್ತು ತಾಯಿ ನಿಮ್ಮ ನಿಮ್ಮ ಜವಾಬ್ದಾರಿಗಳು ಒಟ್ಟಾಗಿರ್ತದೆ. ಹಲವಾರು ಬಾರಿ ನಾವು ಅಂದ್ಕೊಂಡಿರ್ತೇವೆ ಏನಂದರೆ ನನಗೆ ಜವಾಬ್ದಾರಿ ಬೇಡಪ್ಪ, ನನ್ನ ಶಾಲೆಗೆ ಸಣ್ಣ ಮಕ್ಕಳಿದ್ದಾಗಿಂದನೂ ಎಲ್ಲ ಹೆಂಡ್ತಿನೇ ನೋಡ್ಕೊಂಡಿದ್ದಾಳೆ, ನಾನು ಅವ್ರದ್ದು ಸ್ಟಡೀಸ್ ಏನು, ಅವ್ರದ್ದು ಕಾಲೇಜ್ ಏನು, ಅದರಲ್ಲಿ ನನ್ನ ತಲೆ ಹಾಕೇ ಇಲ್ಲ ಅಂತ ತಂದೆ ಅಂದ್ಕೊಂಡಿದ್ರೆ ಅದು ತಪ್ಪು. ಅಥವಾ ತಾಯಿ, ನಾನು ಸಣ್ಣವಳು, ನನಗೆ ತಿಳಿದಷ್ಟು ದಿನ ನಾನು ಕಲಿಸಿದ್ದೇನೆ, ಈಗ ಮಕ್ಕಳು ಕಾಲೇಜಿಗೆ ಬಂದಿದ್ದಾರೆ, ಇನ್ನೂ ನನಗಲ್ಲ ಅವ್ರಿಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಕೂತು ಏನು ಹೊಸತೇನು ನನಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ, ಇನ್ಮೇಲೆ ಏನಿದ್ರು ಅವ್ರ ಪಾಡಿಗೆ ಅವ್ರು ಬಿಡ್ತೀನಿ ಅಂತ ತಾಯಿ ಅಂದ್ಕೊಳ್ಳೋದು ಖಂಡಿತ ತಪ್ಪು. ಏನಾಗಿದ್ದರೆ ಬದಲಾದ ಜವಾಬ್ದಾರಿಗಳು ಏನು? ಯಾಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಈ ಪೇರೆಂಟಿಂಗಿಗೆ ಅಂತಂದರೆ, ಈ ಪೇರೆಂಟಿಂಗ್ ಈಸ್ ಎ 20 years ಪ್ರಾಜೆಕ್ಟ್. 1-2 ವರ್ಷದ್ದಲ್ಲ, ನಂದು ಕೆಲಸ ಮುಗ್ದೋಯ್ತು ಅನ್ನುವಾಗಿಲ್ಲ. ನಿಮ್ಮ 20 ವರ್ಷದ ಪ್ರಾಜೆಕ್ಟಲ್ಲಿ ಮಕ್ಕಳು ಹತ್ರ ಬಂದಿದ್ದಾರೆ. ಇನ್ನೊಂದು 3-4 ವರ್ಷ ತಾಳ್ಮೆಯಿಂದ ಅವರ ಓದು ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿ ಮುಗಿದು ಅವರ ಕಾಲ ಮೇಲೆ ಅವರು ನಿಲ್ಲುವಂತಾದರೆ ಆಮೇಲೆ ಸ್ವಲ್ಪ ನೀವು ಸುಧಾರಿಸ್ಕೊಳ್ಬೋದು. ಈಗ ಅಗತ್ಯ ಅವರ ಬದುಕಿನಲ್ಲಿ ಟೀನೇಜಲ್ಲಿದ್ದಾರೆ, ಅವರು ಹದಿಹರೆಯದಲ್ಲಿದ್ದಾರೆ. ಈ ಹದಿಹರೆಯದಲ್ಲಿ ಅವರ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಶಾರೀರಿಕ ಬದಲಾವಣೆಗಳಾಗ್ತಾ ಇದೆ. ಬಾಲಕಿಯಾಗಿದ್ದ ಹುಡುಗಿ ಈಗ ಯುವತಿ ಆಗ್ತಾ ಇದ್ದಾಳೆ, ಬಾಲಕ ಇದ್ದ ಹುಡುಗ ಈಗ ಯುವಕನಾಗ್ತಾ ಇದ್ದಾನೆ. ಅದಕ್ಕೆ ಬೇಕಾದಂಥ ಪೂರಕ ಬದಲಾವಣೆಗಳು ಅವನ ದೇಹದಲ್ಲಿ ಆಗ್ತಾ ಇದೆ. ಸೊ ಒಂದು ಕಡೆ ಅವನ ಗಮನ ಎಲ್ಲ ಅವನ ದೇಹದ ಬಗ್ಗೆ. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕರಡಿ ಮುಂದೆ ನಿಲ್ತಾ ಇರ್ತಾರೆ ಅವರು, ಹೇಗೆ ಕಾಣ್ತಾ ಇದ್ದೀನಿ, ಮೂಗು ಉದ್ದ ಆಯ್ತಾ, ಚಿಕ್ಕದಾಯ್ತಾ, ಹೊಟ್ಟೆ ದಪ್ಪ ಆಯ್ತಾ, ಕೂದಲನ್ನು ಸರಿ ಆಯ್ತಾ ಇಲ್ವಾ, ಶಾರೀರಿಕ ಬದಲಾವಣೆಗಳ ಬಗ್ಗೆ ಅವರಿಗೆ ತುಂಬ ಕನ್ಫ್ಯೂಷನ್. ಈಗ ಈ ಹಾರ್ಮೋನುಗಳ ಏರುಪೇರಿನಿಂದ ಮಾನಸಿಕ ಏರುಪೇರುಗಳು ಕೂಡ ಜಾಸ್ತಿ. ಇವತ್ತು ನೀವೆಲ್ಲರೂ ಕೇಳ್ತಾ ಇರ್ತೀರಿ, ಒತ್ತಡಗಳು ಜಾಸ್ತಿ ಆಗ್ತಾ ಇದೆ, ಇತ್ತೀಚೆಗೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಅಲ್ವಾ? ನಾವು ಅತಿ ಹೆಚ್ಚು ಮಾನಸಿಕ ತೊಂದರೆಗಳನ್ನು ಗಮನಿಸಿದಾಗ ಅದರಲ್ಲಿ more than 50%, 50% ಹೆಚ್ಚು ಕಾಯಿಲೆಗಳು ಪ್ರಾರಂಭ ಆಗೋದು 13-14ನೇ ವಯಸ್ಸಿನಲ್ಲಿ. ಯಾಕೆ? ಆ ಸಮಯದಲ್ಲಿ ಮಕ್ಕಳ ಮಿದುಳ ಬೆಳವಣಿಗೆ ಹೆಚ್ಚು ಆಗ್ತಾ ಇರ್ತದೆ. ತಾಯಿ ಗರ್ಭದಲ್ಲಿ ಸಂಪೂರ್ಣ ಮೆದುಳ ಬೆಳವಣಿಗೆ ಆಗಿದೆ, ಆದರೆ ಆ ಮಿದುಳಿಗೆ ಮತ್ತು ನರಕೋಶಗಳಿಗೆ ಬೇಕಾದಂತಹ ಒಂದು ಪ್ರೊಟೆಕ್ಷನ್, ಎಕ್ಸ್ಟ್ರಾ ಒಂದು ಕವರ್ ಏನಿದೆ, ಒಂದು ಅದಕ್ಕೆ ಸುರಕ್ಷಾ ಸಾಧನಗಳೇನಿದೆ ಅದು ಬೆಳ್ಕೊಳ್ಳೋದು ಈ ಸಮಯದಲ್ಲಿ. ಇನ್ಫ್ಯಾಕ್ಟ್ ಅವರು 13, 17, 18, 19, 20, 22 ವರ್ಷದವರೆಗೂ ಈ ಮೆದುಳಿನ ಮೇಲಿನ ಪೊರೆ ಬೆಳೀತಾ ಇರ್ತದೆ. ಸೊ ಈಗ ಅವರ ನಿರ್ಧಾರಗಳಿಂದ ಸರಿಯಾದದ್ದಲ್ಲ. ನಮ್ಮ ಮಿದುಳಿನ ಒಂದು ಭಾಗ ಭಾವನಾತ್ಮಕ ಮಿದುಳು ಅಂತ ಹೇಳ್ತೇವೆ. ಈ ಭಾವನಾತ್ಮಕ ಮಿದುಳು ಏನಂದರೆ, ಅದಕ್ಕೆ ಏನು ಖುಷಿ ಆಗ್ತದೆ ಅದು ಮಾಡುತ್ತೆ. ನನಗೆ ಆಟ ಆಡೋದು ಖುಷಿ, ಆಟ ಆಡ್ತದೆ. ನನಗೆ ಗೇಮಿಂಗ್ ಮಾಡೋದು ಇಷ್ಟ, ಗೇಮಿಂಗ್ ಮಾಡು ಅಂತ ಹೇಳ್ತದೆ. ನನಗೆ ಸೈಕ್ಲಿಂಗ್ ಮಾಡೋದು ಇಷ್ಟ, ಸೈಕ್ಲಿಂಗ್ ಮಾಡು ಅಂತ ಮತ್ತೆ ಹೇಳ್ತದೆ ಮಿದುಳು. ಅದೇ ರೀತಿ ಆ ಮಗು ದುಶ್ಚಟಗಳಿಗೆ ದಾಸನಾದ, ಸಿಗರೇಟ್ ಸೇದಲಿಕ್ಕೆ ಪ್ರಾರಂಭ ಮಾಡ್ದ, ಕುಡಿಲಿಕ್ಕೆ ಪ್ರಾರಂಭ ಮಾಡ್ದ, ಆನ್ಲೈನ್ ಗೇಮಿಂಗಿಗೆ ಆಡಲಿಕ್ಕೆ ಶುರು ಮಾಡ್ದ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಅವನ ಮಿದುಳು ಏನು ಖುಷಿ ಕೊಡ್ತಾ ಇದೆ ಅಂದರೆ, ಯಾವುದನ್ನು ಕೆಲಸ ಮಾಡಿದಾಗ ಅವನ ಮಿದುಳಿನಲ್ಲಿ ರಾಸಾಯನಿಕ ವಸ್ತುಗಳು, ಖುಷಿ ಕೊಡುವಂಥ ರಾಸಾಯನಿಕ ವಸ್ತುಗಳು ಹೆಚ್ಚಾಗ್ತದೆ, ಅದನ್ನು ಮತ್ತೆ ಅವನು ಮಾಡ್ತಾನೆ. ಆ ಭಾವನಾತ್ಮಕ ಮಿದುಳು ಈಗ ಆಲ್ರೆಡಿ ಬೆಳೆದಿದೆ. ದುರದೃಷ್ಟ ಏನಂದರೆ, ಯಾವುದು ಸರಿ, ಯಾವುದು ತಪ್ಪು, ಯಾವುದರಿಂದ ನನಗೆ ರಿಸ್ಕ್ ಇದೆ, ಯಾವ ದಾರಿಯಲ್ಲಿ ನಾನು ಹೋಗಬೇಕು, ನಾನು ಎಷ್ಟು ಹೊತ್ತು ಈ ಕೆಲಸದಲ್ಲಿ ಇರಬೇಕು, ನಾನು ಈ ದುಶ್ಚಟಗಳ ಸಹವಾಸ ಮಾಡಬೇಕಾ ಬೇಡವಾ, ಈ ಸ್ನೇಹಿತರ ಸಹವಾಸ ಮಾಡಬೇಕಾ ಬೇಡ, ಈ ಸರಿ ತಪ್ಪುಗಳನ್ನು ನಿರ್ಧರಿಸುವಂತಹ ಮಿದುಳಿನ ಭಾಗ ಏನಿದೆ ಅದು ಸಂಪೂರ್ಣ ಬೆಳವಣಿಗೆ ಆಗೋದು 18ರಿಂದ 22 ವರ್ಷಕ್ಕೆ. ನಮ್ಮ ನಿಸರ್ಗದ ನಿಯಮ ಏನು, ಅವರು ತಪ್ಪು ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ನಿಮಗೆ ಉದಾಹರಣೆ ಮೂಲಕ ಹೇಳಬೇಕು ಅಂತಂದರೆ, ಈ ಯುವಕರ ಮನಸ್ಸು ಹೇಗಿರ್ತದಂದರೆ, ಈಗಷ್ಟೇ ರಸ್ತೆಗೆ ಇಳಿದಿರ್ತಕ್ಕಂಥ ಫಾರ್ಮುಲಾ 1 ಕಾರ್, ರೇಸಿಂಗ್ ಕಾರ್ ಇದ್ದಾಗಿರ್ತದೆ ಅವ್ರ ಮಿದುಳು. ಆ ಕಾರ್ಗೆ ದೊಡ್ಡ ಫಾಸ್ಟ್ ಹೋಗುವಂಥ ಆಕ್ಸಲರೇಟರ್ ಇದೆ, ಆದರೆ ಬ್ರೇಕ್ ಇಲ್ಲ. ಸೊ ಅವರು ಫಾಸ್ಟಾಗಿ ಹೋಗಿ ಅವರ ಬದುಕಿನಲ್ಲಿ ಅಪಘಾತಗಳನ್ನು ಮಾಡ್ಕೋಬಾರ್ದು ಅಂತಂದರೆ ಬ್ರೇಕ್ಗಳಾಗಿ ನಾವು ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಅವ್ರಿಗೆ ಅಪ್ಪ ಅಂದರೆ ಇಷ್ಟ ಆಗಲ್ಲ, ಅಮ್ಮ ಅಂದರೆ ಇಷ್ಟ ಆಗಲ್ಲ, ವಾರ್ಡನ್ ಇಷ್ಟ ಆಗಲ್ಲ, ಟೀಚರ್ ಇಷ್ಟ ಆಗಲ್ಲ, ಪ್ರಿನ್ಸಿಪಲ್ ಇಷ್ಟ ಆಗಲ್ಲ. ಯಾಕೆ? ಇವರೆಲ್ಲ ಆಗಾಗ ಬ್ರೇಕ್ ಒತ್ತಾ ಇರ್ತಾರೆ, ಅವರ ಸ್ಪೀಡಿಗೆ ಬ್ರೇಕ್ ಒತ್ತಾ ಇರ್ತಾರೆ. ಆದರೆ ಈ ಮೆದುಳ ಬೆಳವಣಿಗೆಯ ಪರಿಚಯ ನಮಗಿಲ್ದಿದ್ರೆ ನಮಗೇನಾಗುತ್ತೆ, ಅವ್ರು ಮಾಡೋದೆಲ್ಲ ನಿನಗೆ ಎಷ್ಟು ಗೊತ್ತಾಗೋದಿಲ್ವ, ಅಲ್ಲಿ ಯಾಕೆ ಹೋಗಿದ್ದೆ ನೀನು, ಇಷ್ಟು ಲಾಸ್ ಆಗುತ್ತೆ ಅಂತ ನಿಂಗೆ ಅರ್ಥ ಆಗಲಿಲ್ವಾ, ಅಷ್ಟು ಸ್ಪೀಡ್ ಹೋಗ್ಬಾರ್ದು ನಿಂಗೆ ಗೊತ್ತಾಗಲಿಲ್ವಾ,
ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ನಿಂಗೆ ಅರ್ಥ ಆಗಲ್ವಾ, ಇಷ್ಟು ತಿಳಿಯಲ್ವಾ ನಿನಗೆ ಅಂತ ಬೈತಾ ಇರ್ತೇವೆ. ಈ ಮಿದುಳಿನ ಬೆಳವಣಿಗೆ ನಿಸರ್ಗನೇ ಅವರಿಗೆ ತೊಂದರೆಗಳು ಮಾಡಲಿಕ್ಕೆ ಬಿಟ್ಟುಕೊಟ್ಟಿದೆ. ಇವತ್ತಿನ ವಿದ್ಯಾರ್ಥಿಗಳಿಗೆ ಹೆಚ್ಚು ಚಾಲೆಂಜಸ್ ಇದೆ. ನಾವೆಲ್ಲ ಅಂದ್ಕೊಳ್ತೇವೆ ನಮಗೆಲ್ಲ ಶಾಲೆ ಇರಲಿಲ್ಲ, ನಾವು 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು, ನಮಗೆ ಪುಸ್ತಕ ಓದೋದು ಅಂದರೆ ಎಷ್ಟು ಖುಷಿ ಆಗ್ತಾ ಇತ್ತು, ನಾನು ರಾತ್ರಿಯೆಲ್ಲ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ದಿದ್ದರೂ ದೀಪ ಹಚ್ಕೊಂಡು ಕೂತ್ಕೊಂಡು ಓದ್ತಾ ಇದ್ದೆ ಅಂತ ನಾವು ನಮ್ಮ ಯಶೋಗಾಥೆಗಳನ್ನು ಹೇಳ್ಕೊಳ್ಬೋದು. ಆದರೆ ನಮಗಿಲ್ಲದ ಸವಾಲುಗಳು ಅವರಿಗಿದೆ. ಮನೆಯಲ್ಲಿ ಟಿ ವಿಯಲ್ಲಿ 360 ಚಾನಲ್ಸ್ ಇದೆ. ಮನೆಯಲ್ಲಿ ಎಲ್ಲ ಸದಸ್ಯರನ್ನು ಸೇರಿಸಿದರೆ 4 ಮೊಬೈಲ್ ಫೋನ್ಗಳಿದೆ. ಇಂಟರ್ನೆಟ್ ಫ್ರೀ ಕೊಡುವ ಪುಣ್ಯಾತ್ಮರಿದ್ದಾರೆ. ಇವೆಲ್ಲದರ ಮಧ್ಯೆ ನಮ್ಮ ಮಕ್ಕಳು ಓದಬೇಕು, ನಮ್ಮ ಮಕ್ಕಳು ಹಾಳಾಗಬಾರ್ದು. ಹಾಗಾಗಿ ಇವತ್ತಿನ ಯುವಕರು ನಾವು ಅವ್ರನ್ನ ಈಗಿನ ಮಕ್ಕಳೆಲ್ಲ ಹಾಳಾಗ್ಬಿಟ್ಟಿದ್ದಾರೆ, ಈಗಿನ ಮಕ್ಕಳೆಲ್ಲ ಉಪಯೋಗ ಇಲ್ಲ, ನಾವಿದ್ದಂಗೆ ಇಲ್ಲ, ನಮ್ಮ ಮಕ್ಕಳು ಅಲ್ಲ ಅಂತ ನಾವು ಕೈ ಚೆಲ್ಲುವಾಗೇ ಇಲ್ಲ. ಶತಮಾನಗಳ ಹಿಂದೆ ಕೂಡ ಪುರಂದರದಾಸರು ಹೇಳ್ತಾ ಇದ್ರು, ಇದು ಒಳ್ಳೆಯವರಿಗೆ ಕಾಲ ಅಲ್ಲ, ಕಾಲ ಕೆಟ್ಟೋಗಿದೆ ಅಂತ ಅಲ್ವಾ. ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯ ತೊಂದರೆಗಳಿರುತ್ತೆ. ಇವತ್ತಿನ ಮಕ್ಕಳು ಸಾಕಷ್ಟು ಸವಾಲುಗಳಲ್ಲಿದ್ದಾರೆ ಅಂತಂದರೆ ಪೇರೆಂಟ್ಸ್ ಆಗಿ, ಪೋಷಕರಾಗಿ ನಾವು ನಮ್ಮ ಪೇರೆಂಟಿಂಗ್ ಗುಣಗಳನ್ನು ಅಥವಾ ಕೌಶಲ್ಯಗಳನ್ನು ಹೆಚ್ಚಿಸ್ಕೊಳ್ಬೇಕು. ಹಾಗಾಗಿ ಇವತ್ತಿನ ವಿಚಾರ ಅವ್ರು ಕೊಟ್ಟಿದ್ದೇನು, ಪೋಷಕರಿಗೆ ಸವಾಲುಗಳಿದೆ. ಇವತ್ತಿನ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರೀತಿ ಇದ್ದರೂ ಕೂಡ, ಮಕ್ಕಳ ಬಗ್ಗೆ ನಮಗೆ ಪ್ರೀತಿ ಇದೆ ಇದ್ದರೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ನನಗೆ ಎಲ್ಲ ಗೊತ್ತಿದೆ, ನಾನೆಲ್ಲ ನೋಡ್ಕೊಳ್ಳೋಕೆ ಗೊತ್ತು ಅಂತ ಅಂದ್ಕೊಂಡು ಸುಮ್ಮನೆ ಇರುವಾಗಿಲ್ಲ. ನಮ್ಮನ್ನು ನಾವು ಬದಲಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಳ್ಬೇಕು. ನಾನು ಹೇಳಿದ್ದೇ ಸರಿ ಅಂತ ಅಪ್ಪ, ನಾನು ಹೇಳಿದ್ದೇ ಸರಿ ಅಂತ ಅಮ್ಮ ತಿಳ್ಕೊಳ್ಬೇಕಾಗಿಲ್ಲ. ಎಷ್ಟೋ ವಿಚಾರಗಳಲ್ಲಿ ಮಕ್ಕಳು ನಮಗಿಂತ ಚೆನ್ನಾಗಿ ಯೋಚನೆ ಮಾಡಬಲ್ಲವರಾಗಿರ್ತಾರೆ. ಅವರು ಹೇಳೋದನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ತಾಳ್ಮೆ ಇರೋದಿಲ್ಲ. ಅಥವಾ ನಮ್ಮದೇ ಭಾವನೆಗಳ ಏರುಪೇರಿನಲ್ಲಿ ನಾವಿರ್ತೀವಿ. ಯಾವುದೋ ಸಿಟ್ಟು, ಯಾವುದೋ ಹತಾಶೆ, ಯಾವುದೋ ನಮ್ಮದೇ ದೊಡ್ಡವರ ಜಗಳಗಳು, ದಾಂಪತ್ಯ ವಿರಸಗಳು, ಮನೆಯಲ್ಲಿ ಆಸ್ತಿ ವಿವಾದಗಳು, ಇನ್ನೊಂದು ಯಾವುದೋ ಗಲಾಟೆಯಲ್ಲಿದ್ದಾಗ ನಾವು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಕೊಡೋದಿಲ್ಲ. ಅದರಲ್ಲೂ ದೊಡ್ಡ ಬೆಳೆದು ನಿಂತ ಮಕ್ಕಳ ಬಗ್ಗೆ ಕಾಳಜಿ ಕೊಡೋದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅವರು ಬಂದು ನಮ್ಮ ಹಿಂದೆ ಬಿದ್ದು ಹೇಳಿರ್ತಾರೆ, ಇವತ್ತು ಸ್ಕೂಲ್ ಡೇ ಇದೆ ನೀವು ಬರಲೇಬೇಕು, ಇವತ್ತು ಕಾಲೇಜ್ ಡೇ ಇದೆ ನೀವು ಬರಲೇಬೇಕು, ಇವತ್ತು ಟ್ಯಾಲೆಂಟ್ ಶೋ ಇದೆ ನೀವು ಬರಲೇಬೇಕು ಅಂತ. ಕಾಲೇಜಿಗೆ ಬಂದ ತಕ್ಷಣ ನಾವು ಕಾಲೇಜ್ ಪ್ರಿನ್ಸಿಪಲ್ ಹೆಸರು ಗೊತ್ತಿಲ್ಲ ನಮಗೆ, ನನ್ನ ಮಗುವಿನ ಕ್ಲಾಸ್ ಟೀಚರ್ ಹೆಸರು ನನಗೆ ಗೊತ್ತಿಲ್ಲ, ನನ್ನ ಮಗ ಯಾವ ಸೆಕ್ಷನಲ್ಲಿದೆ ನಂಗೆ ಗೊತ್ತಿಲ್ಲ, ಅವನ ಸ್ಕೂಲ್ ಡೇ ಯಾವಾಗಿದೆ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಅವನು ಹೇಳೋದಿಲ್ಲ, ನಾನು ಕೇಳೋದಿಲ್ಲ. ಆ ರೀತಿ ಆಗದೆ ಈ ಹಿಂದೆ ಏನು ಕಾಳಜಿಯಿಂದ ಮಕ್ಕಳ ಹಿಂದೆ ಬೀಳ್ತಾ ಇದ್ರಿ ಅಷ್ಟೇ ಕಾಳಜಿ ಈ ಮಕ್ಕಳಿಗೂ ಅವಶ್ಯಕತೆ ಇದೆ. ಅವ್ರು ತೋರಿಸ್ಕೊಳ್ಳಲ್ಲ, ನನಗೆ ನಿಮ್ಮ ಗಮನ ಬೇಕು, ನೀವು ನನ್ನ ಹತ್ರ ಮಾತಾಡಿ, ನೀವು ಈಗಲೂ ನನ್ನ ತಲೆ ನೇವರಿಸಿ ನನ್ನ ಬೆನ್ನು ತಟ್ಟಿ ಮಾತಾಡಿದರೆ ನನಗೆ ಖುಷಿ ಆಗ್ತದೆ ಅಂತ ನಿಮ್ಮ ಹತ್ರ ಅವ್ರು ಹೇಳ್ಕೊಳ್ಳೋದಿಲ್ಲ ಅಷ್ಟೆ. ಬದಲಿಗೆ ನೀವು ತಮ್ಮನನ್ನೋ ತಂಗಿಯನ್ನೋ ಮುದ್ದು ಮಾಡೋದು, ತಲೆ ಬಾಚೋದು, ಅವನಿಗೆ ಕೆನ್ನೆಗೆ ಮುತ್ತಿಟ್ಟು ಕಳಿಸೋದು, ಅವನು ಏನಾರು ಡ್ರಾಯಿಂಗ್ ಮಾಡಿದ್ದು ಹೊಗಳೋದು ಕಂಡು ಅವನಿಗೆ ಸಿಟ್ಟು ಬರ್ತಾ ಇರ್ತದೆ, ನನ್ನನ್ನು ಇವರು ಹೀಗೆ ಮಾಡೋದಿಲ್ಲಲ್ಲ ಅಂತ. ಆದರೆ ನಾವು ಅಂದ್ಕೊಳ್ತೀವಿ ಅವ್ನು ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೆ ಅಪ್ಪಿಕೊಳ್ಳೋದು ಬೇಡ, ಅವನಿಗೆ ತಲೆ ತಟ್ಟೋದು ಬೇಡ, ಮುದ್ದು ಮಾಡೋದು ಬೇಡ ಅಂತ. ಅವರ ಮನಸ್ಸಿನಲ್ಲೂ ಒಂದು ಮಗು ಇದೆ ಅಲ್ವಾ, ಅದನ್ನು ಗಮನಿಸ್ಕೊಳ್ಬೇಕು. ಯಾವಾಗ ಅವಕಾಶ ಇದೆ ಅವರ ಜೊತೆ ಕೂತ್ಕೊಳ್ಳಿ. ಮಗ ಇವತ್ತು ಶಾಲೆ ಹೇಗಿತ್ತು, ನಿನ್ನ ಸ್ನೇಹಿತರು ಯಾರು, ನಿನ್ನ ಟೀಚರ್ ಯಾರು, ನೀನು ಯಾವ ಸ್ಪೋರ್ಟ್ಸಲ್ಲಿ ಇದ್ದೀಯಾ, ನಿನಗೆ ಯಾವ ಸಬ್ಜೆಕ್ಟ್ಸ್ ಇಷ್ಟ, ನಿನಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗ್ತದೆ, ನಾನು ಪೇರೆಂಟಾಗಿ ನಿನಗೆ ಯಾವ ರೀತಿ ಸಹಾಯ ಮಾಡಬೇಕು, ಇವೆಲ್ಲವುಗಳ ಚರ್ಚೆ ಆಗಬೇಕು ಆನ್ ಡೈಲಿ ಬೇಸಿಸ್, ಪ್ರತಿನಿತ್ಯದ ಬೇಸಿಸಲ್ಲಿ. ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮೂಲಕ ಆ ಬೆಳೆಯುವ ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳೆದ್ರೆ ಅವರು ನಮ್ಮ ದೇಶದ ಭವಿಷ್ಯ. ಇದರಲ್ಲಿ ನನ್ನ ಸ್ವಾರ್ಥ ಏನು, ನಾನು ಹೇಳಿದ ವಿಚಾರಗಳು ನಿಮಗೆ ಗೊತ್ತಿರುವಂಥದ್ದು ಹೊಸತೇನಿಲ್ಲ. ಅದನ್ನು ನೀವು ಮತ್ತೊಮ್ಮೆ ಹೌದಲ್ಲ ಅಂತ ಅಂದ್ಕೊಂಡು ನಿಮ್ಮ ಮಕ್ಕಳ ಜೊತೆಗೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕೆ ಶುರು ಮಾಡಿದರೆ ಆ ಮಕ್ಕಳಿಗೆ ನಿಮ್ಮಿಂದ ಸಿಗಬೇಕಾದ ಪ್ರೀತಿ, ಪ್ರೋತ್ಸಾಹ, ವಾತ್ಸಲ್ಯ, ಗಮನ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕರೆ ಅವರು ತಪ್ಪು ಕೆಲಸ ಮಾಡೋದಿಲ್ಲ. ತಂದೆ ತಾಯಿಗಳ ಜೊತೆಗೆ ನಿರಂತರವಾದ ಸಂವಹನ ಸಂಪರ್ಕದಲ್ಲಿರ್ತಕ್ಕಂಥ ಮಕ್ಕಳು ಕೆಟ್ಟ ಹಾದಿ ಹಿಡಿಯುವುದಿಲ್ಲ. ತಂದೆ ತಾಯಿಗಳ ಜೊತೆಗೆ ಪ್ರತಿನಿತ್ಯ ಒಂದು ಸಣ್ಣ ಸರ್ವೆ ಹೇಳ್ತದೆ ಏನು, ಯಾವ ಗಂಡು ಮಕ್ಕಳು ತಂದೆ ತಾಯಿ ಜೊತೆಗೆ ಪ್ರತಿನಿತ್ಯ ಮಾತಾಡ್ತಾರೆ, ಪ್ರತಿನಿತ್ಯ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವ್ರಿಗೆ ಇವತ್ತು ಶಾಲೆಯಲ್ಲಿ ಏನಾಯಿತು, ದಾರಿಯಲ್ಲಿ ಏನಾಯಿತು, ಆಟೋದಲ್ಲಿ ಏನಾಯಿತು, ಟಾಯ್ಲೆಟಲ್ಲಿ ಏನಾಯಿತು,
ಪ್ರತಿಯೊಂದನ್ನು ತಂದೆ ತಾಯಿಗಳ ಜೊತೆಗೆ ಸಾಯಂಕಾಲ ಕೂತ್ಕೊಂಡು ಅವ್ರು ಮಾತಾಡಬಲ್ಲವರು. ಅವರ ಮನೆಯಲ್ಲಿ ಒಂದು ಕಾಮನ್ ಟೈಮ್ ಇದೆ, ಎಲ್ಲರೂ ಒಟ್ಟಿಗೆ ಸೇರಿ ಭಜನೆ ಮಾಡ್ತಾರೆ, ಎಲ್ಲರೂ ರಾತ್ರಿ ಊಟ ಒಟ್ಟಿಗೆ ಕೂತು ಮಾಡ್ತಾರೆ. ಈ ಥರದ ವಾತಾವರಣ ಇರ್ತಕ್ಕಂಥ ಮನೆಗಳಲ್ಲಿ ಆ ಮನೆಯ ಬಾಲಕರು ದುಶ್ಚಟಗಳಿಗೆ ಒಳಗಾಗುವ ಸಾಧ್ಯತೆ ಕಡಿಮೆ. ಯಾಕೆ ಡೇ ಒನ್ ಗೊತ್ತಾಗುತ್ತೆ ಅಮ್ಮನಿಗೆ, ಯಾಕೋ ಡಲ್ ಇದ್ದಾನೆ ಇವತ್ತು, ಯಾಕೋ ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಇವನು ಯಾಕೋ ಇವತ್ತು ತಲೆ ತೆಗೆಸ್ಕೊಳ್ತಾ ಇದ್ದಾನೆ, ಇವನು ಯಾಕೋ ಅಪ್ಪನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ, ಏನು ವಿಚಾರ ಮಗು, ಯಾಕೆ ಬೇಸರದಲ್ಲಿದೆಯಾ ಅಂತ ಆವತ್ತೇ ಕೇಳಿ, ಅಮ್ಮ ಇವತ್ತು ನನ್ನ ಸ್ನೇಹಿತರೆಲ್ಲ ಸೇರಿ ನನಗೆ ಸಿಗರೇಟ್ ಸೇದೋದನ್ನು ಫೋರ್ಸ್ ಮಾಡಿ ಕಲಿಸಿದ್ರು, ನನಗಿಷ್ಟ ಇರಲಿಲ್ಲ ಆದರೂ ಹೇಳಿಕೊಟ್ರು ಅಂತ ಆವತ್ತೇ ಹೇಳ್ತಾನೆ. ಇಲ್ದಿದ್ರೆ ನಾವು ಸಂವಹನಕ್ಕೆ ಅವಕಾಶ ಮಾಡೇ ಇಲ್ಲ ಅಂದರೆ 3 ವರ್ಷದ ನಂತರ ನಮ್ಗೆ ಗೊತ್ತಾಗುತ್ತೆ, ನೋಡು ಇವನು ಓದಲಿಕ್ಕೆ ಹಾಸ್ಟೆಲಿಗೆ ಸೇರಿಸಿದ್ದೀನಿ, ಅಲ್ಲಿ ಸಿಗರೇಟ್ ಸೇದೋದನ್ನು ಕಲಿತು ಬಂದಿದ್ದಾನೆ ಅಂತ ಅಪ್ಪ ಬೆಲ್ಟ್ ಬಿಚ್ಕೊಂಡು ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಆದರೆ ಅದನ್ನು ಮೊದಲನೇ ದಿನ ನಾವು ತಡಿಲಿಕ್ಕೆ ಸಾಧ್ಯ ಇತ್ತು ಅಲ್ವಾ? ಆ ಸಂಪರ್ಕ ಸಂವಹನ ನಮ್ಮ ಮಕ್ಕಳ ಜೊತೆಗೆ ಆಗಬೇಕು. ಇವತ್ತಿನ ದಿನ ನಾನು ನಿಮಗೆ ಹೆದರಿಸ್ತಾ ಇಲ್ಲ, ಮೊದಲ ರುಚಿ ತಂಬಾಕು ಸಿಗರೇಟಿನ ಮೊದಲ ರುಚಿ ನೋಡೋದು ಮಕ್ಕಳು ಇವತ್ತಿನ ವರ್ತಮಾನ ಯುಗದಲ್ಲಿ 12.6 13 ವರ್ಷ ತಲುಪೋದಕ್ಕಿಂತ ಮೊದಲು ಹೆಚ್ಚಿನ ಮಕ್ಕಳು ತಂಬಾಕಿನ ರುಚಿಯನ್ನು, ಸಿಗರೇಟಿನ ರುಚಿಯನ್ನು, ಆಲ್ಕೋಹಾಲಿನ ರುಚಿಯನ್ನು ನೋಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ 20-25 ವರ್ಷದ ನಂತರ ಅಂದರೆ ಯುವಕರು ಅಥವಾ ಪ್ರೌಢರು ಅಂತ ಕರೆಸ್ಕೊಳ್ಳೋರು ಮೊದಲ ರುಚಿ ನೋಡ್ತಕ್ಕಂಥ ವಯಸ್ಸಿತ್ತು. ಆದರೆ ಬದಲಾದ ಯುಗದಲ್ಲಿ ಹೆಚ್ಚು ಮೀಡಿಯಾದಿಂದ ಪ್ರಭಾವಿತರಾಗಿ, ಮತ್ತು ಯುವಕರು ಅಂದ ತಕ್ಷಣ ಅವರಲ್ಲಿ ಏನಿರ್ತದೆ, ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇರ್ತದೆ, ಪ್ರಾಯೋಗಿಕ ಮನೋಭಾವ, ಎಲ್ಲದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡಬೇಕು ಅನ್ನೋ ಮನೋಭಾವನೆ. ಮೂರನೇದು, ಕೆಲವೊಂದು ಸಾರಿ ಅವ್ರಿಗಿರ್ತಕ್ಕಂತಹ ಮಾನಸಿಕ ತೊಂದರೆಗಳು, ಬೇಸರ, ದುಃಖ, ಹತಾಶೆ, ಅದಕ್ಕೆ ಸಹಾಯ ಮಾಡ್ತದೆ ಅಂತ ನಂಬಿ ಕೆಲವೊಮ್ಮೆ ದುಶ್ಚಟಗಳಿಗೆ ದಾಸರಾಗುವ ಸಾಧ್ಯತೆ ಇರುತ್ತೆ. ಯಾರೋ ಹೇಳ್ತಾರೆ, ನಿಂಗೆ ಬೇಸರ ಆಗ್ತಾ ಇದೆಯಾ, ಬಾ ಒಂದು ಬಿಯರ್ ಹೊಡಿ, ಸರಿ ಹೋಗ್ತದೆ, ಮನಸ್ಸಿಗೆ ಸಮಾಧಾನ ಆಗ್ತದೆ. ನಿನಗೆ ಕಾನ್ಸಂಟ್ರೇಷನ್ ಸಿಗ್ತಿಲ್ವಾ, ಒಂದು ಸಿಗರೆಟ್ ಸೇದು, ನಿನಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ. ಯಾವುದೋ ರೀತಿ ಅವರ ತೊಂದರೆಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಅವರು ದುಶ್ಚಟಗಳಿಗೆ ದಾಸರಾಗಿರ್ತಾರೆ. ಇದು ಎಲ್ಲದೂ ನಡೆಯೋದು ಈ ವಯಸ್ಸಿನಲ್ಲೇ. ಈಗ ಯೋಚನೆ ಮಾಡಿ, ಈ ವಯಸ್ಸಿನಲ್ಲಿ ಪೇರೆಂಟ್ಸ್ನ ಅವಶ್ಯಕತೆ ಹೆಚ್ಚಿದೆಯಾ ಕಡಿಮೆ ಇದೆಯಾ? ಮೊದಲು ಇಲ್ಲದಂತಹ ತೊಂದರೆಗಳಲ್ಲಿ ನಮ್ಮ ಮಕ್ಕಳು ಇರ್ತಾರೆ. ಈ ಸಮಯದಲ್ಲಿ ನಾವು ಕೈ ಚೆಲ್ಲಿ ಕೂತ್ಕೊಂಡು, ನಾನೆಲ್ಲೋ ಬಿಸ್ನೆಸ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೇನೆ, ಮನೆಗೆ ಬರೋದು 11 ಗಂಟೆ, ಅಥವಾ ನಾನು ಮನೆಯಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸೀರಿಯಲ್ಸ್ ನೋಡ್ತಾ ಟಿ ವಿ ಮುಂದೆ ಕೂತ್ಕೊಂಡು ಬಿಡ್ತೇನೆ, ರೂಮಲ್ಲಿ ಮಗಳು ಏನು ಮಾಡ್ತಾ ಇದ್ದಾಳೆ ನನಗೆ ಗೊತ್ತೇ ಇಲ್ಲ, ನಾನು ಅಂದ್ಕೊಂಡೆ ಅವಳು ಓದ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ನನ್ನ ಜವಾಬ್ದಾರಿಯಲ್ಲಿ ಲೋಪದೋಷ ಆಗ್ತದೆ, ಮಗಳ ಜವಾಬ್ದಾರಿಯಲ್ಲ. ಯಾಕೆಂದರೆ ಮನೆಯಲ್ಲಿ ಸಿಗದ ಪ್ರೀತಿ, ಮಾನ್ಯತೆ ಹೊರಗೆ ಹುಡ್ಕೊಂಡು ಹೋಗ್ತಾರವ್ರು. ಆರಂಭದಲ್ಲಿ ಇನ್ನೋಸೆಂಟಾಗಿ ಹೋಗ್ತಾರೆ. ಆಗ ನಾವು ತಪ್ಪು ಮಾಡ್ತೇವೆ ಅಂತ. ಇಲ್ಲಿ ಇರುವಂಥ ಎಲ್ಲ ಪೋಷಕರು ಅದ್ಭುತವಾದ ಪೋಷಕರು, 2 ಮಾತಿಲ್ಲ. ಇವತ್ತು ಪೋಷಕರ ಸಭೆ ಇದೆ, ಬರಬೇಕು ಅಂತಂದರೆ ನೀವು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ, ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಹೇಗೆ ಅಂತ ಕೇಳಿಸ್ಕೊಳ್ತಾ ಇಲ್ಲಿ ಕೂತಿದ್ದೀರಾ ಅಂದರೆ ನಿಮ್ಮ ಮಕ್ಕಳ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ನಿಮ್ಮ ಅಟೆಂಡೆನ್ಸಿಂದ ಗೊತ್ತಾಗ್ತಿದೆ. ಅದರಲ್ಲಿ 2 ಮಾತಿಲ್ಲ. ಆದರೆ ಇದೇ ಕೊನೆಯಲ್ಲ. ಇವತ್ತಿಗಿಂತ ನಾಳೆ ನಾನು ಒಳ್ಳೆಯ ಪೋಷಕನಾಗಲಿಕ್ಕೆ ಸಾಧ್ಯ ಇದೆ. ನೆನ್ನೆಗಿಂತ ಇವತ್ತು ಇನ್ನೂ ಒಳ್ಳೆಯ ಪೋಷಕನಾಗೋ ಸಾಧ್ಯತೆ ಇದೆ. ನೆನ್ನೆಗಿಂತ ಇವತ್ತು 2 ಮಾತು ನನ್ನ ಮಗನ ಜೊತೆಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇದೆ. ನೆನ್ನೆವರೆಗೂ ನಾನು ನನ್ನ ಮಗನ ಜೊತೆ ಕೂತ್ಕೊಂಡು ಅವನ ಕೈಯಲ್ಲಿ ಹಿಡ್ಕೊಂಡು ಮಾತಾಡಿಸ್ತಿರ್ಲಿಲ್ಲ. ಇವತ್ತಿಂದ ಚಾನ್ಸ್ ಸಿಕ್ಕಾಗೆಲ್ಲ ಮಗನ ಜೊತೆ ಕೂತ್ಕೊಂಡು ಅವನ ಕೈಯನ್ನು ನನ್ನ ಕೈಯಲ್ಲಿ ತಕ್ಕೊಂಡು ಆಗಾವೊಮ್ಮೆ ಈಗೊಮ್ಮೆ ಬೆನ್ನು ತಟ್ಟಿ, ಅಥವಾ ಯಾವಾಗೋ ಡ್ರೆಸ್ ಮಾಡ್ಕೊಂಡಿರೋ ಮಗಳನ್ನ ನೋಡಿ, ಎಷ್ಟು ಚೆಂದ ಕಾಣ್ತೇನೆ ನೀನು ಇವತ್ತು ಈ ಡ್ರೆಸ್ಸಲ್ಲಿ, ನಿನ್ನನ್ನು ನೋಡಲಿಕ್ಕೆ ಹೆಮ್ಮೆ ಆಗ್ತದೆ, ನನಗೆ ನಿನ್ನಂಥ ಮಗಳಿರೋದು ತುಂಬ ಖುಷಿ, ನನ್ನ ಸ್ನೇಹಿತರ ಹತ್ರ ಎಲ್ಲ ಹೇಳ್ತಾ ಇದ್ದೇನೆ, ನನಗೆ ನನ್ನ ಮಗಳಂದರೆ ನನಗೆ ತುಂಬ ಹೆಮ್ಮೆ ಅಂತ ನಾವು ಹೇಳಲಿಕ್ಕೆ ಇವತ್ತಿಂದ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಇದೆ. ದ ಸೆನ್ಸ್ ಆಫ್ ಬೀಯಿಂಗ್ ವಾಂಟೆಡ್, ದ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್. ಯಾವ ಮನೆಯಲ್ಲಿ ಮಕ್ಕಳಿಗೆ ನಾನಂದರೆ ನನ್ನ ಅಪ್ಪನಿಗಿಷ್ಟ, ನಾನಂದರೆ ನನ್ನ ಅಜ್ಜಿಗಿಷ್ಟ, ನಾನಂದರೆ ನನ್ನ ಚಿಕ್ಕಪ್ಪನಿಗಿಷ್ಟ, ನಾನಂದರೆ ನನ್ನ ತಮ್ಮನಿಗಿಷ್ಟ, ನಾನಂದರೆ ನನ್ನ ಅಕ್ಕನಿಗಿಷ್ಟ ಅನ್ನೋ ಭಾವನೆ ನಾವು ಕೊಡ್ತೀವಿ, ಆ ಮಕ್ಕಳು ಮನೆ ಬಿಟ್ಟು ಓಡಿ ಹೋಗೋದಿಲ್ಲ, ಆ ಮಕ್ಕಳು ತಪ್ಪು ಕೆಲಸ ಮಾಡೋದಿಲ್ಲ, ಆ ಮಕ್ಕಳು ಆತ್ಮಹತ್ಯೆ ಪ್ರಯತ್ನಗಳು ಮಾಡೋದಿಲ್ಲ, ಆ ಮಕ್ಕಳು ದೇಶ ವಿದ್ರೋಹ ಕೆಲಸಗಳು ಮಾಡೋದಿಲ್ಲ. ಯಾಕೆ ಅಂದರೆ ಐ ಆಮ್ ಬೀಯಿಂಗ್ ವಾಂಟೆಡ್. ನನ್ನನ್ನು ಇಷ್ಟಪಡುವವರು, ನನಗೋಸ್ಕರ ಮನೆಯಲ್ಲಿ ಕಾಯುವವರು, ನನಗೆ ನೋವಾದರೆ ಸಾಂತ್ವನ ಹೇಳೋರು ಇದ್ದಾರೆ ಅನ್ನುವ ನಂಬಿಕೆಯಲ್ಲಿ ಆ ಮಗು ತಪ್ಪು ಕೆಲಸ ಮಾಡೋದಿಲ್ಲ.
ಇವತ್ತು ಪ್ರತಿನಿತ್ಯ ನಾವು ಪೇಪರ್ ನೋಡ್ತಾ ಇದ್ದರೆ ಮಾರ್ಕ್ಸ್ಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋರು, ಪ್ರೀತಿಯಲ್ಲಿ ಫೇಲ್ಯೂರ್ ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ರು, ಅಥವಾ ಯಾರೋ ಟೀಚರ್ ಅವಮಾನ ಮಾಡಿದ್ರಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು ನೋಡುವಾಗ ಬೇಸರ ಆಗ್ತದೆ. ಅಲ್ಲಿ ಏನು, ಮನೆಗೆ ಹೋದರೆ ನನ್ನ ತಂದೆ ತಾಯಿಗಳು ನನ್ನ ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಭಯ ಅವ್ರಿಗೆ. ಮಗ ನೀನು 40% ತೆಗಿ, 60% ತೆಗಿ, 70% ತೆಗಿ, ನನ್ನ ಪ್ರೀತಿ 100% ಅನ್ನೋ ಭಾವನೆ ನಾವು ಕೊಟ್ಟಿದ್ರೆ, ನಿನ್ನ ಮಾರ್ಕ್ಸ್ ತೆಗೆಯೋದ್ರ ಮೇಲೆ ನನ್ನ ಪ್ರೀತಿಯ ಪರ್ಸೆಂಟೇಜ್ ಡಿಪೆಂಡ್ ಆಗಿಲ್ಲ ಅನ್ನುವ ಮಾತನ್ನು ನಾವು ಸ್ಪಷ್ಟಪಡಿಸಿದ್ರೆ, ಈ ರೀತಿ ಅಂಕಗಳಿಗೋಸ್ಕರ ನಾನು ಫೇಲ್ಯೂರು ಅಂತ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ಇದನ್ನು ನಾವು ಬದಲಾದ ಪರಿಸ್ಥಿತಿಯಲ್ಲಿ, ಎಸ್ಪೆಷಲಿ ಹದಿಹರೆಯಕ್ಕೆ ಬಂದಿರತಕ್ಕಂಥ ಮಕ್ಕಳ ಜೊತೆಯಲ್ಲಿ ಇನ್ನಷ್ಟು ಹೆಚ್ಚು ಸಂಪರ್ಕದಲ್ಲಿ, ಸಂವಹನದಲ್ಲಿ ತೊಡಗಿಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ. ಇವತ್ತು ಸ್ವಾಮೀಜಿಯವರ ಹೆಸರಿನಲ್ಲಿ ನಡೀತಾ ಇರತಕ್ಕಂತಹ ಸಂಸ್ಥೆಗಳಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ. 100 ವರ್ಷಗಳ ಹಿಂದೆ ಆ ಪುಣ್ಯಾತ್ಮ ಹೇಳಿ ಹೋಗಿದ್ದಾರೆ, ಈ ದೇಶದ ಭವಿಷ್ಯ ಇರೋದು ಯಾರೋ ದೊಡ್ಡ ದೊಡ್ಡ ಜನರ ಹೆಸರಲ್ಲಿ ಇಲ್ಲ, ಈ ದೇಶದ ಭವಿಷ್ಯ ಇರೋದು ನಮ್ಮ ಯುವಕರ ಮೇಲೆ. ಯಾವ ದೇಶದಲ್ಲಿ ಸದೃಢ ಆರೋಗ್ಯವಂತ ಯುವಕರಿದ್ದಾರೋ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಯಾರು ಯುವಕರು ನನ್ನ ಜೊತೆಗೆ ದುಡಿಲಿಕ್ಕೆ, ದೇಶಕ್ಕೋಸ್ಕರ ದುಡಿಲಿಕ್ಕೆ ರೆಡಿ ಇದ್ದಾರೋ ಅಂತಹ ಯುವಕರ ಅವಶ್ಯಕತೆ ನನಗಿದೆ ಅಂತೇಳಿ ಸ್ವಾಮೀಜಿ ಹೇಳಿ ಹೋಗಿದ್ದಾರೆ. ಆ ಯುವಕರನ್ನ ತಯಾರು ಮಾಡ್ತಾ ಇರ್ತಕ್ಕಂಥ ಪೋಷಕರು ನೀವು. ಸ್ವಾಮೀಜಿಯವರ ದೂರದೃಷ್ಟಿ ಏನಿತ್ತು ಈ ದೇಶದ ಅಭಿವೃದ್ಧಿಗೆ, ಅದಕ್ಕೆ ಸೇರಿದವರು ನೀವು. ಹೆಮ್ಮೆ ಪಟ್ಕೊಳ್ಬೇಕು ನೀವು. ಈ ದೇಶ ಸೇವೆ ಅಂದರೆ ಹೋಗಿ ನಾವು ಬಾರ್ಡ್ರಲ್ಲಿ ನಿಂತ್ಕೊಂಡು ವೈರಿಗಳ ಜೊತೆಗೆ ಬಂದೂಕು ಇಟ್ಕೊಂಡು ಯುದ್ಧ ಮಾಡೋದು ಅಷ್ಟೇ ಅಲ್ಲ, ಈ ದೇಶಕ್ಕೆ ಬೇಕಾದಂಥ ಸಮರ್ಥ ಅಧಿಕಾರಿಗಳು, ಲಂಚವನ್ನು ಮುಟ್ಟದಂಥ ಅಧಿಕಾರಿಗಳು, ಈ ದೇಶದ ಏಳಿಗೆಗೋಸ್ಕರ ದೇಶಭಕ್ತಿ ಮೊದಲು ಅನ್ನುವಂತಹ ಯುವಕರು ನಿಮ್ಮ ಮನೆಯಲ್ಲಿ ರೆಡಿ ಆಗ್ತಿದ್ದಾರೆ. ನೀವು ಅದಕ್ಕೆ ಕಾರಣ. ಸೊ ಪೇರೆಂಟಿಂಗ್ ಕೇವಲ ಮಕ್ಕಳನ್ನು ಬೆಳೆಸೋದು ಕೆಲಸ ಅಂತಲ್ಲ, ಅತ್ಯುತ್ತಮ ದೇಶ ಸೇವೆ ಅದು. ನೀವು ಈ ದೇಶಕ್ಕೆ ಮಾಡ್ತಾ ಇರ್ತಕ್ಕಂತಹ ಸೇವೆ. ಅದಕ್ಕೆ ಪದೇ ಪದೇ ಸ್ವಾಮೀಜಿಯವರ ಪುಸ್ತಕಗಳಲ್ಲಿ, ಸಾಹಿತ್ಯದಲ್ಲಿ ಎಲ್ಲ ಕಡೆ ಅವರು ಹೇಳ್ತಾ ಬಂದಿರೋದೇನಂತಂದರೆ, ಒಳ್ಳೆಯ ಶೀಲವಂತರಾದ, ಬುದ್ಧಿವಂತರಾದ, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತಹ ವಿಧೇಯರಾಗಿರುವ, ನನ್ನ ಭಾವನೆಗಳನ್ನು ಕಾರ್ಯರೂಪಕ್ಕೆ ತರಲು ತಮ್ಮ ಪ್ರಾಣವನ್ನೇ ಅರ್ಪಿಸಬಲ್ಲ ಯುವಕರ ಮೇಲೆ ನನ್ನ ಭವಿಷ್ಯದ ಆರೈಕೆ ನಿಂತಿದೆ. ಅದರಿಂದ ದೇಶಕ್ಕೂ ಮತ್ತು ಅವರಿಗೂ ಉನ್ನತವಾಗುವುದು, ಕಲ್ಯಾಣವಾಗುವುದು ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ತದೆ, ಅವರಿಂದ ಈ ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ. ಇದನ್ನು ಬಾರಿ ಬಾರಿ ನೀವು ಹೇಳುವುದಲ್ಲ, ನೀವು ಮಾಡಿ ತೋರಿಸ್ಬೇಕು. ಈ ವಿಚಾರಗಳನ್ನು ನಿಮ್ಮ ಮನೆಯಲ್ಲಿ ನೀವು ನಡೆದು ತೋರಿಸ್ಬೇಕು. ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕೃತಿಗಳಲ್ಲಿ, ನಿಮ್ಮ ನಡವಳಿಕೆಗಳಲ್ಲಿ ನೀವು ನಡ್ಕೊಳ್ಳುವ ರೀತಿನ ಅವ್ರು ಕಾಪಿ ಮಾಡ್ತಾರಷ್ಟೆ, ಇಮಿಟೇಟ್ ಮಾಡ್ತಾರೆ. ನಾನು ಒಂದು ದಿನ ಪುಸ್ತಕ ಮುಟ್ಟೋದಿಲ್ಲ, ನನ್ನ ಮಗ ಪುಸ್ತಕ ಓದಬೇಕು. ನಾನು ಯಾವಾಗಲೂ ಮೊಬೈಲಲ್ಲಿ ಬ್ಯುಸಿ ಇರ್ತಾನೆ, ನನ್ನ ಮಗ ಮೊಬೈಲ್ ಮುಟ್ಟಬಾರ್ದು. ನಾವು ಅತ್ತೆ ಸೊಸೆ ಪ್ರತಿನಿತ್ಯ ಕಿತ್ತಾಡ್ತೇವೆ. ನನ್ನ ಮಗಳು ನಾಳೆ ಅಮ್ಮ ನಾನು ಮದುವೆ ಆಗೋದಿಲ್ಲ ಅಂತಂದರೆ ನನಗೆ ಸಿಟ್ಟು ಬರುತ್ತೆ. ಯಾಕೆ ಮದುವೆ ಆಗೋದಿಲ್ಲ? ನಾನು ನೋಡಿದ್ದೀನಲ್ಲ ಏನು ಸುಖ, ನೀವು ಯಾವಾಗಲೂ ಕಣ್ಣೀರು ಹಾಕ್ತಾ ಇರ್ತೀರಿ. ಒಂದು ದಿನ ನೀನು ಅಪ್ಪ ಖುಷಿಯಾಗಿದ್ದು ನೋಡಲಿಲ್ಲ, ಯಾವಾಗಲೂ ಕಣ್ಣೀರು ಹಾಕ್ತಾ ಇರ್ತೀಯ, ಮತ್ತೆ ನೀನು ಹೇಳ್ತೀಯ ಮದುವೆ ಆಗಿ ನನ್ನ ಲೈಫೇ ಹಾಳಾಗೋಯ್ತು ಅಂತ. ಸೊ ನಾವು ಆ ಮಕ್ಕಳಿಗೆ ದಾಂಪತ್ಯದ ಬಗ್ಗೆ ಒಂದು ಸುಂದರ ಮತ್ತು ಒಳ್ಳೆಯ ಕಲ್ಪನೆ ಕೊಡಲೇ ಇಲ್ಲ. ನಾಳೆ ಆ ಮಕ್ಕಳು ಮದುವೆಯಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯನಾ? ಸೊ ನಮ್ಮ ಮೂಲಕ ಆ ಮಕ್ಕಳಿಗೆ ಎಲ್ಲ ಭಾವನೆಗಳನ್ನು ನಾವು ಕೊಡಬೇಕು. ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೇಕು ಅಂತಂದರೆ, ನೀನು ಈ ಜಗತ್ತಿಗೆ ಬಂದುದಕ್ಕೆ ಒಂದಾದರೂ ಗುರುತನ್ನು ಬಿಟ್ಟು ಹೋಗು. ಎಲ್ಲರೂ ನೆನೆಸ್ಕೊಳ್ಬೇಕು ನಿನ್ನನ್ನು. ನಾವು ಇವತ್ತು 90% ತೆಗೆದ್ರೆ ಈ ವರ್ಷ ಒಬ್ಬನು, ನಾಳೆ ಮುಂದಿನ 6 ತಿಂಗಳ ನಂತರ ಫ್ಲೆಕ್ಸಲ್ಲಿ ಇನ್ನೊಬ್ಬನ ಫೋಟೋ ಇರ್ತದೆ. ಮುಂದಿನ 3 ವರ್ಷಕ್ಕೆ ಇವತ್ತು 2024ರಲ್ಲಿ ಟಾಪರ್ದು ಹೆಸರೇನು ಅಂತ 2025ಕ್ಕೆ ಯಾರಿಗೂ ನೆನಪಿರೋದಿಲ್ಲ ಅಲ್ವಾ? ನಮಗೆ ಕೇವಲ ಅಂಕಗಳು ಮಾತ್ರ ಮೂಲ ಆಗಿಬಿಟ್ರೆ. ಆದರೆ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು? ನಿನ್ನನ್ನು ಈ ಜಗತ್ತು ನೆನಪಿಡುವಂಥ ಕೆಲಸ ಮಾಡಿ ಹೋಗು. ಅದು ಯಾರಿಗೆ ಸಾಧ್ಯ ಇದೆ? ನಮಗೆ ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ಒಂದು ದಿನ ಒಂದು ಬಾಲಕ ಮನೆಗೆ ಓಡೋಡಿ ಬಂದ. ಆ ವಿಭಾಗದಲ್ಲಿ ನೀರಿನ ಸಮಸ್ಯೆ,
ಶಾಲೆಯಿಂದ ಓಡಿ ಬಂದ, ನೀರಡಿಕೆ ಆಗಿದೆ, ಮನೆಗೆ ಹೋಗಿ ನೀರು ಕುಡ್ದೋಗೋಣ ಅಂತ. ಮನೆಯಲ್ಲಿ ನೀರಿಲ್ಲ. ಅವನು ಓಡಿ ಬಂದ ಆಯಾಸಕ್ಕೆ ಅಮ್ಮ ಸ್ವಲ್ಪ ಏನಾದ್ರು ತಿನ್ಲಿಕ್ಕೆ ಕೊಟ್ಟು ಆಮೇಲೆ ನೀರು ಕೊಡೋಣ ಅಂತ ಸ್ವಲ್ಪ ಅಲ್ಲಿ ಒಂದು ಹುಡಿ ಇತ್ತು, ಸ್ವೀಟಿನ ಹುಡಿ ಇತ್ತು, ಅದನ್ನು ಬಾಯಿಗೆ ಹಾಕ್ಕೊಂಬಿಟ್ಟು ಅದು ಬಾಯಿಗೆ ಅಡರಿಬಿಡ್ತು. ಕೆಮ್ಮು ಬಂತು. ಅಮ್ಮ ಹುಡುಕಾಡ್ತಿದ್ದಾರೆ, ನೀರೇ ಸಿಗ್ತಾ ಇಲ್ಲ. ಕಡೆಗೆ ದೇವರ ಮುಂದೆ ಇಟ್ಟಿರ್ತಕ್ಕಂತಹ ಹಾಲನ್ನು ಕುಡಿಲಿಕ್ಕೆ ಕೊಡ್ತಾರೆ. ಹಾಲು ಕುಡಿತಾನೆ ಮಗು, ಅವನ ಕೆಮ್ಮು ನಿಲ್ತದೆ. ತಾಯಿ ಹೇಳ್ತಾರೆ, ಮಗ ನೀರಿಲ್ಲದ್ದು ಎಷ್ಟು ಕಷ್ಟ ಗೊತ್ತಾಯ್ತಲ್ಲ. ನಾನು ಅಷ್ಟೇ ಅಲ್ಲಪ್ಪ, ನಮಗಾದರೂ ಯಾರಾದರೂ ಸಹಾಯ ಮಾಡಿ ತಂದು ಕೊಡ್ತಾರೆ. ಎಷ್ಟೋ ಜನ ಎಷ್ಟೋ ಮೈಲಿಗಳು ದೂರ ನಡ್ಕೊಂಡೋಗಿ ಪ್ರತಿನಿತ್ಯ ನೀರು ತರಬೇಕು. ಈ ಮಂಡ್ಯ, ಮೈಸೂರು ಈ ಭಾಗದ ಎಲ್ಲ ಜನರಿಗೆ ನೀರಿಗೆ ಕಷ್ಟಪಡದಂತಹ ಒಂದು ಏನಾದರೂ ಒಳ್ಳೆ ಕೆಲಸ ಮಾಡಿ, ಎಲ್ಲರ ನೀರಿಗೆ ಮಾತ್ರ ಒದ್ದಾಡುವಂತಹ ಕೆಲಸ ಹೋಗಬೇಕು ಅಂತ ಒಂದು ತಾಯಿ ಮಗನಿಗೆ ಹೇಳ್ತಾರೆ. ಆ ಮಗುಗೆ ಸಣ್ಣ ವಯಸ್ಸಿನಿಂದ ತಲೆಯಲ್ಲಿ ಏನಿತ್ತು, ನನ್ನ ಸುತ್ತಮುತ್ತ ಹಳ್ಳಿಗಳ ಎಲ್ಲ ಜನರಿಗೆ ಈ ನೀರಿನ ಸಮಸ್ಯೆ ಹೋಗಲಾಡಿಸ್ಬೇಕು ಅಂತ. ಆ ಮಗು ಬೆಳೆದು ದೊಡ್ಡವನಾಗಿ ಇಂಜಿನಿಯರ್ ಆಗ್ತಾನೆ. ಇಂಜಿನಿಯರ್ ಆಗಿ ಕನ್ನಂಬಾಡಿ ಕಟ್ಟೆ ಕಟ್ತಾನೆ. ಸರ್ ಎಂ ವಿಶ್ವೇಶ್ವರಯ್ಯನವರ ತಾಯಿ ಬಾಲ್ಯದಲ್ಲಿ ಆ ಮಗುಗೆ ಹೇಳಿದ್ಲು, ಏನು ನೀನು ಬೆಳೆದು ದೊಡ್ಡವನಾಗಿ ಇಂಜಿನಿಯರ್ ಆಗಂತ ಹೇಳಲಿಲ್ಲ, ಏನಾಗ್ತೀಯೋ ಗೊತ್ತಿಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರ ಸಮಸ್ಯೆಗಳನ್ನು ನೀನು ನೀಗಿಸಬೇಕು ಅಂತ. ನಾವು ಯಾರ್ದಾದ್ರು ಮಕ್ಕಳು ಪಕ್ಕದ ಮನೆಗೆ ಸಹಾಯ ಮಾಡೋಕ್ಕೆ ಹೋದ್ರೆ ಅವ್ರಿಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯ? ಅವ್ರ ಮಕ್ಕಳಿಲ್ವಾ? ನೀನು ಯಾಕೆ ಸಹಾಯ ಮಾಡಬೇಕು? ನೀನು ಯಾಕೆ ಅವ್ರಿಗೆ ಮಾತ್ರೆ ತಂದು ಕೊಡಬೇಕು? ಅವ್ರ ಆಸ್ಪತ್ರೆಗೆ ನೀನು ಯಾಕೆ ಕರ್ಕೊಂಡು ಹೋದೆ? ಅಲ್ಲ, ಚಿಕ್ಕಮ್ಮ ಕರೆದಿದ್ದು. ಚಿಕ್ಕಮ್ಮ ಯಾಕೆ ಕರೀತಾರೆ? ಚಿಕ್ಕಮ್ಮ ಕರೀತಾರಂತೆಲ್ಲ ಹೋಗಬೇಡ. ಇನ್ನು ಪಕ್ಕದ ಮನೆಯವರಿಗೆ ನಾವು ಸಹಾಯ ಮಾಡೋದು, ಊರಿಗೆ ಸಹಾಯ ಮಾಡೋದು ದೂರ ಉಳಿತು. ನಮ್ಮದೇ ಬಂಧುಗಳಿಗೆ ನಮ್ಮ ಮಕ್ಕಳು ಸಹಾಯ ಮಾಡಿದ್ರು, ನೀವ್ಯಾಕೆ ಹೋಗ್ಬೇಕು? ಇಲ್ಲ, ಗಂಡನಿಗೆ ತಾಕೀತು, ಅತ್ತೆ ಮಾವನ ನೋಡ್ಕೋಬೇಕಲ್ಲ ಅಂತ. ಯಾಕೆ? 4 ಮಕ್ಕಳಿಲ್ವ ಅವ್ರಿಗೆ? ನೀವು ಒಬ್ಬರೇನ ಇರೋದು? ಅವರು ಸ್ವಲ್ಪ ನೋಡ್ಕೊಳ್ಳಿ, 3 ತಿಂಗಳು ಒಬ್ಬೊಬ್ರು ಮನೇಲಿರಲಿ. ಜಗತ್ತನ್ನು ನೋಡ್ಕೊಳ್ಳೋದು ಬೇಡ, ಊರನ್ನು ನೋಡ್ಕೊಳ್ಳೋದು ಬೇಡ, ಅವರದೇ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿಕ್ಕೆ ಹೋಗಿ ಪರ್ಮಿಷನ್ ತಗೊಂಡು ಬರಬೇಕು. ನಾನು ಇವತ್ತೊಂದು ದಿವಸ ಫೋನ್ ಮಾಡಲ ಅಪ್ಪನಿಗೆ, ನಾನು ಇವತ್ತೊಂದು ದಿವಸ ಹೋಗಿ ಅಮ್ಮನನ್ನು ನೋಡ್ಕೊಂಡು ಬರಲ್ಲ, ಆ ಪರಿಸ್ಥಿತಿಗೆ ಇವತ್ತು ಬಂದು ನಿಂತ್ಕೊಂಡಿದ್ವಿ. ಇಂತಹ ಪರಿಸ್ಥಿತಿಯಲ್ಲಿ ನಾವು ವಿಶ್ವೇಶ್ವರಯ್ಯನ ಮತ್ತೆ ಪಡೀಲಿಕ್ಕೆ ಸಾಧ್ಯನಾ? ಶಿವಾಜಿ ಮಹಾರಾಜರನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯನಾ? ಸ್ವಾಮಿ ವಿವೇಕಾನಂದರನ್ನು ಮತ್ತೆ ಪಡೀಲಿಕ್ಕೆ ಸಾಧ್ಯನಾ? ಯಾಕೆ? ನಮ್ಮ ದೃಷ್ಟಿ ಸಂಕುಚಿತವಾಗಿದೆ. ದೊಡ್ಡದಾಗಿ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಮಕ್ಕಳಿಂದ ಏನಾದ್ರು ಒಂದು ಅಪರೂಪದ ಸಾಧನೆ ಆಗಬೇಕು ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಲಾಭ ಹುಡುಕ್ತೇವೆ. ಇದನ್ನು ಮಾಡಿದರೆ ನನಗೇನು ಕೆಲಸ? ಅವನೇನು ತಿರ್ಗಕ್ಕೆ ಹೋಗ್ತಾನೆ, ಬೆಳಗ್ಗೆಯಿಂದ ಸಾಯಂಕಾಲ ಅದೇನೋ ಗಿಡಗಳು ನೆಡಕ್ಕೆ ಹೋಗಿದಾರಂತೆ, ಬಿಸಿಲಲ್ಲಿ ಬರೀ ತಿರುಗ್ತಾ ಇರ್ತಾನೆ, ಮನೇಲೇ ಇರೋದಿಲ್ಲ. ಅಯ್ಯೋ, ಗಿಡಗಳು ನೆಡ್ಲಿಕ್ಕೆ ಹೋಗ್ತಿದ್ದಾನೆ ಅವನು, ಊರಿಗೆ ಒಳ್ಳೇದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯಾರೋ ಪುಣ್ಯಾತ್ಮರು 30 ವರ್ಷದ ಕೆಳಗೆ ಹಾಕಿದ ಗಿಡಗಳು ಇವತ್ತು ನಮಗೆ ನೆರಳು ಕೊಡ್ತಾ ಇದೆ. ಆ ಕೆಲಸ ನನ್ನ ಮಗ ಮಾಡ್ತಾ ಇದ್ದಾನೆ. ನೀವು ಹೆಮ್ಮೆ ಪಡಬೇಕು. ಮನೆಗೆ ಬಂದಿರೋ ಗೆಸ್ಟ್ಗಳ ಹತ್ರ ಹೇಳಬೇಕು, ಅವನು ತುಂಬ ಒಳ್ಳೆಯ ಕೆಲಸಗಳಲ್ಲಿ ಮಾಡ್ತಾ ಇದ್ದಾನೆ ಅಂತ. ಆದರೆ ಏನಾಗ್ತದೆ ಅಂದರೆ, ನಮಗೆ ಅವರಲ್ಲಿರ್ತಕ್ಕಂಥ ಲೋಪದೋಷಗಳು ಬೇಗ ಕಾಣಿಸ್ತದೆ. ಅವನ ಮಾರ್ಕ್ಸಲ್ಲಿ ಕೊರತೆ ಇದ್ದರೆ ಬೇಗ ಕಾಣಿಸ್ತದೆ. ಅವನು ರೂಮ್ ಚೆನ್ನಾಗಿ ಇಟ್ಕೊಂಡಿಲ್ಲ, ಬೇಗ ಕಾಣಿಸ್ತದೆ. ಮನೆಗೆ ಬಂದಿರೋರ ಹತ್ರ ಎಲ್ಲ ಏನು ಮಕ್ಕಳೇನೋ, ಮಕ್ಕಳಿಲ್ದವ್ರು ಎಷ್ಟೋ ವಾಸಿ. ಅವ್ರು ಹೇಳ್ತಾರಲ್ಲ, ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಆಡ್ತಾಳೆ, ಮೊನ್ನೆ ಕಾರ್ಯಕ್ರಮದಲ್ಲಿ ನೋಡಿದೆ ನಾನು, ಏನು ಆಡ್ತಾಳೇನೋ, ಮನೇಲಿ ಬರೀ ಜಗಳ ಮಾಡ್ತಾ ಇರ್ತಾಳೆ. ಒಂದು ಕ್ಷಣ ಅವರ ಸಂತೋಷವನ್ನು ನಾವು ಎಂಜಾಯ್ ಮಾಡೋದಿಲ್ಲ. ಯಾರೋ ಮನೆಗೆ ಬಂದಿರೋ ಗೆಸ್ಟ್ ಕೇಳ್ತಾರೆ, ಇದು ಇಲ್ಲಿ ಶೀಲ್ಡು ಮೆಡಲ್ಸ್ ಎಲ್ಲ ಹಾಕಿದಿರಲ್ಲ, ಯಾರ್ದು? ಅಪ್ಪನಿಗೆ ಕೇಳ್ತಾರೆ. ಅಪ್ಪನಿಗೆ ಗೊತ್ತಿಲ್ಲ, ಅದು ನನ್ನ ಮಗಳದ ಇರಬೇಕು. ನಮ್ಮ ಮಕ್ಕಳ ವಿಶೇಷತೆಗಳು ಫಸ್ಟ್ ನಮಗೆ ಗೊತ್ತಿರಬೇಕು. ಅವರಲ್ಲಿ ಸಣ್ಣ ಪುಟ್ಟ ಒಳ್ಳೆಯ ವಿಚಾರಗಳನ್ನು ಗುರುತಿಸಿ ಅದು ಇನ್ನೂ ಮೇಲೆ ಬರುವಾಗೆ ಮಾಡಬೇಕು, ತಿದ್ದಬೇಕು. ಅವ್ರ ತಪ್ಪುಗಳನ್ನು ತಿದ್ದಬೇಕು, ಇಲ್ಲ ಅಂತಲ್ಲ. ಆದರೆ ಇವತ್ತು ಒಂದು ವಿಚಾರಕ್ಕೆ ಅವನು ಬೈದು ನಾನು ಬೇಜಾರು ಮಾಡಿದ್ದೀನಂದರೆ 5 ಒಳ್ಳೆಯ ಮಾತುಗಳನ್ನು ಹೇಳಿ ಅವನನ್ನು ಸಮಸ್ಥಿತಿಗೆ ತರಬೇಕು. ಬೆಳಗ್ಗೆ ಏಳುವಾಗ ಲೇಟ್ ಮಾಡ್ದ, ಜಗಳ ಮಾಡ್ದ, ಅದು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಇರಬಾರ್ದು. ನೆನ್ನೆ ರೂಮ್ ಚೆನ್ನಾಗಿ ಇಟ್ಕೊಂಡಿರಲಿಲ್ಲ, ಇವತ್ತು ಚೆನ್ನಾಗಿ ಇಟ್ಕೊಂಡಿದ್ದಾನೆ ರೂಮು. ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ರೂಮು, ಎಷ್ಟು ನೀಟಾಗಿ ಕಾಣ್ತಾ ಇದೆಯಾ ನಿನ್ನ ರೂಮು, ಅಷ್ಟಕ್ಕೆ ಫುಲ್ ಸ್ಟಾಪ್. ನಿನ್ನೆ ಸುಮ್ಮನೆ ಬೈಸ್ಕೊಂಡಿಲ್ಲ ನನ್ನ ಹತ್ರ, ಮೊನ್ನೆ ಸುಮ್ಮನೆ ಬೈಸ್ಕೊಂಡಲ್ಲ ನನ್ನ ಹತ್ರ. ಇವತ್ತು ಚೆನ್ನಾಗಿರೋ ವಿಚಾರ ಇದೆ, ಅದನ್ನು ಮಾತ್ರ ನೋಡಿ ಸಾಕು. ಇವತ್ತು ಬೆಳಗ್ಗೆ ಅವನು ಮಾಡಿರೋ ತಪ್ಪಿಗೆ ನಾನು ಹೋದ ವಾರದ್ದು ಜ್ಞಾಪಿಸೋದು, ಇಂದಿನ ತಿಂಗಳದ್ದು ಜ್ಞಾಪಿಸೋದು, ಮೊನ್ನೆ ಶಾಲೆಯಲ್ಲಿ ಟೀಚರ್ಸ್ ಹೇಳಿದ್ದು ಜ್ಞಾಪಿಸೋದು. ಆ ರೀತಿಯಲ್ಲಿ ನಾವೇನು ಮಾಡ್ತೇವೆ, ಅವರಿಂದ ಪ್ರೀತಿ ವಂಚಿತರಾಗ್ಬಿಡ್ತೇವೆ. ಆಮೇಲೆ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತೇವೆ. ಏನಂತ? ನನ್ನ ಮಗನಿಗೆ ನನ್ನನ್ನು ಕಂಡ್ರೆ ಸಿಟ್ಟು. ಎಲ್ಲರ ಹತ್ರ ಚೆನ್ನಾಗಿರ್ತಾನೆ, ಅವರ ಚಿಕ್ಕಮ್ಮನ ಹತ್ರ, ಅವರ ದೊಡ್ಡಮ್ಮನ ಹತ್ರ. ಶಾಲೆಗೆ ಹೋಗಿ ನೋಡಿದೆ ನಾನು ಟೀಚರ್ಸ್ ಏನು ಹೇಳ್ತಾರೆ ಅಂತ. ಟೀಚರ್ಸ್ಗೆ ಇವನಂದರೆ ತುಂಬ ಇಷ್ಟ. ಅಪ್ಪನ ಕಂಡ್ರೆ ಸಿಟ್ಟು ಅವನಿಗೆ, ಅಮ್ಮನ ಕಂಡ್ರೆ ಸಿಟ್ಟು. ಯಾಕೆ ಸಿಟ್ಟು ಅಂತ ಯೋಚನೆ ಮಾಡ್ಕೊಳ್ಳಿ. ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ಅಷ್ಟು ಸುಲಭವಾಗಿ ಮಕ್ಕಳು.
ಆದರೆ ಅವರಿಗೆ ಸಿಟ್ಟು ಬರುವ ಹಾಗೆ ಭಾವನೆಗಳು ನಮ್ಮ ಮುಖದಲ್ಲಿದೆ. ಯಾವಾಗಲೂ ಅವರ ತಪ್ಪುಗಳನ್ನು ಹುಡುಕುವಂಥ ಸ್ಥಿತಿಯಲ್ಲಿ ನಾವಿರ್ತೇವೆ. ನೀವು ಅವ್ರ ಮೇಲೆ ಸಿಟ್ಟು ಮಾಡಿದ ತಕ್ಷಣ ಹೊರಗೆ ಹೋಗಿ ನಾಯಿಗೆ ಒದ್ದು ಹೋಗ್ತಾನೆ, ನಿಮ್ಮ ಮೇಲೆ ಇರೋ ಕೋಪಕ್ಕೆ ನಾಯಿಗೆ ಒದ್ದು ಹೋಗ್ತಾನೆ. ಅಮ್ಮ ಮಾಡಿರೋ ಕಿರಿಕಿರಿ ಸಿಟ್ಟಿಗೆ ಹೋಗಿ ಅಲ್ಲಿ ಟೀಚರ್ ಜೊತೆ ಜಗಳ ಮಾಡ್ತಾನೆ, ಯಾಕಂದರೆ ಟೀಚರಲ್ಲಿ ಅವನಿಗೆ ಅಮ್ಮ ಕಾಣಲಿಕ್ಕೆ ಶುರುವಾಗ್ತದೆ. ವಾಟ್ ಈಸ್ ದ ಆನ್ಸರ್? ಅವ್ರಿಗೆ ಪ್ರೀತಿ ವಿಶ್ವಾಸ ಅದೆಲ್ಲ ನಿಮ್ಮಿಂದ ಸಿಗ್ತಾ ಇದೆ ಅಂದಾಗ ಅವರು ಆ ತೊಂದರೆಯನ್ನು ಹೊರಗಡೆ ಎಲ್ಲೂ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಏನೇನು ವಿಧ್ವಂಸಕ ಕೃತ್ಯಗಳಾಗ್ತಾ ಇದೆ, ಹೊರಗಡೆ ಬಸ್ಸಿಗೆ ಬೆಂಕಿ ಹಾಕ್ತಾರೆ, ಬಿಲ್ಡಿಂಗ್ಗಳಿಗೆ ಬಾಂಬ್ ಇಡ್ತಾರೆ, ಜನಗಳಿಗೆ ಕೊಲೆ ಮಾಡ್ತಾರೆ. ಎಲ್ಲದನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವು ಅವರ ಬ್ಯಾಕ್ಗ್ರೌಂಡ್ ಗಮನಿಸಿ. ದೇ ಹ್ಯಾವ್ ಆಲ್ ಕಮ್ ಫ್ರಮ್ ಬ್ರೋಕನ್ ಹೋಮ್ಸ್. ಅವರಿಗೆ ಮನೆಯಲ್ಲಿ ತಂದೆ ತಾಯಿಗಳ ಪ್ರೀತಿ ವಿಶ್ವಾಸ ಕಾಳಜಿ, ಉಳಿದ ಜನರು ಜೀವಿಗಳೆಲ್ಲ ಒಳ್ಳೆಯವರು, ಎಲ್ಲರನ್ನೂ ಒಳ್ಳೆಯ ದೃಷ್ಟಿಯಲ್ಲಿ ನೋಡಬೇಕು, ಇನ್ನೊಬ್ಬರಿಗೆ ನೋವು ಮಾಡಿದರೆ ನಮಗೂ ಕಷ್ಟ ಆಗ್ತದೆ ಅಂತ ಹೇಳಿಕೊಡುವಂಥವ್ರು ಸಿಕ್ಕಿರೋದಿಲ್ಲ. ಇನ್ನೂ ದುರದೃಷ್ಟ ಏನಂದರೆ ಕೆಲವು ಮನೆಗಳಲ್ಲಿ ತಂದೆ ತಾಯಿಗಳ ಜೊತೆಗೆ ಅಥವಾ ಈ ರೀತಿ ತುಂಬ ಎಜುಕೇಟೆಡ್ ಟೀಚರ್ಸ್ ಜೊತೆಗೆ ಬೆಳೆದಿರೋ ಮಕ್ಕಳು ಕೂಡ ಈ ರೀತಿಯ ತೊಂದರೆಗೆ ಯಾವಾಗ ಸಿಕ್ಕಾಕೊಳ್ತಾರಂದರೆ ನಾವು ಅವರ ಭಾವನಾತ್ಮಕ ಬೇಡಿಕೆಗಳಿಗೆ ಯಾವತ್ತೂ ಸ್ಪಂದಿಸಿರೋದಿಲ್ಲ. ಅವನು ಸುಮ್ಮನೆ ಇದ್ನಲ್ಲ ಕ್ಲಾಸಲ್ಲಿ, ಯಾವತ್ತೂ ಗಲಾಟೆ ಮಾಡೇ ಇಲ್ಲ. ಎಷ್ಟು ಸೈಲೆಂಟ್ ಇದ್ದರು ಅವರು ಅಂದರೆ ಟೀಚರ್ಸಿಗೆ ಅವನ ಹೆಸರು ಕೂಡ ಗೊತ್ತಿರೋದಿಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಏನು ಬೇಸರ ಆಗ್ತಾ ಇದೆ, ನನ್ನನ್ನು ಯಾರು ಗುರುಸ್ತಾ ಇಲ್ಲ, ನನ್ನನ್ನು ಬರೀ ಬುಲ್ಲಿಂಗ್ ಮಾಡ್ತಾರೆ, ನನಗೆಲ್ಲರೂ ತಮಾಷೆ ಮಾಡ್ತಾರೆ, ನನಗೆಲ್ಲರೂ ಅಡ್ಡ ಹೆಸರುಗಳು ಇಟ್ಟು ತಮಾಷೆ ಮಾಡ್ತಾರೆ. ಬೇಸರ ಆಗಿ ಹೋಗಿರ್ತದೆ ಅವನಿಗೆ ಎಲ್ಲರ ಮೇಲೆ. ಒಂದು ದಿನ ಎಲ್ರಿಗೂ ಅನಾಹುತ ಆಗುವ ರೀತಿ ಕೆಲಸ ಮಾಡ್ತಾನೆ, ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಹುದುಗಿ ಹೋಗಿರ್ತದೆ ಬೇಸರ, ದುಃಖ, ಅವಮಾನ. ಈ ಭಾವನಾತ್ಮಕ ಬೇಡಿಕೆಗಳನ್ನು ನಾವು ಆಗಾಗ ನೀಗಿಸಬೇಕು. ಅಲ್ಲಿಗೇನಾಗ್ತದೆ, ನನ್ನ ಭರವಸೆಯಲ್ಲಿ ಈಗಿನ ಯುವಕರ ಮೇಲಿದೆ, ಇದರಿಂದ ನನ್ನ ಕೆಲಸ ಮಾಡಬಲ್ಲ ಕಾರ್ಯಕರ್ತರು ಇವರು, ಅನಂತರ ಅವರು ಕೆಚ್ಚದೆಯ ಸಿಂಹದಂತೆ ಕೆಲಸ ಮಾಡುವವರು ಯುವಕರು ಬಲಿಷ್ಠರಾಗಬೇಕು, ಅನಂತರ ಧರ್ಮ, ಅನಂತರ ಗೀತಾಧ್ಯಯನ ಅಂತ ಹೇಳ್ತಾರೆ. ಸ್ವಾಮೀಜಿ ಏನು ಹೇಳ್ತಾರೆ, ಗೀತಾಧ್ಯಯನ, ಫುಟ್ಬಾಲ್ ಆಡೋದು ಎರಡು ಅವಕಾಶ ಕೊಟ್ಟರೆ ಅವರು ಫುಟ್ಬಾಲ್ ಆಡಲಿ, ಅವರ ದೇಹ ಗಟ್ಟಿಯಾಗಲಿ, ಅವರ ಸದೃಢ ದೇಹ ಕಾಯ ಅವರನ್ನು ಗೀತೆ ಓದುವಾಗೆ ಆಮೇಲೆ ಪ್ರೇರೇಪಿಸ್ತದೆ ಅಂತ. ಅಂದರೆ ಅವರ ದೈಹಿಕ ಆರೋಗ್ಯಕ್ಕೆ ಒತ್ತು ಕೊಡಿ. ಅವ್ರು ಆಟ ಆಡ್ಲಿಕ್ಕೆ ಹೋಗ್ತಾರೆ ಅಂದರೆ ನೀನು SSLC ಇನ್ಮೇಲೆ ಓದೋದು ನಿಲ್ಲಿಸ್ಬಿಡು, ನೀನು PUC ಇನ್ಮೇಲೆ ಆಡಲಿಕ್ಕಿಲ್ಲ, ಟೆನ್ನಿಸ್ ಕಟ್, ಡ್ರಾಯಿಂಗ್ ಕಟ್, ಮ್ಯೂಸಿಕ್ ಕಟ್. ಆ್ಯಕ್ಚುಲಿ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ಸ್ನೇಹಿತರನ್ನು ಮಾಡ್ಕೊಳ್ತಾರೆ, ಅವರ ಭಾವನೆಗಳನ್ನು ಅಭಿವ್ಯಕ್ತಪಡಿಸ್ತಾರೆ. ಇವರು ನನ್ನನ್ನು ಪರಿಚಯ ಮಾಡುವಾಗ ಹೇಳಿದರು, ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಜೊತೆಗೆ ಇವರು ಕೆಲಸ ಮಾಡ್ತಾರೆ ಅಂತ. ಆ ಮಕ್ಕಳನ್ನು ನಾವು ಸೇರಿಸ್ಕೊಂಡು ಕೆಲಸ ಮಾಡ್ತಿರ್ಬೇಕಾದ್ರೆ ಏನು ಮಾಡ್ತೇವೆ, ಅವರಿಗೆ ಹಾಡ್ಲಿಕ್ಕೆ ಕೇಳ್ತೇವೆ, ವೇದಿಕೆಗಳನ್ನು ಬಳಸಲಿಕ್ಕೆ ಹೇಳ್ತೇವೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೆ ಹೇಳ್ತೇವೆ. ಆ ಮೂಲಕ ಅವರ ಮನಸ್ಸಿನ ಬೇಸರ, ದುಃಖ, ದುಗುಡವನ್ನು ಹೊರ ಹಾಕ್ತಾರೆ ಒಳ್ಳೆಯ ರೀತಿಯಲ್ಲಿ. ಈಗ ಅವರ ಬೇಸರ, ದುಃಖವನ್ನು ಅವರು ಸಿಗರೇಟ್ ಸೇದೋದ್ರ ಮೂಲಕ, ಆಲ್ಕೋಹಾಲ್ ಸೇವಿಸೋ ಮೂಲಕ, ಡ್ರಗ್ಸ್ ತೆಗೆದುಕೊಳ್ಳೋದ್ರ ಮೂಲಕ, ಅಥವಾ ಅಪ್ರಾಪ್ತ ವಯಸ್ಸಿನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ, ಸೆಕ್ಸ್ ಅಂತ ಹೋಗುವ ಬದಲು ಅವರು ಒಳ್ಳೆ ರೀತಿಯಲ್ಲಿ ಕಲೆಗಳ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸೋದಾದರೆ ಯಾಕೆ ನಾವು ಆ ಕೆಲಸ ಮಾಡಬಾರ್ದು? ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಗುರುತಿಸಿ, ಅದಕ್ಕೆ ಸ್ವಲ್ಪ ಖರ್ಚಾದರೂ ಚಿಂತೆ ಇಲ್ಲ, ಸ್ವಲ್ಪ ಶ್ರಮ ಆಗುತ್ತೆ. ಡ್ರಾಯಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀವು ಸ್ವಲ್ಪ 1 ತಾಸು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಅವನಿಗೆ ಫುಟ್ಬಾಲ್ ಟ್ರೈನಿಂಗ್ ಕೊಡಿಸ್ಲಿಕ್ಕೆ ನೀವು ಪ್ರತಿ ಭಾನುವಾರವನ್ನು ತ್ಯಾಗ ಮಾಡಬೇಕಾಗುತ್ತೆ. ಅದು ಎಲ್ಲದನ್ನು ನೀವು ಮಾಡೋದಾದರೆ ಅಟ್ಲೀಸ್ಟ್ ನಿಮ್ಮ ಮಗು ಹೆಚ್ಚು ಸಮಯ ನಿಮ್ಮ ಜೊತೆಗಿದ್ದಾನೆ, ತಪ್ಪು ದಾರಿಗೆ ಹೋಗ್ತಾ ಇಲ್ಲ, ಅಥವಾ ಅವನಿಗೂ ಒಂದು ಭಾವನೆ, ನನ್ನ ತಂದೆ ತಾಯಿಗಳು ನನಗೋಸ್ಕರ ಎಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಬರೀ ಓದಲಿಕ್ಕೆ ಮಾತ್ರ ಅಲ್ಲ, ನನ್ನ ಎಲ್ಲ ಆಸಕ್ತಿಗಳಿಗೆ ಅವರು ಪೂರಕವಾಗಿ ನಿಂತಿದ್ದಾರೆ. ಇವತ್ತು ಶಾಲೆಯಲ್ಲಿ ಅವನು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವನು ಪ್ರೈಸಸ್ ತಗೊಳ್ತಾ ಇದ್ದಾನೆ ಅಂತಂದರೆ ದೂರದಲ್ಲಿ ಎಲ್ಲೋ ಅವರ ಅಪ್ಪ ಅಮ್ಮ ಕೂತ್ಕೊಂಡು ಚಪ್ಪಾಳೆ ತಟ್ತಾ ಇರಬೇಕು. 1000 ಜನ ಇಲ್ಲಿ 10,000 ಜನ ಚಪ್ಪಾಳೆ ತಟ್ಟಿದ್ರು ಆ ಮಗುವಿಗೆ ಸಮಾಧಾನ ಇಲ್ಲ. ಯಾಕೆ ಅಂದರೆ ಈ ಗುಂಪಿನಲ್ಲಿ ನನ್ನ ಅಪ್ಪ ಅಮ್ಮ ಇಲ್ಲ ಅಂತ. ಅದನ್ನು ನಾವು ಗಮನಿಸ್ಕೊಳ್ಬೇಕು. ಇಲ್ಲ, ನಾನು ಮಗನ ಜೊತೆಗೆ ಮಾತು ಬಿಟ್ಟು 3 ತಿಂಗಳಾಯಿತು, ನಾನು ಮಗಳ ಜೊತೆಗೆ ಮಾತು ಬಿಟ್ಟು 3 ವಾರ ಆಯಿತು, ಆಗಬಾರ್ದು. ಯಾಕೆ ಅಂತಂದರೆ ಅವರ ಜೊತೆಗೆ ನಾವು ನಿರಂತರವಾದ ಸಂಪರ್ಕದಲ್ಲಿ ಇಲ್ಲದೇ ಇದ್ದರೆ ಅವರು ತಪ್ಪು ದಾರಿಗೆ ಹೋಗ್ತಾರೆ. ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕಿಂತ ಬೆಳಗ್ಗೆ ಸಿಟ್ಟು ಮಾಡಿದ್ದೇವೆ, ನಾವು ಮಾತಾಡಲಿಲ್ಲ 1 ದಿನ 2 ದಿನ, ಮರುದಿನ ಹತ್ತಿರ ಬರ್ತಾರೆ, ಅಮ್ಮ ಸಾರಿ, ಅಮ್ಮ ಸಾರಿ, ಅಮ್ಮ ಸಾರಿ, ಹತ್ತಿರ ಬರ್ತಾರೆ, ತಕ್ಷಣಕ್ಕೆ ಅದನ್ನು ನಿಲ್ಲಿಸಿಬಿಡಿ.
ನನಗೂ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ, ನಿನ್ನ ಹತ್ರ ಮಾತಾಡದೇ ಇದ್ದರೆ ಹಿಂಸೆ ಆಗ್ತದೆ. ಆದರೆ ನೀನು ಮಾಡಿದ್ದು ಸರಿನಾ? ಸೊ ಇನ್ಮೇಲೆ ಹಾಗೆ ಮಾಡಬೇಡ, ಸರಿ ಬಾ ಊಟ ಮಾಡೋಣ, ಅಲ್ಲಿಗೆ ಮುಗಿಸಿಬಿಡಿ. ವರ್ಷಾನುಗಟ್ಟಲೆ ಮಗನ ಹತ್ರ ಮಾತು ಬಿಟ್ಟೆ, ವರ್ಷಾನುಗಟ್ಟಲೆ ಮಗಳ ಹತ್ರ ಮಾತು ಬಿಟ್ಟೆ. ಅವಳು ನಾನು ಇಷ್ಟ ಇಲ್ಲದ ರೀತಿಯಲ್ಲಿ ಮದುವೆ ಆದ್ಲು ಅಂತ ಅವಳನ್ನು ನನ್ನ ಮನೆಗೆ ಸೇರಿಸಲಿಲ್ಲ. ನನ್ನ ಮಗ ನನಗೆ ವಿರುದ್ಧವಾಗಿ ಒಂದು ದಿವಸ ಮಾತಾಡ್ದ, ಆವತ್ತಿಂದ ನಾನು ಅವನ ಹತ್ರ ಮಾತು ಬಿಟ್ಟೆ. ನಾನು ಅವತ್ತು ಮಾಡಿದ ಒಂದು ತಪ್ಪಿಗೆ ಅವನಿಂದ ದೂರ ಆದರೆ ಈಗ 10 ತಪ್ಪುಗಳು ಮಾಡ್ತಾನೆ ಅವನು. ಅದರಿಂದ ಅವನನ್ನು ತಪ್ಪಿಸೋರು ಯಾರು? ಅದರಿಂದ ಆಗುವ ಅನಾಹುತಗಳನ್ನು ನಾವು ತಪ್ಪಿಸೋರು ಯಾರು? ಈ ಹದಿಹರೆಯದಲ್ಲಿ ಮೊದಲ ಬಾರಿಗೆ ಮಕ್ಕಳು ತಾವೇ ನಿರ್ಧಾರ ತೆಗೆದುಕೊಳ್ಬೇಕು, ತಾವೇ ತಮಗೆ ತಿಳಿದದ್ದು ಮಾಡಬೇಕು ಅನ್ನುವ ಹುಮ್ಮಸ್ಸು ಜಾಸ್ತಿ. ಅದು ಸಹಜ ಕೂಡ. ಈ ವಯಸ್ಸಿನಲ್ಲಿ ಅವರಿಗೆ ಸ್ವತಂತ್ರ ಬೇಕು. ನೀವು ಸ್ವತಂತ್ರ ಕೊಟ್ಟರೆ ಮಕ್ಕಳು ಹಾಳಾಗ್ತಾರೆ ಅಂತ ತಿಳ್ಕೊಳ್ಬೇಡಿ, ಅದರ ಜೊತೆಗೆ ಜವಾಬ್ದಾರಿಗಳನ್ನು ಕೊಡಿ. ದುಡ್ಡನ್ನು ಹೆಂಗೆಂಗೋ ಬಳಸ್ಬಿಡ್ತಾನೆ, ಅವ್ನಿಗೆ ದುಡ್ಡಿನ ಬೆಲೆ ಇಲ್ಲ ಅಂತ ತಿಳ್ಕೊಬೇಡಿ. ದುಡ್ಡಿನ ಬಳಕೆಯಲ್ಲಿ ಅವನನ್ನು ಸೇರಿಸ್ಕೊಳ್ಳಿ. ನಿಮ್ಮ ಮನೆಯ ಖರ್ಚುಗಳನ್ನು ನಿಭಾಯಿಸುವಲ್ಲಿ ಅವನನ್ನು ಸೇರಿಸ್ಕೊಳ್ಳಿ. ಮನೆಗೆ ಬೇಕಾಗಿರೋ ಸಾಮಾನುಗಳನ್ನು ತರುವಾಗ ಅವನನ್ನು ಜೊತೆ ಕರ್ಕೊಂಡೋಗಿ. ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪ್ರತಿದಿನ ಕೆಲಸ, ಅದರ ಕೂಲಿ ಕಾರ್ಮಿಕರ ಖರ್ಚು ವೆಚ್ಚ, ನೀವು ಎಲ್ಲಿಂದ ಅದಕ್ಕೆ ಸಾಲ ತಂದು ಹಾಕಿದ್ರಿ, ಪ್ರತಿಯೊಂದನ್ನು ಅವನ ಜೊತೆಗೆ ಚರ್ಚೆ ಮಾಡಿ. ಆಗ ಇಷ್ಟು ದಿನ ಹಠ ಮಾಡ್ತಾ ಇದ್ದ, ಮೊಬೈಲ್ ಕೊಡಿಸು ಅಂತ ಕೇಳ್ತಾ ಇದ್ದ ಮಗ, ಈಗ ಅಪ್ಪ ಯಾವ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂತ ಗೊತ್ತಾದ ಮೇಲೆ ಅವನು ಇನ್ನು ಮೊಬೈಲಿಗೆ ಹಠ ಮಾಡೋದು ನಿಲ್ಲಿಸ್ತಾನೆ. ಆದರೆ ನೇರವಾಗಿ ಬಂದುಬಿಟ್ಟ, ಪಿಕ್ನಿಕ್ಕಿಗೆ 200 ರೂಪಾಯಿ ಅಂತೆ, ಕ್ರಿಕೆಟ್ ಮ್ಯಾಚಿಗೆ 200 ರೂಪಾಯಿ ಅಂತೆ, ಏನು ನಾನು ದುಡ್ಡಿನ ಮರ ಹಾಕಿದ್ದೇನಾ ಅಂತ ನೇರವಾಗಿ ಅವರನ್ನು ಏನೂ ಗೊತ್ತಿಲ್ಲದವರಾಗೆ ಜಗಳ ಮಾಡೋದಕ್ಕಿಂತ ಕೂತ್ಕೊಂಡು ಕಥೆ ರೀತಿಯಲ್ಲಿ ನಿಮ್ಮ ಘಟನೆಗಳನ್ನ ಹೇಳಿ. ಅವರಿಗೆ ಪ್ರತಿದಿನ ನನಗೆ ಹಾಕ್ಕೊಳ್ಳೋಕೆ ಬಟ್ಟೆ ಇರಲಿಲ್ಲ, ನನಗೆ ನಡ್ಕೊಂಡು ಹೋಗ್ಲಿಕ್ಕೆ ಚಪ್ಪಲಿ ಇರಲಿಲ್ಲ, ನಿಮಗೆಲ್ಲ ನಾನು ಕೊಟ್ಟದ್ದು ಜಾಸ್ತಿ ಆಯಿತು ಅಂತ ಯಾವಾಗಲೂ ನಮ್ಮ ಕಷ್ಟದ ದಿನಗಳನ್ನು ಹೇಳಿ ಹೇಳಿ ಅವನು ಪ್ರಯೋಜನಕ್ಕೆ ಬಾರದವನು ಅನ್ನೋ ರೀತಿ ಮಾಡೋದಕ್ಕಿಂತ ಯಾವತ್ತು ಒಳ್ಳೆ ಮೂಡಲ್ಲಿದ್ದೀರಿ, ಊಟ ಮಾಡಿ ಕೂತ್ಕೊಂಡಿದ್ದೀರಿ, ಆವಾಗ ಹೇಳಿ, ಮಗ ನೀನು ಕಾಲೇಜಲ್ಲ, ಈಗ ನನಗೆ ನನ್ನ ಕಾಲೇಜ್ ದಿನಗಳು ನೆನಪಾಗ್ತಾ ಇದೆ. ಆವಾಗ ನಮ್ಮ ಊರಲ್ಲಿ ಕಾಲೇಜ್ ಇರಲಿಲ್ಲ, ನಾವು 15 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಿತ್ತು ಪ್ರತಿದಿನ. ಅಷ್ಟೊತ್ತಿಗೆ ಬೆಳಗ್ಗೆ ಎದ್ದು ನಾನು ದನ ಕರೆದು ಹಾಲು ಮಾರಿ ಹೋಗಬೇಕಿತ್ತು, ಇಲ್ಲದಿದ್ದರೆ ನಮಗೆ ಓದುವ ಅವಕಾಶ ಇರಲಿಲ್ಲ. ಆವಾಗ ಹೇಳುವಾಗ ಅವ್ರಿಗೆ ಈಗ ಸಿಗ್ತಿರುವ ಸೌಲಭ್ಯಗಳೇನಂತ ತಾವೇ ಅರ್ಥ ಮಾಡ್ಕೊಳ್ತಾರೆ. ನಾವು ಅದನ್ನು ಹೀನಾಯವಾಗಿ ಅವರನ್ನು ಅವಮಾನಿಸಿ ಹೇಳಬೇಕಾಗ ಕೆಲಸನೇ ಇಲ್ಲ ಅಲ್ವಾ? ನನಗೆ ಯಾವಾಗಲೂ ನಮ್ಮ ಸ್ನೇಹಿತ ಹೇಳ್ತಾ ಇದ್ದ, ಅವರ ತಂದೆ ಹತ್ರ ಹೋಗಿ ಅವನು ಏನಾದ್ರು ಸಾಧನೆ ಮಾಡಿದ್ದು ಅಥವಾ ಏನಾದ್ರು ಮಾರ್ಕ್ಸ್ ಹೇಳಿದಾಗ ಅವರ ತಂದೆ ಫಸ್ಟು ಅವನ ಸ್ನೇಹಿತನ ಮಾರ್ಕ್ಸ್ ಕೇಳೋದು, ಅವನದೆಷ್ಟು, ಅವನು ಏನು ಪ್ರೈಸ್ ತಗೊಂಡ, ಅವನು ಯಾವುದರಲ್ಲಿ. ಇವರ ತಂದೆಗೆ ಯಾಕೆ ಆಸಕ್ತಿ ಅಂದರೆ ಇವನ ಸ್ನೇಹಿತ ಯಾರಿದ್ದಾನೆ ಅವನಿಗೆ ತಂದೆ ಇಲ್ಲ. ಸೊ ಇವರ ತಂದೆಗೆ ಯಾವಾಗಲೂ ಏನು ಖುಷಿ ಅಂದರೆ ಅವನು ಆಗ್ಬೋದು ಮಾರೆ, ಅವರ ತಂದೆ ಇಲ್ಲದಿದ್ದರೂ ಕೂಡ ಎಷ್ಟು ಚೆನ್ನಾಗಿ ಓದ್ತಾನೆ, ಅವನು ಎಷ್ಟು ಪ್ರೈಸಸ್ ತಗೊಳ್ತಾನೆ. ಮನೆಗೆ ಬಂದ ತಕ್ಷಣ ಇವನು ಸ್ನೇಹಿತನ ಮಾರ್ಕ್ಸು, ಸ್ನೇಹಿತನ ರಿಪೋರ್ಟ್ ಹೇಳಬೇಕು. ತಂದೆ ಒಂದು ದಿವಸ ಸಿಟ್ಟು ಮಾಡಿ, ಅಂದರೆ ತಂದೆ ಹೇಳ್ತಾ ಇದ್ರು, ಅಲ್ಲ ನಿಂದು ದೊಡ್ಡ ವಿಷಯ ಅಲ್ವಾ, ನಾವೆಲ್ಲ ಇದ್ದೇವೆ, ನೀನು 90% ತೆಗೆಯೋದು ದೊಡ್ಡ ವಿಷಯ ಅಲ್ಲ. ಅವನು ನೋಡು ತಂದೆ ಇಲ್ಲ, ಎಷ್ಟು ತಾನೇ ಓದ್ಕೊಂಡು ತಾನೇ ಮುಂದೆ ಬರ್ತಾನೆ, ಅವ್ನು ನೋಡುವ ಖುಷಿ ಆಗ್ತದೆ ಅಂತ. ಇಷ್ಟು ದಿನ ನೋಡಿದ ಮಗುಗೆ ಸಿಟ್ಟು ಬಂತು. ಅವನು ಹೇಳ್ದ, ನಾನೇನು ಮಾಡಲಿ ಕರ್ಮ, ನಮ್ಮ ತಂದೆ ಇನ್ನೂ ಬದುಕಿದ್ದಾನೆ. ನಮ್ಮ ತಂದೆ ಇಲ್ದಿದ್ರೆ ನನ್ನನ್ನು ಎಲ್ಲರೂ ಹೊಗಳ್ತಾ ಇದ್ರು, ಅವ್ರ ತಂದೆ ಇಲ್ಲ, ಅವನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ. ಅಂದರೆ ನಮಗೆ ನಮ್ಮ ಮಕ್ಕಳು ಶ್ರೇಷ್ಠ ಅಂತ ಅನಿಸೋದೇ ಇಲ್ಲ. ಯಾವಾಗಲೂ ಬೇರೆಯವರೇ ಬುದ್ಧಿವಂತರು, ಬೇರೆಯವ್ರ ಮಕ್ಕಳೇ ಬುದ್ಧಿವಂತರು, ಬೇರೆಯವ್ರ ಮಕ್ಕಳೇ ಚಾಣಾಕ್ಷರು ಅಂತ ಅನಿಸ್ತಾ ಇರ್ತದೆ ಅಲ್ವಾ? ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಲಿ, ಈಗ ಯಾರೋ ಇಲ್ಲೊಂದು ಹಾಡು ಹೇಳಿದ್ರಪ್ಪ, ಪಕ್ಕದಲ್ಲಿ ಮಗು ಕೂತಿತ್ತು, ನೋಡು ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಆಟೋಮೆಟಿಕ್ಕಾಗಿ ಅಲ್ಲಿ ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಮಕ್ಕಳನ್ನು ನಾವು ನಂಬಬೇಕು, ನಮ್ಮ ಮಕ್ಕಳಿಗೆ ನಂಬಿಕೆಯನ್ನು ಕೊಡಬೇಕು. ಅವರೇ ಯಾವಾಗಲೂ ತಪ್ಪು ಮಾಡ್ತಾರೆ ಅಂತ ನಾವು ಬಯಾಸ್ಡ್ ಭಾವನೆ ಇಟ್ಕೊಳ್ಳೋದು ಬೇಡ. ನಿಮಗೆ ಈ ನಂಬಿಕೆಯ ವಿಚಾರ ಹೇಳ್ತೇನೆ. ಒಂದು ಯುವತಿ, ಅವಳಿಗೆ ರಜೆ ಇತ್ತು, 2 ದಿನ ರಜೆ ಇತ್ತು, ಸಾಟರ್ಡೆ ಸಂಡೇ, ಊರಿಗೆ ಹೋಗ್ಬೋದಾಗಿತ್ತು. ಅವಳು ಹಾಸ್ಟೆಲಲ್ಲಿ ಉಳ್ಕೊಂಡಿದ್ಲು. ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೂ ಕಾರಣ ಏನಿತ್ತು ಅಂತಂದರೆ, ಅವಳಿಗೆ ಸಣ್ಣ ವಯಸ್ಸಿನಿಂದ ಈ ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಕಿತ್ತಾಡೋದು, ಜಗಳ ಮಾಡೋದು ನೋಡಿ ಸಾಕಾಗಿತ್ತು. ಅವಳಿಗೆ ಮನೆಯಿಂದ ಆಚೆ ಹೋಗಬೇಕಿತ್ತು. ಅದಕ್ಕೆ ಅವಳು ಹೇಳಿದ್ಲು, ನಾನು ಹೈಸ್ಕೂಲಿಗೆ ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ಹೈಸ್ಕೂಲಿಗೆ ಹಾಸ್ಟೆಲಿಗೆ ಹೋಗಿದ್ಲು. ಹಾಸ್ಟೆಲಲ್ಲಿ 2 ದಿನ ರಜೆ ಇತ್ತು, ಎಲ್ಲ ಸ್ನೇಹಿತರು ಮನೆಗೆ ಹೋಗಿದ್ರು. ಇವಳಿಗೆ ಮನೆಗೆ ಹೋದ್ರೆ ಏನು ಕರ್ಮ, ಅದನ್ನೇ ನೋಡ್ಕೊಂಡಿರ್ಬೇಕಲ್ಲ ಅಂತ ಮನೆಗೆ ಹೋಗಲಿಲ್ಲ. ಸಾಯಂಕಾಲ ಬೋರ್ ಆಗ್ತಿದೆ ಅಂತ ಅವಳು ಆಟದ ಮೈದಾನದಲ್ಲಿ ಸುತ್ತರ್ಕೊಂಡು ಬರೋಣ ಅಂತ ಹೋಗಿದ್ಲು. ಮಳೆ ಬರ್ತಾಯಿತ್ತು, ಹೆಚ್ಚು ಜನರು ಇರಲಿಲ್ಲ. ಅವಳು ಗ್ರೌಂಡಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಕೆಟ್ಟ ವ್ಯಕ್ತಿ ಅವಳ ಜೊತೆಗೆ ತಪ್ಪಾಗಿ ನಡ್ಕೊಳ್ತಾನೆ.
ಯಾರೂ ಇರೋದಿಲ್ಲ ಸುತ್ತಮುತ್ತ, ಗ್ರೌಂಡು ದೊಡ್ಡದು, ಮಳೆ ಬರ್ತಾ ಇದೆ. ಅವಳು ಎಷ್ಟು ಬೇಸರ ಆಗಿ ಅವಳು ನನ್ನ ಹತ್ರ ಹೇಳ್ತಾ ಇದ್ಲಂದರೆ, ಆವತ್ತಿನ ದಿನ ನನಗೆ ಎಷ್ಟು ದುಃಖ ಆಯಿತು, ಎಷ್ಟು ಅತ್ತೆ ಅಂದರೆ, ಅವನು ಯಾರೋ ಬಂದು ನನಗೆ ತಪ್ಪು ರೀತಿಯಲ್ಲಿ ನಡ್ಕೊಂಡು ಹೋದ ಅಂತ ನನಗೆ ಬೇಸರ ಆಗಲಿಲ್ಲ. ಆದರೆ ಈ ಘಟನೆಯನ್ನು ನನ್ನ ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲವಲ್ಲ ಅಂತ ನಂಗೆ ಬೇಜಾರಾಯಿತು. ಯಾಕಮ್ಮ ಹೇಳ್ಕೊಬೋದಿತ್ತಲ್ಲ ಅಂತಂದರೆ ಅವಳು ಹೇಳ್ತಾಳೆ, ಸರ್ ನಾನು ಅಮ್ಮನಿಗೆ ಹೇಳಿದರೆ ಅವಳು ಹೇಳ್ತಾಳೆ, ನಿಂದೇ ತಪ್ಪು, ನೀನು ಯಾಕೆ ಅಲ್ಲಿ ಹೋಗಿದ್ದೆ ಸಾಯಂಕಾಲ ತಿರುಗಾಡಲಿಕ್ಕೆ, ರೂಮ್ನಲ್ಲಿ ಕೂತ್ಕೊಂಡು ಓದ್ಕೋಬೇಕಿತ್ತಲ್ವಾ, ಯಾಕೆ ತಿರುಗಾಡಕ್ಕೆ ಹೋಗಿದ್ದೆ? ನನ್ನನ್ನು ಬೈತಾಳೆ ಬಿಟ್ಟರೆ ನಿನಗೆ ನೋವಾಯ್ತಾ, ಬೇಸರ ಆಯಿತಾ, ಕಷ್ಟ ಆಯಿತಾ ಅಂತ ಕೇಳೋದಿಲ್ಲ ಅಂತ. ನಾನು ಇತ್ತೀಚೆಗೆ ಒಂದು ಯುವಕನ ಹತ್ರ ಮಾತಾಡ್ತಾ ಇದ್ದೆ, ನಿನ್ನ ಬಾಲ್ಯ ಹೇಗಿತ್ತಪ್ಪ ಅಂತ. ಅವನು ಹೇಳ್ತಾ ಇದ್ದೆ, ಸರ್ ನನ್ನ ಬಾಲ್ಯ ಅನಿಶ್ಚಿತತೆ ಸರ್. ಮನೆಗೆ ಹೋದರೆ ಇವತ್ತು ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾವತ್ತಾದರೂ ಬಿದ್ದು ಕಾಲಿಗೆ ಪೆಟ್ಟು ಮಾಡಿಕೊಂಡು ರಕ್ತ ಬರ್ತಾ ಇದೆ ಅಂತ ಮನೆಗೆ ಹೋದರೆ ನನಗೆ ಆಗಿರೋ ನೋವಿಗಿಂತ ಮನೆಯಲ್ಲಿ ಉಗಿಸ್ಕೊಳ್ತೀನಲ್ಲ ಅದು ಜಾಸ್ತಿ ನೋವಾಗುತ್ತೆ. ನೀನು ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ನೀನು ಬೇಜವಾಬ್ದಾರಿ ಜಾಸ್ತಿ, ನೀನು ಬೇಕಂತಲೇ ಮಾಡ್ಕೊಂಡಿದ್ಯಾ, ನಿನಗೆ ಸರಿ ಆಯಿತು, ಇನ್ನು ಕಾಲು ಮುರಿಬೇಕಿತ್ತು ನಿನಗೆ, ನಾನು ಮುಟ್ಟೋದಿಲ್ಲ ಗಾಯನ, ನಿನಗೆ ಗೊತ್ತಾಗಬೇಕು 4 ದಿನ ನೋವು ಅಂತ ಏನಂದ್ರೆ ಗೊತ್ತಾಗಬೇಕು ನಿನಗೆ ಆಗಿದ್ದು ಕಡಿಮೆ ಅಂತ ಬೈಸ್ಕೊಳ್ಳೋದಾಗುತ್ತೆ. ಅಂದರೆ ನಾನು ಸೋತ್ರೆ ಸಾಂತ್ವನ ಹೇಳ್ತಾರೆ ನಾನು ಅಂದ್ಕೊಂಡು ಹೋಗಿದ್ರೆ ಮನೆಗೆ ಇನ್ನೂ 2 ಜಾಸ್ತಿ ಬಯಸ್ಕೋಬೇಕಾಗಿತ್ತು. ನಾನು ವಾರಗಟ್ಟಲೆ ನನಗಾಗಿರುವ ನೋವನ್ನು ತಾಯಿಗೆ ತೋರಿಸದೇ ಇದ್ದ ದಿನಗಳಿದೆ ಅಂತ ಅವನು ಹೇಳ್ತಾ ಇದ್ದ. ಹೀಗೆ ಆಗೋದು ಬೇಡ. ತಂದೆ ತಾಯಿಗಳು ಕೆಟ್ಟವರ? ಖಂಡಿತ ಯಾವ ಜಗತ್ತಲ್ಲಿ ತಂದೆ ತಾಯಿಗಳು ಕೆಟ್ಟವರಿಲ್ಲ. ಆದರೆ ಅವರು ಬಂದು ಅವರಿಗೆ ಆದ ನೋವನ್ನು ಹೇಳಿಕೊಳ್ಳೋದಾಗೆ ಕೆಲವೊಂದು ಸರಿ ನಾವು ನಿರ್ಮಿಸಿಬಿಡ್ತೇವೆ, ಅದು ತಪ್ಪು. ಬೈದಾದರೂ ಆ ತಾಯಿ ಆ ಗಾಯಕ್ಕೆ ಮಲ ಮಚ್ಚಿರ್ತಾಳೆ, ಎಷ್ಟೇ ನೋವು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಗಾಯ ಮಾಡ್ಕೊಂಡು. ಆದರೆ ಅಮ್ಮ ಬೈತಾರೆ ಅನ್ನೋ ಭಯಕ್ಕೆ ಅವನು ಹೇಳ್ಕೊಳ್ಳೋದನ್ನೇ ತಪ್ಪಿಸ್ಕೊಂಡ್ಬಿಟ್ರೆ, ಇದು ದೇಹಕ್ಕಾಗಿರುವ ಗಾಯ ಪರವಾಗಿಲ್ಲ, ಮನಸ್ಸಿಗಾಗಿರುವ ಗಾಯಗಳು ಕೂಡ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಯಾರೋ ಸ್ನೇಹಿತ ಕರೆದಿರ್ತಾನೆ, ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಊಟಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ ಬಾ ಅಂತ, ಎಲ್ಲಿ ಅಂತ ಹೇಳಿರೋದಿಲ್ಲ, ಹೋಗಿರ್ತಾರೆ. ಹೋದ ಮೇಲೆ ಅವಳ ಜೊತೆಗೆ ಆಗಿ ಘಟನೆಗಳು ನಡೆದಿರುತ್ತೆ. ಈಗ ಮನೆಗೆ ಬಂದು ಹೇಳ್ಕೊಳ್ಬೇಕೋ ಬೇಡ? ಅವಳು ಹೇಳ್ಕೊಂಡ್ರೆ ಏನಾಗುತ್ತೆ, ನೀನು ಯಾಕೆ ಹೋಗಿದ್ದೆ ಅಲ್ಲಿ, ನನಗೆ ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳಿದ್ಯಲ್ಲ, ಸುಳ್ಳು ಹೇಳಿ ಅಲ್ಲಿ ಯಾಕೆ ಹೋಗಿದ್ದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತದೆ ಅಂತ ಅವರು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಈ ರೀತಿ ಆಗಬಾರ್ದು. ನಮ್ಮ ಮಕ್ಕಳ ಜೊತೆಗೆ ಒಂದು ಒಪ್ಪಂದಕ್ಕೆ ಬರಬೇಕು ನಾವು. ಏನಂದರೆ, ಮಕ್ಕಳೇ, ನಿಮಗೆ ಏನೇ ತೊಂದರೆ ಆಗಲಿ, ಏನೇ ಕಷ್ಟ ಆಗಲಿ, ನೀವು ಕಾನೂನು ಸಂಬಂಧಿತ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡ್ರೂ ಪರವಾಗಿಲ್ಲ, ಯಾವುದೇ ಕಾಲಕ್ಕೂ ನಾನು ತಂದೆ ತಾಯಿ ಅಂತ ನಿಮ್ಮ ಜೊತೆಗಿದ್ದೇನೆ, ಯಾವತ್ತೂ ನಿನ್ನ ಜೊತೆಗಿರ್ತೇನೆ, ನಿನಗೆ ತೊಂದರೆ ಆದರೆ ಫಸ್ಟು ನನ್ನ ಹತ್ರ ಹೇಳಬೇಕು ಅನ್ನುವ ಒಂದು ಒಪ್ಪಿಗೆಯನ್ನು ನಾವು ಮಕ್ಕಳ ಹತ್ರ ಮಾಡ್ಕೊಳ್ಬೇಕು. ಆವಾಗ ಏನಾಗ್ತದೆ, ಮಕ್ಕಳು ಸರಿ ದಾರಿಯಲ್ಲಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮನ್ನು ಬಿಟ್ಟರೆ ಮಕ್ಕಳಿಲ್ಲ, ಮಕ್ಕಳೇ ತಂದೆ ತಾಯಿಗಳು ಬಿಟ್ಟರೆ ಮಕ್ಕಳಿಲ್ಲ. ನೀವು ದೂರದಿಂದ ನಿಮ್ಮ ಮಕ್ಕಳನ್ನು ಗಮನಿಸಿ. ಇಲ್ಲಿ ಕಾರ್ಯಕ್ರಮಗಳು ನಡೆಯೋದನ್ನು ಆಗಾಗ ನಿಮಗೆ ವಿಡಿಯೋ ಹಾಕ್ತಾರಲ್ವಾ, ಇಲ್ಲಿ ಆಗ್ತಾ ಇರೋ ಸಭಾ ಕಾರ್ಯಕ್ರಮಗಳನ್ನು ನಿಮ್ಮ ಮಗ ಎಲ್ಲಿ ಕೂತಿದ್ದಾನಂತ ನೋಡಿ ಗಮನಿಸಿ. ವಿಡಿಯೋದಲ್ಲಿ ನೀವು ಹೀಗೆ ಕೂತ್ಕೊಂಡ್ರೆ ಅವನು ಹಾಗೆ ಕೂತ್ಕೊಳ್ತಾನೆ, ನೀವು ಆಗಾಗ ಮೂಗು ಮುಟ್ಕೊಳ್ಳೋ ಅಭ್ಯಾಸ ಇದ್ದರೆ ಅವನು ಹಾಗೆ ಮೂಗು ಮುಟ್ಕೊಳ್ತಾನೆ, ನಿಮಗೆ ದಿನ ಪುಸ್ತಕ ಓದುವ ಅಭ್ಯಾಸ ಇದ್ದರೆ ಅವನು ಪುಸ್ತಕ ಓದ್ತಾನೆ. ನೀವು ಯಾವಾಗಲೂ ಎಲ್ಲರ ಹತ್ರ ಜಗಳ ಮಾಡ್ಕೊಳ್ತಾ ಇರ್ತೀರಾ, ಅವನು ಅದೇ ರೀತಿ ಎಲ್ಲರ ಹತ್ರ ಜಗಳ ಮಾಡ್ಕೊಳ್ತಾ ಇರ್ತಾನೆ. ನೀವು ಇವತ್ತು ಲಂಚ ತಗೊಳ್ಳೋದನ್ನು ಅವನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾನ, ಅವನು ಟೀಚರ್ಗೋ ಅಲ್ಲಿ ಕ್ಲರ್ಕಿಗೋ ಯಾರಿಗೋ ಅಡ್ಜಸ್ಟ್ ಮಾಡಿಕೊಂಡು ಪಾಸ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ನಮ್ಮ ಹಾಗೆ ನಮ್ಮ ಮಕ್ಕಳು ಬೇರೆ ಇಲ್ಲ. ಹಾಗಾಗಿ ಅವ್ರಿಗೆ ಇಮಿಟೇಟ್ ಮಾಡಲಿಕ್ಕೆ, ಅನುಕರಣೆ ಮಾಡಲಿಕ್ಕೆ ನಾವು ಒಳ್ಳೆಯದನ್ನು ನೀಡಬೇಕು. ಪದೇ ಪದೇ ನಮಗೇನು ಅನಿಸ್ತಾ ಇರುತ್ತಂದರೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅನುಮಾನ ಬರ್ತಾ ಇರ್ತದೆ. ಏನು ಮಾಡ್ತಾನೋ ಏನೋ, ಉಪಯೋಗ ಆಗ್ತದನೋ ಇಲ್ಲೋ, ಇವನು ಒಂದು ದಾರಿಗೆ ಬಂದರೆ ಸಾಕು, ನನಗೆ ಸಣ್ಣವನ ಮೇಲೆ ಚಿಂತೆ ಇಲ್ಲ, ದೊಡ್ಡವಂದೇ ನಂಗೆ ಚಿಂತೆ, ಈ ರೀತಿ ಅವರ ಎದುರಲ್ಲೇ ಹೇಳಿಬಿಡ್ತೇವೆ. ಅದು ತಪ್ಪು. ಇವನು ಉದ್ಧಾರ ಆಗೋದಿಲ್ಲ, ಇವನು ಮುಖ ನೋಡಿ ಹೇಗಿದ್ದಾನೆ, ಇವನೊಂದು ಜಸ್ಟ್ ಪಾಸ್ ಆದರೆ ಸಾಕು, ಇವನು ನನ್ನನ್ನು ಇಳಿ ವಯಸ್ಸಲ್ಲಿ ನೋಡ್ಕೊಳ್ತಾನೆ ಅಂತ ನಾನು ನಂಬುವುದಿಲ್ಲ. ಇಂಥದ್ದೆಲ್ಲ ಮಾತಾಡಬೇಡಿ. ಅವರನ್ನು ನಂಬಬೇಕು. ಅವರನ್ನು ನಂಬಿ ಅವರಲ್ಲಿರ್ತಕ್ಕಂಥ ಒಳಗಿನ ಶಕ್ತಿಯನ್ನು ನಾವು ಎಚ್ಚರಿಸಬೇಕು. ಅದು ಸಾಧ್ಯ ಇದೆ. ಅದಕ್ಕೆ ಸ್ವಾಮೀಜಿಯವರು ಪದೇ ಪದೇ ಹೇಳ್ತಾರೆ, ಅವರ್ ಯೂತ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್. ಇದು ನಮ್ಮ ಪೋಷಕರಿಗೆ, ಶಿಕ್ಷಕರಿಗೆ ಪದೇ ಪದೇ ಹೇಳಬೇಕಾದಂಥ ಮಾತೇನು, ದೇ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್. ದೇ ಆರ್ ನಾಟ್ ಹೋಪ್ಲೆಸ್, ಅವರ್ ಯೂತ್ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ಡ್ಲೆಸ್. ಅವ್ರ ಮೇಲೆ ನಾವು ಭರವಸೆಗಳೇ ಇಟ್ಕೊಂಡಿಲ್ಲ, ಇವನು ಪ್ರಯೋಜನ ಇಲ್ಲ, ಇವನೊಂದು ಖಾಲಿ 10th ಪಾಸ್ ಆದರೆ ಸಾಕು, ಇವನೊಂದು PUC ಮೇಲೆ ಬಿದ್ದರೆ ಸಾಕು, ಅವನ ಮೇಲೆ ಎಕ್ಸ್ಪೆಕ್ಟೇಷನ್ಸೇ ನಮಗಿಲ್ಲ. ಅದನ್ನು ಮಾಡದೆ, ಆ ತಪ್ಪುಗಳನ್ನು ಮಾಡದೆ
ಪದೇ ಪದೇ ಆ ಮಕ್ಕಳ ಜೊತೆಗೆ ನಾವು ಮಾತನಾಡೋಣ, ಅವ್ರನ್ನ ಮುಟ್ಟೋಣ, ಅವ್ರ ಬೆನ್ನು ತಟ್ಟೋಣ. ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಹೇಳಿ ನನ್ನ ಮಾತುಗಳು ನಿಲ್ಲಿಸ್ತೇನೆ. ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಮುಗಿತಾ ಬಂತು. ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನು ಅಂದರೆ, ಒಂದು ನೀರಿನ ದೊಡ್ಡ ಬೌಲಲ್ಲಿ ಇಲಿಗಳನ್ನು ಹಾಕ್ತಾರೆ. ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಇಲಿಗಳ ಮೇಲೆ ಮಾಡೋದು ಗೊತ್ತಲ್ಲ ನಿಮಗೆ. ಸೊ ಇಲಿಗಳನ್ನು ಬಿಡ್ತಾರೆ. ನೀರಲ್ಲಿ ಇಲಿಗಳು ಹಾಕಿದ ತಕ್ಷಣ ನೀರಲ್ಲಿ ಇರೋ ಪ್ರಾಣಿಗಳಲ್ಲವು, ಹೊರಗಿರತಕ್ಕಂಥ ಪ್ರಾಣಿಗಳು. ಒಂದು ಅರ್ಧ ಗಂಟೆ ನೀರಲ್ಲಿ ಮುಳುಗಿ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ವು ಈಜಲಿಕ್ಕೆ, ಮೇಲೆ ಬರಲಿಕ್ಕೆ. ಆದರೆ ಅರ್ಧ ಗಂಟೆಯಲ್ಲಿ ಅವರಿಗೆ ಸಾಕಾಗೋಗ್ಬಿಡ್ತು. ಕೈ ಚೆಲ್ಲಿ ಬಿಟ್ಟು, ಅಂದರೆ ಇನ್ನು ಸಾಯದೇ ಗತಿ ಅಂತ. ಯಾವಾಗ ಅವರು ಸಾಕಾಯಿತು ಅಂತ ಕೈಕಾಲು ಬಡಿಯೋದನ್ನು ನಿಲ್ಲಿಸಿದಾಗ ಆ ಸೈಂಟಿಸ್ಟ್ ಏನು ಮಾಡ್ದ, ಆ ಇಲಿಗಳನ್ನು ತೆಗೆದು ಸ್ವಲ್ಪ ಹೊತ್ತು ಹೊರಗಿಟ್ಟು ಅದರ ಮೈ ಮೇಲಿನ ನೀರಿನ ಅಂಶ ಎಲ್ಲನ ಒರೆಸಿ ತಿನ್ನಲಿಕ್ಕೆ ಸ್ವಲ್ಪ ಕೊಟ್ಟು ಮತ್ತೆ ನೀರಿಗೆ ಹಾಕ್ತಾನೆ. ಅರ್ಧ ಗಂಟೆಯಲ್ಲಿ ಸಾಕಾಗಿ ಸಾಯುವ ಸ್ಥಿತಿಗೆ ತಲುಪಿದ್ದಂಥ ಇಲಿಗಳನ್ನು ವಾಪಸ್ಸು ಸ್ವಲ್ಪ ಹೊತ್ತು ಚೇತರಿಕೆ ಮಾಡಿ ತಿನ್ನಲಿಕ್ಕೆ ಸ್ವಲ್ಪ ಕೊಟ್ಟು ಮತ್ತೆ ನೀರಿಗೆ ಹಾಕ್ತಾನೆ. ನೀವು ಊಹಿಸ್ಕೊಳ್ಳಿ ಮತ್ತೆ ಎಷ್ಟು ತಾಸು ಆ ಇಲಿಗಳು ನೀರಲ್ಲಿ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ. ಅರ್ಧ ಗಂಟೆಗೆ ಸಾಕಾಗಿದ್ದ ಇಲಿಗಳು 1 ಗಂಟೆ, 2 ಗಂಟೆ, 3 ಗಂಟೆ, 6 ಗಂಟೆ, ಪೂರ್ತಿ 2 ದಿವಸಕ್ಕಿಂತ ಹೆಚ್ಚು ಹೊತ್ತು ಆ ಇಲಿಗಳು ನೀರಲ್ಲಿ ಬದುಕಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ ಇದ್ದು. ಸಂದೇಶ ಇಷ್ಟೇ, ಒಂದು ಸೋತು ಬರ್ತಾರೆ ಮಕ್ಕಳು, ಮಾರ್ಕ್ಸ್ ಕಡಿಮೆ ತೆಗಿತಾರೋ, ಅಥವಾ ಪ್ರೀತಿಯಲ್ಲಿ ವೈಫಲ್ಯ ಆಗಿ ಬರ್ತಾರೋ, ದುಶ್ಚಟಗಳಿಗೆ ದಾಸರಾಗಿ ಬರ್ತಾರೋ, ಅವರು ಹಾಕಿಕೊಂಡಂಥ ಬಿಸ್ನೆಸ್ಸಲ್ಲಿ ಫೇಲ್ ಆಗಿ ಬರ್ತಾರೋ, ಅಥವಾ ಮದುವೆಯಲ್ಲಿ ವೈಫಲ್ಯ ಆಗಿ ವಿಚ್ಛೇದನ ತೆಗೆದುಕೊಂಡು ಬರ್ತಾರೋ, ಅವರು ಹಾಕಿರ್ತಕ್ಕಂಥ ಬಿಸ್ನೆಸ್ಸಲ್ಲಿ ಹಣದ ಕೊರತೆಯಾಗಿ ಬರ್ತಾರೋ, ಆ ಸೋತು ಬಂದಾಗ ನಾನಿದ್ದೇನೆ ಮಗ ನಿನ್ನ ಜೊತೆಗೆ, ಹೆದರಬೇಡ ಅಂಥೇಳಿ ನೀರಿನಿಂದ ಎತ್ತಿ ಹಾಕಿ ಅವರನ್ನು ಮೈ ಒರೆಸಿ ಅವ್ರಿಗೆ ಕಾಳಜಿ ಮಾಡಿ ವಾಪಸ್ಸು ಅವರನ್ನು ನೀರಿಗೆ ಬಿಡುವ ತಂದೆ ತಾಯಿಗಳ ಜೊತೆಗಿದ್ದರೆ ಆ ಇಲಿಗಳು ಏನು ಕಲ್ತ್ಕೊಳ್ತೋ, ನಾವು ಹೆದರಬೇಕಾಗಿಲ್ಲ, ನಮ್ಮನ್ನು ಕಾಪಾಡುವ ಒಬ್ಬ ವ್ಯಕ್ತಿ ಇದ್ದಾನೆ ಅನ್ನುವ ವಿಚಾರ ಅವರು ಕಲ್ತ್ಕೊಂಡ್ರು. ಈ ವಿಚಾರ ನಮಗೆ ಗೊತ್ತಾದರೆ ನನ್ನ ತಂದೆ ತಾಯಿಗಳು ಯಾವುದೇ ಕ್ಷಣಕ್ಕೂ ನನ್ನನ್ನು ಕಾಪಾಡ್ತಾರೆ, ಬಿಟ್ಟು ಹಾಕೋದಿಲ್ಲ ಅನ್ನೋ ಭಾವನೆ ನಮ್ಮ ಮಕ್ಕಳಲ್ಲಿ ನಾವು ಕೊಟ್ಟರೆ ಅವರು ಯಾವತ್ತೂ ಇನ್ನು ಜೀವನಕ್ಕೆ ವಿಮುಖರಾಗೋದಿಲ್ಲ. ಅವರು ಆ ಕೆಲಸವನ್ನು ನಾವು ಮಾಡೋಣ. ಇನ್ನು ನಮ್ಮ ಶಕ್ತಿಗೋಸ್ಕರ ನಾವೇನೋ ಮಕ್ಕಳಿಗೆ ಧೈರ್ಯದಲ್ಲಿ ಪೋಷಕರಾಗಿ ನಿಂತು ಬಿಡ್ತೇವೆ. ನಮ್ಮ ಶಕ್ತಿಗೋಸ್ಕರ ನಾವು ಅದನ್ನು ನಂಬಬೇಕು. ನಮ್ಮನ್ನು ಕಾಯುವವನೊಬ್ಬನಿದ್ದಾನೆ ಮೇಲೆ ಅಂತ ಯಾವತ್ತೂ ಮರೀದೆ ಅವನಿಂದ ಶಕ್ತಿಯನ್ನು ಪಡೆದುಕೊಳ್ತಾ ನಮ್ಮ ಮಕ್ಕಳಿಗೆ ಒಳ್ಳೆಯ ಪೋಷಕರಾಗಿ ನಿಲ್ಲೋಣ. ಕೊನೆಗೆ ಮತ್ತೆ ಮೊದಲಿನ ಮಾತಿಗೆ ಬರ್ತೇನೆ, ಆ ಮೂಲಕ ಒಂದು ಒಳ್ಳೆಯ ನಾಡನ್ನು, ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ತಮ್ಮಗಳಿಗಾಗಿ ನಡೆಸಿಕೊಟ್ಟ ಈ ಅವಧಿಯಲ್ಲಿ ಏನಾದರೂ ಪೋಷಕರಿಗೆ ಪ್ರಶ್ನೆಗಳಿದ್ದಲ್ಲಿ ನಡೆಸುವುದಕ್ಕೆ ಕೇಳುವುದಕ್ಕೆ ಅವಕಾಶವಿದೆ. ಪ್ರಶ್ನೆಗಳನ್ನು ಏನಾದರೂ ಕೇಳುವ ಪೋಷಕರು ಇದ್ದಲ್ಲಿ ದಯವಿಟ್ಟು ಅಲ್ಲೇ ನಿಂತುಕೊಳ್ಬೇಕು. ನಮ್ಮ ವಿದ್ಯಾರ್ಥಿಗಳಲ್ಲಿಗೆ ಮೈಕ್ನ ವ್ಯವಸ್ಥೆಯನ್ನು ಮಾಡ್ತಾರೆ. ಹಲೋ. ಎಲ್ಲ ವಿಚಾರಗಳನ್ನು ಕವರ್ ಮಾಡಲಿಕ್ಕಾಗೋದಿಲ್ಲ 40 ನಿಮಿಷದಲ್ಲಿ. ಹಾಗಾಗಿ ಉಳಿದು ಹೋಗಿರ್ತಕ್ಕಂಥ ವಿಷಯಗಳು ಸುಮಾರು ಇರ್ತದೆ. ನಿಮ್ಮದೇ ಮಕ್ಕಳಿಗೆ ಸಂಬಂಧಿಸಿದ್ದು ಅಂತಲ್ಲ, ಯಾರಿಗಾದರೂ ಉಪಯೋಗ ಆಗುವಂಥ ಪ್ರಶ್ನೆಗಳು ಸುಮಾರು ಇರ್ತದೆ ನಿಮ್ಮ ಹತ್ರ, ಅದನ್ನು ಕೇಳ್ಬೋದು. ಯಾಕಂದರೆ ಚಾಲೆಂಜಸ್ ತುಂಬ ಇರುತ್ತೆ. ನಾನು ಹೇಳಿದ್ದು ಇನ್ ಜನರಲ್. ಕೆಲವರು ಸಿಂಗಲ್ ಪೇರೆಂಟ್ಸ್ ಇರ್ತೀರಾ, ಅವರ ಸವಾಲುಗಳು ಬೇರೆ. ಕೆಲವರು ಮಕ್ಕಳನ್ನು ಹಾಸ್ಟೆಲಲ್ಲಿ ಬಿಟ್ಟಿದ್ದೀರಾ, ಅವರ ಸವಾಲುಗಳು ಬೇರೆ. ಕೆಲವರು ಬರೀ ತಂದೆ ಮಾತ್ರ ಇದ್ದೀರಾ, ತಾಯಿ ಮಾತ್ರ ಇದ್ದೀರಾ, ಅಥವಾ ಡಿಸೆಬಿಲಿಟಿ ಇರ್ತಕ್ಕಂಥ ಮಕ್ಕಳು ಇರ್ತಾರೆ, ಆರ್ಥಿಕ ತೊಂದರೆ ಇರತಕ್ಕಂತಹ ಕುಟುಂಬಗಳಿದೆ. ಒಬ್ಬೊಬ್ಬರ ಸವಾಲುಗಳು ವಿಭಿನ್ನವಾಗಿರ್ತದೆ. ಹಾಗಾಗಿ ಎಲ್ಲದನ್ನು ಒಂದೇ ವೇದಿಕೆಯಲ್ಲಿ ಮುಗಿಸ್ಲಿಕ್ಕಾಗೋದಿಲ್ಲ. ಇದನ್ನು ಮೀರಿ ಬಹುಶಃ ಇಬ್ಬರು
ಕೆಲಸ ಮಾಡೋದು, ವೃತ್ತಿಗೆ ಹೋಗುವಂತಹ ವೃತ್ತಿಪರ ಪೋಷಕರು ಇರ್ತಾರೆ, ಅಂತಹವರು ಸಮಸ್ಯೆಗಳು ಬೇರೆ. ನಮಸ್ಕಾರ ಸರ್. ಸರ್, ಸಾಮಾನ್ಯವಾಗಿ ಅಡೋಲೆಸೆನ್ಸ್ ಇಶ್ಯೂಸ್ ಹೈಸ್ಕೂಲ್ ಮಕ್ಕಳಲ್ಲಿ ಕಂಡು ಬರ್ತದೆ. ಸೊ ಅಧ್ಯಾಪಕರ ಗಮನಕ್ಕೆ ಅದು ಬಂದಲ್ಲಿ ಫಸ್ಟ್ ಸ್ಟೆಪ್ ಅಧ್ಯಾಪಕರು ಏನು ಮಾಡಬೇಕಂತ ಅಂದರೆ, ಪೋಷಕರು ಹೋಗೋ ಮೊದಲು ಅಧ್ಯಾಪಕರು ನೋಟ್ ಮಾಡಿರ್ತಾರೆ ಅವರನ್ನು. ಸೊ ಅವರು ದೇ ಮೇ ನಾಟ್ ಬಿ ಎಕ್ವಿಪ್ಡ್ ಟು ಡೀಲ್ ವಿತ್ ಇಟ್ಸ್. ಸೊ ಅಫೇರ್ಸ್ ಒಂದು ಕನ್ಫರ್ಮ್ ಆಗಿದೆ. ಸೊ ಅಧ್ಯಾಪಕರು ಫಸ್ಟ್ ಸ್ಟೆಪ್ ಏನು ತಗೋಬೇಕಂತ ಹೇಳಿ ತಿಳಿಸ್ಬೋದಾ? ಓಕೆ. ಸೊ ಮುಂಚೆ ಕೂಡ ನಮಗೆಲ್ಲ ಈ ಹೈಸ್ಕೂಲ್ಗಳಿಗೆ ಕಾರ್ಯಕ್ರಮಗಳು ಕರೀತಾ ಇದ್ದರು ರಿಸೋರ್ಸ್ ಪರ್ಸನ್ ಆಗಿ. ಹೆಚ್ಚಿನ ಕಡೆ ಆ ಹೈಸ್ಕೂಲಲ್ಲಿ ಮಕ್ಕಳಿಗೆ ಮಾತಾಡಲಿಕ್ಕೆ ಒಂದು ಟಾಪಿಕ್ ಕೊಡ್ತಾಯಿದ್ರು, ಅಡೋಲಸೆಂಟ್ ಪ್ರಾಬ್ಲಮ್ಸ್ ಅಂತ. ಹೋಗ್ತಾಯಿದ್ವಿ ನಾವು, ಹೆಚ್ಚು ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿರಲಿಲ್ಲ, ಮಾತಾಡಿ ಬರ್ತಾಯಿದ್ವಿ. ಆ್ಯಕ್ಚುಲಿ ಆಮೇಲೆ ನಮಗೆ ಅನ್ನಿಸ್ತು, ಅಡೋಲಸೆಂಟ್ ಈಸ್ ನಾಟ್ ಎ ಪ್ರಾಬ್ಲಮ್ ಅಲ್ವಾ. ಆ ಹದಿಹರೆಯ ಒಂದು ನಾರ್ಮಲ್ ಫಿನಾಮಿನಾ, ಫಿಸಿಯಾಲಜಿಕಲ್ ಆಗಿ ನಮ್ಮ ದೈಹಿಕ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಮಯದಲ್ಲಿ ಆಗುವ ಬದಲಾವಣೆಗಳು. ಆಟೋನಮಿ, ಮಕ್ಕಳಿಗೆ ಆ ಸ್ವಾತಂತ್ರ್ಯ ಬಯಸುವಂಥ ಮನಸ್ಥಿತಿ, ಕುತೂಹಲ ಜಾಸ್ತಿ, ಪ್ರಾಯೋಗಿಕ ಮನೋಭಾವ ಜಾಸ್ತಿ, ಅವರ ದೈಹಿಕ ಪರಿಸರ ಏನು ಅವ್ರಿಗೆ ಶಾರೀರಿಕ ಬದಲಾವಣೆಗಳಾಗ್ತಾ ಇದೆ ಅದ್ರ ಬಗ್ಗೆ ಗೊಂದಲಗಳು. ನನಗೆ ಇನ್ನೂ ಪೀರಿಯಡ್ಸ್ ಆಗಲಿಲ್ಲ, ನನಗಿನ್ನೂ ಮುಟ್ಟಾಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಆಗ್ತಾ ಇದೆ, ಬೇರೆಯವ್ರಿಗೆಲ್ಲ ಮೀಸೆ ಬಂದಿದೆ, ನನಗಿನ್ನೂ ಮೀಸೆ ಬಂದಿಲ್ಲ, ನಾನು ಹುಡುಗನ, ನಾನು ಹುಡುಗಿನ, ನಾನು ಯಾಕೆ ಧೈರ್ಯದಲ್ಲಿ ಮಾತಾಡಲಿಕ್ಕಾಗೋದಿಲ್ಲ, ಅಥವಾ ನಾನು ಮಾತಾಡ್ಲಿಕ್ಕೆ ಹೋದರೆ ಏನಾದ್ರು ತಪ್ಪು ಮಾತಾಡಿಬಿಡ್ತೇನಾ, ನನ್ನ ಸ್ನೇಹಿತರೆಲ್ಲ ನನ್ನ ನೋಡಿ ನಗ್ತಾರ. ಸ್ವಲ್ಪ 5 ನಿಮಿಷ ತರಗತಿಗೆ ಲೇಟ್ ಆದರೆ ಕ್ಲಾಸಿಗೆ ಎಂಟರ್ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಯಾಕೆ ಅಂದರೆ, ಹೋಗುವಾಗ ನಾನು ಶಿಕ್ಷಕರ ಮುಂದೆಯಿಂದ ಹಾದು ಹೋಗಬೇಕು, ಎಲ್ಲರೂ ನನ್ನನ್ನು ನೋಡ್ತಾರೆ, ಎಲ್ಲರೂ ನನ್ನನ್ನು ನೋಡಿ ನಗ್ತಾರೆ ಅನ್ನುವ ಸಾಮಾಜಿಕ ಆತಂಕ ಕಾಡುವಂಥ ವಯಸ್ಸು. ಇವೆಲ್ಲ ಸಮಸ್ಯೆಗಳ ಜೊತೆಗೆ ಅವರು ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಸೊ ಶಿಕ್ಷಕರು ಫಸ್ಟ್ ಕಾಂಟ್ಯಾಕ್ಟ್. ಕ್ಲಾಸಲ್ಲಿ ಒಂದು ವಿದ್ಯಾರ್ಥಿ ಮಾತಾಡೋದೇ ಇಲ್ಲ, ಒಂದು ವಿದ್ಯಾರ್ಥಿ ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಉತ್ತರ ಹೇಳ್ತಾ ಇರ್ತಾನೆ, ಅವನಿಗೆ ತಾಳ್ಮೆ ಇಲ್ಲ, ಏಕಾಗ್ರತೆ ಇಲ್ಲ, ಅತಿ ಚಟುವಟಿಕೆ ಇದೆ. ಇನ್ನೊಂದು ವಿದ್ಯಾರ್ಥಿ ಶಿಕ್ಷಕ ಏನು ಹೇಳ್ತಾನೆ ಅದಕ್ಕೆ ಆಪೋಸಿಟ್, ಎಲ್ಲರೂ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು, ಆಗಲ್ಲ ಸರ್ ನಮಗೆ, ನಾಳೆ ಎಲ್ಲರೂ ಸ್ಪೆಷಲ್ ಕ್ಲಾಸಿಗೆ ಬರಲ್ಲ ಸರ್ ನಾವು. ಅಪೋಸಿಷನಲ್ ಡಿಫೆನ್ಸ್ ಇದು ಹದಿಹರೆಯದ ಒಂದು ಭಾಗ. ಇವುಗಳ ಪರಿಚಯ ಶಿಕ್ಷಕನಿಗಿದ್ರೆ ಅಥವಾ ಅವನು ಜ್ಞಾಪಿಸ್ಕೊಂಡ್ರೆ, ನಾವು ಈ ಭಾಗವನ್ನು ದಾಟಿ ಬಂದಿದ್ದೇವೆ, ಇದನ್ನೆಲ್ಲ ನಾವು ಮಾಡಿ ಬಂದಿದ್ದೇವೆ, ಇದು ಗೊತ್ತಿದ್ದಾಗ ಯಾರು ನಮ್ಮ ವಿರುದ್ಧ ಹೋಗ್ತಿದ್ದಾರೋ ಅವನಿಗೇನು ಬೇಕು, ಈ ವಾಂಟ್ ಸಮ್ ಐಡೆಂಟಿಟಿ. ನಾನು ಮುಂದೆ ಕೂತಿರ್ತಕ್ಕ ಮಕ್ಕಳಿಗೆ ಐಡೆಂಟಿಟಿ ಕೊಡ್ತೇನೆ, ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಬರೋರಿಗೆ ಐಡೆಂಟಿಟಿ ಕೊಡ್ತೇನೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋರಿಗೆ ಐಡೆಂಟಿಟಿ ಕೊಡ್ತೇನೆ, ಆಟದಲ್ಲಿ ಚೆನ್ನಾಗಿರೋರಿಗೆ ಗುರುತಿಸ್ತೇನೆ. ಕೆಲವರಿಗೆ ನನ್ನ ಪ್ರೀತಿ, ನನ್ನ ಗಮನ, ಕಾಳಜಿ ಸಿಗ್ತಾನೆ ಇಲ್ಲ, ಅವನು ಕ್ಲಾಸಲ್ಲಿ ಗಲಾಟೆ ಮಾಡ್ತಾನೆ, ಅವನು ಶಾಲೆಯ ಹಾಸ್ಟೆಲಿನ ಟಾಯ್ಲೆಟ್ಗಳನ್ನ ಹೊಡೆದಾಕ್ತಾನೆ, ಅವನು ಪ್ರಿನ್ಸಿಪಲ್ದು ಸ್ಕೂಟ್ರನ್ನು ಪಂಚರ್ ಮಾಡ್ತಾನೆ. ಯಾಕೆ? ನನಗೆ ನಿಮ್ಮ ಗಮನ ಬೇಕು. ನಿಮಗೆ ಆಗಲ್ಲ ಸರ್ ಅಂತ ಹೇಳೋದು, ಕ್ಲಾಸಲ್ಲಿ ರಾಕೆಟ್ ಹೊಡೆಯೋದು, ಹುಡುಗಿಯರಿಗೆ ಟೀಸ್ ಮಾಡೋದು ಯಾಕೆ ಮಾಡ್ತಾ ಇದ್ದಾನೆ ಅವನು? ನನಗೆ ನಿಮ್ಮ ಗಮನ ಕೊಡಿ ಅಂತ. ಸೊ ಸ್ವಲ್ಪ ಸಂವೇದನಾಶೀಲ ಶಿಕ್ಷಕನಾದ್ರೆ ಏನು ಮಾಡ್ತಾನೆ, ಉಪಾಯವಾಗಿ ಅವನಿಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಗಮನ ಕೊಡಲಿಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನಿಗೆ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಗುರುಸ್ಲಿಕ್ಕೆ ಶುರು ಮಾಡ್ತಾರೋ, ಒಂದು ತಮಾಷೆಗೆ ಹೇಳ್ಬೇಕಂತಂದರೆ, ಗಲಾಟೆ ಮಾಡೋವನ್ನೇ ಕ್ಲಾಸ್ ಲೀಡರ್ ಮಾಡಿ ಅಂತ ಹೇಳ್ತಾರೆ. ಯಾರು ಹೆಚ್ಚು ಗಲಾಟೆ ಮಾಡ್ತಾರೆ ಅವನೇ ಕ್ಲಾಸ್ ಲೀಡ್ ಮಾಡಿದರೆ ಅವನು ಆಚೆ ಈಚೆ ಓಡಾಡ್ಕೊಂಡು ಇರ್ತಾನೆ. ಈಗ ಗಲಾಟೆ ಮಾಡ್ತಾ ಇಲ್ಲ, ಗಲಾಟೆ ಮಾಡಿದವ್ರನ್ನ ಹೆಸರು ಬರೀಲಿಕ್ಕೆ ನಿಂತಿದ್ದಾನೆ ಅವನು, ಕ್ಲಾಸ್ ಸೈಲೆಂಟ್ ಆಯಿತು ಅಲ್ವಾ. ಯಾಕೆ ಅವ್ನು ಗಲಾಟೆ ಮಾಡ್ತಾ ಇದ್ದ, ಅವನಿಗೆ ಒಂದು ಕಡೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈಗ ಲೀಡರ್ ಮಾಡಿದ್ದೇವೆ, ಆಚೆ ಈಚೆ ಓಡಾಡುವ ಸ್ವಾತಂತ್ರ್ಯ ಇದೆ. ಸೊ ಶಿಕ್ಷಕರಿಗೆ ಒಂದು ಈ ಪರಿಚಯ ಆಯಿತು ತೊಂದರೆಗಳೇನು ಅಂತ. ಹಾಗೆ ಹದಿಹರಿಯದಲ್ಲಿರ್ತಕ್ಕಂತಹ ಏನು ಅಪೋಸಿಷನಲ್ ಡಿಫೆನ್ಸ್ ಅಂದರೆ ಅವಿಧೇಯತೆ ಇರ್ತಕ್ಕಂಥ ಭಾಗ ಇರ್ಬೋದು, ಅಥವಾ ಏಕಾಗ್ರತೆ ಕೊರತೆ ಇರ್ತಕ್ಕಂಥದ್ದು, ಅಥವಾ ಈ ಕುತೂಹಲ ಪ್ರಾಯೋಗಿಕ ಮನೋಭಾವನೆ ಇರೋದಕ್ಕೋಸ್ಕರ ಅವರು ದುಶ್ಚಟಗಳ ಪ್ರಯೋಗ ಮಾಡಿ ನೋಡ್ತಕ್ಕಂಥದ್ದು. ಇದ್ರ ಬಗ್ಗೆ ಪರಿಚಯ ಇದ್ದರೆ, ಒಬ್ಬ ಟೀಚರಾಗಿ ನಾನೇನು ಮಾಡ್ತೇನೆ, ನನಗೆ ಗೊತ್ತಾಯಿತು ನನ್ನ ಹಾಸ್ಟೆಲಿನ ಮಕ್ಕಳು ಸಿಗರೇಟ್ ಸೇವನೆ ಮಾಡ್ತಾ ಇದ್ದಾರೆ ಅಂತ ಸಿಕ್ತು, ನನ್ನ ಮುಂದೆ 2 ಅವಕಾಶ ಇದೆ. ನಾಳೆ ಅವ್ರನ್ನೆಲ್ಲ ಕರೆದು ಲಿಸ್ಟ್ ಮಾಡೋದು, TC ಕೊಟ್ಟು ಕಳಿಸೋದು ಅವರ ತಂದೆ ತಾಯಿಗಳನ್ನು ಕರೆಸಿ.
ಎರಡನೇ ಆಪ್ಷನ್ ನನ್ನ ಹತ್ರ ಇದೆ. ನಾಳೆಯೇ ಹತ್ತಿರದ ನನ್ನ ಪರಿಚಯದ ವೈದ್ಯರನ್ನು ಕರೆಸಿ ತಂಬಾಕಿನ ದುಷ್ಪರಿಣಾಮಗಳ ಬಗ್ಗೆ ಒಂದು ಆಡಿಯೋ ವಿಜುವಲ್ಸ್ ಇಟ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ನೀಡೋದು. ಮುಂದಿನ ವಾರದಿಂದ ಈ ಸಿಗರೇಟ್ ಸೇವನೆ ಮುಂದುವರಿತಾ ಇದೆಯಾ ನಿಲ್ತಾ ಇದೆಯಾ ಅಂತ ಗಮನಿಸೋದು. ಯಾಕೆಂದರೆ ಸಿಲೆಬಸ್ಸಲ್ಲಿಲ್ಲ ಅದು. ಒಂದು ಸಿಗರೇಟ್ ಸೇವನೆಯಲ್ಲಿ 4,000ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಇದೆ ಅಂತ ಅವನಿಗೆ ಗೊತ್ತಿಲ್ಲ. ಅವನ ಸ್ನೇಹಿತ ಹೇಳ್ದ, ನಿನಗೆ ಟೆನ್ಷನ್ ಆಗ್ತಾ ಇದೆ, ಓದಲಿಕ್ಕೆ ಟೆನ್ಷನ್ ಆಗ್ತಾ ಇದೆ, ಏಕಾಗ್ರತೆ ಇಲ್ಲಲ್ಲ, ಸಿಗರೇಟ್ ಸೇದು ಕಾನ್ಸಂಟ್ರೇಷನ್ ಬರ್ತದೆ, ರಾತ್ರಿ ಹೆಚ್ಚು ಹೊತ್ತು ಎದ್ದಿರ್ಬೋದು ಅಂತ ಹೇಳ್ದ. ಅವನು ಸೇದಲಿಕ್ಕೆ ಶುರು ಮಾಡ್ದ. ಈಗ ಡಾಕ್ಟ್ರು ಮಾತಾಡಿದ್ಮೇಲೆ ಗೊತ್ತಾಯಿತು 4,000ಕ್ಕಿಂತ ಹೆಚ್ಚು ಕೆಮಿಕಲ್ಸು ಸಿಗರೇಟಲ್ಲಿ ಇರ್ತದೆ. ನಾನು ಸೇದುವುದು ಬೇಡ, ನನ್ನ ಪಕ್ಕದವನು ಸೇದಿದ್ರು ಕೂಡ ನನಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ 40ಕ್ಕಿಂತ ಹೆಚ್ಚು ಕ್ಯಾನ್ಸರ್ ಕಾರಕ ವಸ್ತುಗಳು ಅದರಲ್ಲಿದೆ ಅಂತ ಈ ಮಾಹಿತಿ ಕಾರ್ಯಕ್ರಮದಿಂದ ಗೊತ್ತಾಯಿತು. ಮುಂದಿನ ತಿಂಗಳು ನಾನು ಸಿಗರೇಟು ತಂಬಾಕು ದುಷ್ಪರಿಣಾಮಗಳು, ಇವತ್ತು ನಾಳೆ ಮೇ 31 ನೋ ಟೊಬ್ಯಾಕೋ ಡೇ. ನಾನು ಪ್ರತಿ ವರ್ಷ ನೋ ಟೊಬ್ಯಾಕೋ ಡೇ ದಿನ ನಾನು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಮಾಡಿಸ್ತೇನೆ ಮಕ್ಕಳಿಗೆ. ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿಸ್ತೇನೆ ತಂಬಾಕು ದುಷ್ಪರಿಣಾಮಗಳು ಅಂತ. ನಾನು ತಂಬಾಕು ದುಷ್ಪರಿಣಾಮಗಳ ಕುರಿತಾಗಿ ಮಕ್ಕಳನ್ನು ಕರ್ಕೊಂಡೋಗಿ ಹತ್ತಿರದ ಹಾಸ್ಪಿಟ್ಲಲ್ಲಿ ಅಲ್ಲಿ ರೋಗಿಗಳು ಯಾರು ತಂಬಾಕಿನಿಂದ ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ತೋರಿಸ್ಕೊಂಡು ಬರ್ತೇನೆ ಅನ್ನುವ ಕಾರ್ಯಕ್ರಮಗಳನ್ನು ನಾನು ಹಾಕ್ಕೊಂಡಾಗ ಅದು ಒಬ್ಬ ಕ್ರಿಯಾಶೀಲ ಶಿಕ್ಷಕನು ಯೋಚನೆ ಮಾಡುವ ರೀತಿ. ಸೊ ಈ ರೀತಿ ಶಿಕ್ಷಕನಾದವನು ಹದಿಹರೆಯದವ್ರನ್ನ ಆರಂಭದಲ್ಲಿ, ನೀವು ಆಸಕ್ತಿ ಇದ್ದರೆ ಎಲ್ಲ ಶಿಕ್ಷಕರು ದ ಕ್ಲಾಸ್ ಆಫ್ ರೌಡೀಸ್ ಅಂತ ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ದ ಕ್ಲಾಸ್ ಆಫ್ ರೌಡೀಸ್ ಅಂತ. ಅಂದರೆ ಆ ಕ್ಲಾಸಿಗೆ ಹೋಗೋದೇ ಭಯಂಕರ ಅನುಭವ ಎಲ್ಲರಿಗೂ. ಅಲ್ಲಿ ಹೋದರೆ ತೊಂದರೆ ಕೊಡುವಂಥ ಮಕ್ಕಳೇ ಜಾಸ್ತಿ ಅಂತ. ಇನ್ನೂ ಕೆಲವೊಂದು ಸರಿ ನಮ್ಗೆ ಕ್ಲಾಸಿಗೆ ಹೋಗುವಾಗ ನಮ್ಮ ಸ್ನೇಹಿತರು ಹೇಳಿ ಕಳಿಸ್ತಾರೆ, ನೋಡು ಅದು ಸಿ ಸೆಕ್ಷನ್ ಇದೆಯಲ್ಲ, ಹೊಪ್ಲೆಸ್ ಕ್ಲಾಸ್ ಅದು ಅಂತ. ನಾವು ಅದೇ ಭಾವನೆಯಿಂದ ಹೋಗ್ತೀವಿ. ಅಲ್ಲಿ ಕೂತಿರೋರ್ನೆಲ್ಲ ನಾವು ಇವರೆಲ್ಲ ಹೊಪ್ಲೆಸ್ ಅಂತಲೇ ಅಂದ್ಕೊಂಡು ಹೋಗ್ತೇವೆ. ಹಾಗಾಗಿ ಅವರು ಬಿಹೇವ್ ಮಾಡೋದು ಕೂಡ ಹೊಪ್ಲೆಸ್ ಆಗ್ತದೆ. ಅಲ್ಲಿ ನಾವು ಈ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಒಂದು ಶಾಲೆ, ಒಂದು ಕ್ಲಾಸು, 40 ಮಕ್ಕಳು, 40 ಮಕ್ಕಳಿಗೆ ಬೇರೆ ಬೇರೆಯ ವಂಶವಾಹಿನಿಗಳು, ಬೇರೆ ಬೇರೆಯ ಮನೆಯ ಪರಿಸ್ಥಿತಿಗಳು. ಒಂದು ಮಗುವಿಗೆ 2 ತಂದೆ ತಾಯಿಗಳು, ಅವರಿಬ್ಬರ ಸ್ವಭಾವ ಬೇರೆ. ಸೊ 40 ಮನೆಗಳ ವಿಪರೀತ ವಿಭಿನ್ನ ಸ್ವಭಾವಗಳು ನನ್ನ ಕ್ಲಾಸ್ ರೂಮಲ್ಲಿದೆ. ತೊಂದರೆಗಳು ಬರುತ್ತಾ ಇಲ್ವೋ? ಬಂದೇ ಬರ್ತದೆ, ಅದು ಎಕ್ಸ್ಪೆಕ್ಟೆಡ್, ಆಶ್ಚರ್ಯ ಅಲ್ಲ. ಆದರೆ ಅದನ್ನು ನಿವಾರಿಸುವಂತಹ ಕಲೆಯನ್ನು, ಚಾಕಚಕ್ಯತೆನ ನಾವು ಬೆಳೆಸ್ಕೊಳ್ಬೇಕಷ್ಟು. ಆ ಶಿಕ್ಷಕರನ್ನು ಮತ್ತೆ ಯಾವತ್ತೂ ಮರೆಯಲ್ಲ ಮಕ್ಕಳು. ಅವರು ಯಾವುದಕ್ಕೆ ರೆಸ್ಪೆಕ್ಟ್ ಈಸ್ ಎ ಕಾಂಪ್ಲಿಕೇಟೆಡ್ ವರ್ಡ್. ನಿಮಗೆ ಕ್ಲಾಸಲ್ಲಿ ತೊಂದರೆ ಮಾಡಿದರು, ಗಲಾಟೆ ಮಾಡಿದರು, ನಿಮ್ಮ ಬಟ್ಟೆಗಳನ್ನು ಸುಟ್ಟರು, ನಿಮ್ಮ ಇದನ್ನು ಸೈಕಲ್ ಪಂಚರ್ ಮಾಡಿದರು ಅನ್ನೋ ಮಕ್ಕಳು 20 ವರ್ಷದ ನಂತರ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಸರ್ ನೀವು ನಮಗೆ ಪಾಠ ಮಾಡಿದ್ದೀರಿ ಅಂತ. ಆ ಗೌರವ ಭಾವನೆ ಬರುವಂಥದ್ದು ತಡವಾಗಿ. ಕಾಲೇಜಲ್ಲಿದ್ದಾಗ ತೊಂದರೆ ಮಾಡೋದೇ ಕೆಲಸ ಅವ್ರದ್ದು. ಪೋಷಕರಿಂದ ಏನಾದ್ರು ಪ್ರಶ್ನೆಗಳಿದೆಯಾ? ಅಥವಾ ಯಾರಾದರೂ ಕಮೆಂಟ್ಸ್ ರೀತಿಯಲ್ಲಿ ಹೇಳ್ಬೋದು, ಹೌದು ನನಗಿದೊಂದು ಹೊಸ ವಿಚಾರ ಗೊತ್ತಾಯಿತು, ಇದನ್ನು ನಾನು ತಿಳ್ಕೊಂಡೆ ಅಂತ. ಸರ್ ನಮಸ್ತೆ. ನಮಸ್ತೆ ಮಾ. ನನ್ನ ಹೆಸರು ಹರಿಣಾಕ್ಷಿ ಜೆ ಶೆಟ್ಟಿ ಅಂತೇಳಿ. ತಮ್ಮ ಮಾಹಿತಿಯನ್ನು ಕೇಳಿ ಬಹಳಷ್ಟು ಸಂತೋಷ ಆಯಿತು. ಯಾಕಂದರೆ ತಾವು ಹೇಳುವಾಗ ನಮ್ಮ ಮಾತಿನಲ್ಲೂ ಒಬ್ಬ ಪೋಷಕಳಾಗಿ ನಾನು ಮಾತಾಡ್ತಾ ಇದ್ದೇನೆ. ಯಾರಾದರೂ ಬೇರೆಯವರ ಮಕ್ಕಳು 80% ಮಾರ್ಕ್ಸ್ ತೆಗೆದ್ರು ನಾವು ಆವಾಗ ಹೇಳ್ತೇವೆ ಆ ಮಕ್ಕಳಿಗೆ, ಓ 80% ತೆಗೆದಿದ್ದಾರಾ ಅಂತ. ಉದಾಹರಣೆಗೆ ನಮ್ಮ ಮಕ್ಕಳು ಒಂದು 100ಗೆ ಹತ್ತಿರ ಒಂದು 2 ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಹೇಳಿದರು, ನೀನೇನು ಇಷ್ಟೇ ಕಡಿಮೆ ತೆಗೆದದ್ದ ಅಂತ ಹೇಳುವಂಥ ಆ ಮನಸ್ಥಿತಿಯನ್ನು ಸೇರಿರುವಂತಹ ನನ್ನಂಥ ಪೋಷಕರು ಎಲ್ಲ ಕಳ್ಕೊಂಡ್ರೆ ಖಂಡಿತವಾಗಿಯೂ ಆ ಮಕ್ಕಳು ಗುರಿ ಮುಟ್ಟುವಲ್ಲಿ ಸಹಾಯಕ ಆಗ್ಬೋದು. ನಿಮ್ಮ ಮಾತು ನಮ್ಮ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರಿದೆ. ಯಾಕಂದರೆ ನಾನು ಎಲ್ಲರ ಮುಂದೆ ಈ ಮಾತು ಹೇಳ್ತಾ ಇದ್ದೇನೆ. ನನ್ನ ಮಗಳು 97.12% ತೆಗೆದ್ರು. ಅವಳ ಸ್ನೇಹಿತೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗೆದಾಗ ನಾನು ಹೇಳಿದೆ, ಓ ಅವಳಿಗೆ ಅಷ್ಟು ಸಿಕ್ಕೀತಾ ಅಂತ. ಅಷ್ಟು ಹೇಳುವಾಗ ಇನ್ನೊಬ್ಬರು ನನ್ನ ಫ್ರೆಂಡ್ ಹೇಳಿದರು, ನಿಮ್ಮ ಮಗಳು ಯಾವುದರಲ್ಲೆಲ್ಲ ಇದ್ದಾಳೆ ಆವಾಗ ಅಷ್ಟು ತೆಗೆದದ್ದು. ಯಾಕಂದರೆ ಉದಾಹರಣೆಗೆ ನನ್ನ ಸ್ನೇಹಿತೆ ಭಾರತಿ ಇಲ್ಲೇ ಇದ್ದಾರೆ. ಹಾಗಿದ್ರೆ ನಮ್ಮ ಮನಸ್ಥಿತಿ ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುವುದಕ್ಕೆ ನಾವು ಕಾರಣರಾಗ್ತೇವೆ ಅಂತ ನೋಡ್ತಾ ಎಲ್ಲ ಪೋಷಕರು ಇದನ್ನು ತಿಳ್ಕೊಂಡು ಮಕ್ಕಳಿಗೆ ಅವರ ಅತ್ಯಮೂಲ್ಯವಾದಂತಹ ಒಂದು ಅವಕಾಶ ಬೆಳೆಯುವುದಕ್ಕೆ ವಿವೇಕಾನಂದರು ಹೇಳಿದಂಥ ವಿವೇಕ ಸಂಕಲ್ಪ ಮಾದರಿಯಾಗಲಿ ಅಂತ ಹೇಳ್ತಾ ನಿಮ್ಮ ಮಾಹಿತಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.
ಅಂದರೆ ಮೂಲತಃ ಇದ್ರ ಮೇಲೆ ಒಂದು ಎಕ್ಸ್ಪರಿಮೆಂಟ್ ಕೂಡ ಮಾಡಿದ್ದಾರೆ. ನಮ್ಮ ಮನುಷ್ಯರ ಮನಸ್ಸು ಸ್ವಲ್ಪ ತೊಂದರೆಗಳನ್ನೇ ಹುಡುಕುತ್ತೆ. ಇವತ್ತು ಈ ಕಾರ್ಯಕ್ರಮ, ಅಯ್ಯೋ ಹಾಗೆ ಮಾಡ್ಬೋದಾಗಿತ್ತು, ಹೀಗೆ ಮಾಡ್ಬೋದಾಗಿತ್ತು, ಇವರೇನು ಈ ಥರ ನಡೆಸ್ಕೊಂಡ್ರು, ಒಳ್ಳೆ ಪರ್ಸನ್ ಕರೆಸ್ಬೋದಾಗಿತ್ತು, ಇನ್ನೂ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ ನನಗೆ ಗೊತ್ತಿತ್ತು, ಅವ್ರನ್ನ ಕರೆಸ್ಬೋದಾಗಿತ್ತು, ಇವರು ಈ ಹಾಲಲ್ಲಿ ಮಾಡಬಾರ್ದಾಗಿತ್ತು, ಇದನ್ನು ಅಲ್ಲಿ ಮಾಡಬೇಕಾಗಿತ್ತು, ಈ ಪೇರೆಂಟ್ಸ್ನಲ್ಲ ಅವ್ರನ್ನ ಕರೆಸ್ಬೇಕಿತ್ತು. ಎಲ್ಲದರಲ್ಲೂ ತಪ್ಪುಗಳನ್ನು ಹುಡುಕುವಂಥದ್ದು ನಮ್ಮದು ಸಹಜ ಮನಸ್ಥಿತಿ. ಅದು ಮಕ್ಕಳ ಮೇಲೆ ಕೂಡ ಆಗ್ತಾ ಇರ್ತದೆ. ಅದನ್ನು ನಾವು ಅದರಿಂದ ಗೆಲ್ಲಿಕ್ಕಾಗೋದಿಲ್ಲ. ಆದರೆ ಅದರ ಬಗ್ಗೆ ಅವೇರ್ನೆಸ್ ನಮಗೆ ಬಂದರೆ, ಹೌದು ನಮ್ಮ ಮನಸ್ಥಿತಿ ತಪ್ಪುಗಳನ್ನ ಹುಡುಕೋದೇ ಆಗಿರುತ್ತೆ. ಆ ತಪ್ಪುಗಳನ್ನು ಹುಡುಕೋದ್ರ ಜೊತೆಗೆ ಮಕ್ಕಳಲ್ಲಿ ಅವರಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಕೂಡ ಹುಡುಕ್ಲಿಕ್ಕೆ ಶುರು ಮಾಡಿದಾಗ ಆಗ ಮಗು ಖುಷಿಯಾಗುತ್ತೆ. ನಂದು ವೀಕ್ನೆಸ್ಸು ಗೊತ್ತು ಅಮ್ಮನಿಗೆ, ಹಾಗೆ ನನ್ನ ಸ್ಟ್ರೆಂತ್ಸು ಗೊತ್ತು ಅಂತ. ಇಲ್ದಿದ್ರೆ ಏನಾಗುತ್ತೆ ಅಂದರೆ ಬರೀ ನನಗೆ ಇಲ್ಲದನ್ನೇ ಹೇಳ್ತಾ ಇರ್ತೀಯ, ನಾನು ಮಾಡಿದ್ದನ್ನು ಯಾವತ್ತಾದರೂ ಗುರುತಿಸಿದ್ಯಾ ಅನ್ನೋ ಬೇಸರ ಅವರಲ್ಲಿ ಉಳ್ಕೊಳ್ಳುತ್ತೆ. ನೀವು ಯಾಕೆ ಮಾತಾಡಬೇಕು ಇಲ್ಲಿ ಅಂತಂದರೆ, ನಿಮ್ಮ ಮಕ್ಕಳೆಲ್ಲ ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ. ಯಾರ್ಯಾರು ತಂದೆ ತಾಯಿಗಳು ಎದ್ದು ಮಾತಾಡ್ತೀರಿ ಅವ್ರ ಬಗ್ಗೆ ಅವ್ರ ಮನೆಯಲ್ಲಿ ಎಲ್ಲರೂ ಹೆಮ್ಮೆ ಪಡ್ತಾ ಇದ್ದಾರೆ ಅಲ್ವಾ? ಓಕೆ, ಬೇರೆ ಯಾರಿಗೂ ಏನು ಪ್ರಶ್ನೆಗಳಿಲ್ವಾ? ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ. ಮಡಿಕೇರಿ ಭಾಗವಳಿಂದ ಬಂದಿದ್ದೀವಿ ಸರ್. ಈಗ ನಾವೆಲ್ಲ ನೀವು ಹೇಳಿದ ಹಾಗೆ ಮಕ್ಕಳನ್ನು ಶಾಲೆ ಅಂತ ಇಂದ ಈಗ ಕಾಲೇಜಿಗೆ ಬಿಟ್ಟಿದ್ದೇವೆ. ಆದರೆ ಮಕ್ಕಳಿಗೆ ಎಲ್ಲಿ ಡಿಪ್ರೆಷನ್ ಆಗ್ತದೆ ಅಂತ ಹೇಳಿದ್ರೆ, ಕೆಲವು ಹಂತದಲ್ಲಿ ನಾವು ಬೆನ್ನೆಲುಬಾಗಿ ನಿಂತಿರ್ತೇವೆ. ಪೇರೆಂಟ್ಸ್ ಎಲ್ಲ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. ಎಜುಕೇಟೆಡ್ ಇರ್ತಾರೆ, ಆದರೆ ಭಾವನೆಗಳು ಬುದ್ಧಿವಂತರಾಗಿರ್ತಾರೆ ಪೇರೆಂಟ್ಸ್ಗಳು ಕೂಡ. ಮಕ್ಕಳು ಶಾಲೆಯಲ್ಲಿ ಶಿಕ್ಷಣ ಮಾಡಬೇಕಾದರೆ ಬುದ್ಧಿವಂತರು ಇರ್ತಾರೆ, ಎಲ್ಲ ಸ್ಟೂಡೆಂಟ್ಸು ಬುದ್ಧಿವಂತರೇ, ಆದರೆ ಅವರು ಓದುವಿಕೆಯಲ್ಲಿ ಕೆಲವೊಮ್ಮೆ ಹಿಂದೆ ಉಳಿದಿರ್ತಾರೆ. ಆದರೆ ಶಿಕ್ಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಿಲಿಯಂಟ್ ಸ್ಟೂಡೆಂಟನ್ನು ಒಂದು ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ, ಸಾಧಾರಣ ಇರುವಂಥವ್ರನ್ನ ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತಾರೆ. ಇದು ಮಕ್ಕಳ ಕಲಿಯುವಿಕೆಯಲ್ಲಿ ಅವರಿಗೆ ಎಡವಿಲಿಕ್ಕೆ ಒಂದು ಫಸ್ಟು ಹೆಜ್ಜೆ ಆಗ್ತದೆ. ಹಾಗಾಗಿ ಇಲ್ಲಿ ಈ ಸಂಸ್ಥೆಯಲ್ಲಿ ನಾನೊಂದು ಭರವಸೆ ಇಟ್ಕೊಂಡಿದ್ದೇನೆ. ನೀವಾಗಲೇ ಹೇಳಿದಾಗೆ ಇಂತಹ ಮಕ್ಕಳನ್ನು ಎಲ್ಲರನ್ನೂ ಒಂದೇ ಬ್ಯಾಲೆನ್ಸ್ ಮಾಡಿಕೊಂಡು, ಯಾರು ಸ್ವಲ್ಪ ಹಿಂದುಗಡೆ ಇದ್ದಾರೆ ಅಥವಾ ಈಗಾಗಲೇ ಮೇಡಮ್ ಹೇಳಿದಾಗೆ ಮಾರ್ಕ್ಸಲ್ಲಿ ಕೆಲವೊಮ್ಮೆ 98, 99 ಇದ್ದರು, ಕೆಲವರು 70 ಇದ್ದರು. ಈ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ನಿಮ್ಮ ಶಿಕ್ಷಣ ಸಂಸ್ಥೆಯ ನಿಮ್ಮ ಟೀಚರ್ಸ್ಗಳ ಶಿಕ್ಷಕರ ಪಾತ್ರ ಪ್ರಮುಖವಾಗಿರ್ತದೆ. ಎಲ್ಲರನ್ನೂ ಕೂಡ ಒಳ್ಳೆಯ ಒಂದು ಉನ್ನತ ಹಂತಕ್ಕೆ ತಗೊಂಡು ಹೋಗಬೇಕು ಮತ್ತು ಅವರ ಎಜುಕೇಷನ್ಲಿ ಒಂದು ಆಧಾರ ಸ್ತಂಭವಾಗಿ ನಿಲ್ಲಬೇಕಾಗ್ತದೆ. ಇಲ್ಲದಿದ್ದರೆ ಮಕ್ಕಳು ಹಿಂದ್ಗಡೆ ಹೋಗ್ತಾರೆ. ಅವರು ತುಂಬ ಬ್ರಿಲಿಯಂಟಾಗಿ ಮಾರ್ಕ್ಸ್ ತಗೊಂಡವರು, ನಾವು ಹಿಂದೆ ಇರ್ತೇವೆ, ನಮ್ಮನ್ನು ಅವರು ತಾರತಮ್ಯದಿಂದ ನೋಡ್ತಾರೆ. ಇದು ನನ್ನ ಅನುಭವಕ್ಕೆ ನಮ್ಮ ಫ್ರೆಂಡ್ಸ್ಗಳ ಮುಖಾಂತರ ಬಂದಂತಾಗಿದೆ. ಮಕ್ಕಳು ಈ ಒಂದು ಸ್ಟೇಜಲ್ಲಿ ಡಿಪ್ರೆಷನ್ಗೆ ಹೋಗ್ತಾರೆ. ತನ್ನ ಕಲಿಕೆಯಲ್ಲಿ ಅವರು ಹಿಂದೆ ಹೋಗ್ತಾರೆ. ಯಾಕೆಂತಂದರೆ ಮಕ್ಕಳು ಯಾವಾಗ ಟೀಚರ್ಸ್ ಅವ್ರನ್ನು ಕೆಳ ಹಂತದಲ್ಲಿ ಕಡಿಮೆ ಮಾಡಿ ನೋಡುವ ದೃಷ್ಟಿಕೋನ ಇರ್ತದೆ, ಆಗ ಮಕ್ಕಳು ಕಲಿಯುವಿಕೆಯಲ್ಲಿ ಹಿಂದೆ ಹೋಗ್ತಾರೆ. ಇದೊಂದು ಕಾರಣ ಆಗಬಾರ್ದು ಅಂತ ನನ್ನ ಒಂದು ಸಲಹೆ. ತಮ್ಮ ಕಾಳಜಿ ಅರ್ಥ ಆಯಿತು. ತಮ್ಮ ಸಲಹೆಯನ್ನು ನಾನು ಇಲ್ಲಿರುವ ಶಿಕ್ಷಕರಿಗೆ ಎಲ್ಲರಿಗೂ ತಲುಪಿಸ್ತೇನೆ. ಮಕ್ಕಳಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಡಲಿಕ್ಕೆ, ಅವರವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶವನ್ನು ಕೊಡಲಿಕ್ಕೆ, ಹಾಗೇ ಅಂಕಗಳನ್ನು ಮಾತ್ರ ಅಳತೆಗೋಲಾಗಿ ಇಟ್ಕೊಳ್ಳದೆ ಅವರಲ್ಲಿ ಸುಪ್ತ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ವ್ಯಕ್ತಪಡಿಸಿ. ಯಾಕಂದರೆ ಸ್ವಾಮೀಜಿಯವರ ಹೆಸರಿನಲ್ಲಿ ಸಂಸ್ಥೆ ನಡೀತಾ ಇದೆ ಅಂದ ತಕ್ಷಣ ಸ್ವಾಮೀಜಿಯವರು ಪದೇ ಪದೇ ಹೇಳೋದೇನೋ, ನಮ್ಮ ಅಂತರಂಗದಲ್ಲಿ ಅಡಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊರಗೆ ತರುವುದೇ ಶಿಕ್ಷಣ, ನಿಜವಾದ ಶಿಕ್ಷಣ ಅಂಥೇಳಿ. ಖಂಡಿತ ಈ ಸಂಸ್ಥೆಯಲ್ಲಿ ಕೇವಲ ಅಂಕಗಳಿಗೆ ಅಳತೆಗೋಲು ಹಾಕ್ಲಿಕ್ಕಿಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ. ಸರ್ ಏನಾದರೂ? ಹಿಂದೆಯೂ ನಾವು ಇದನ್ನು ಹೇಳಿದ್ದೇವೆ, ಮಾರ್ಕ್ ಬೇಕು, ಆದರೆ ಮಾರ್ಕ್ ಅಲ್ಲದೆ ಒಂದು ವ್ಯಕ್ತಿತ್ವ ಇದೆಯಲ್ಲ. ಪರೀಕ್ಷೆ ಅಂದರೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಏನು ಬೇಕು, ಅದಕ್ಕೆ ಮೊದಲನೇ ಆದ್ಯತೆ ಈ ಸಂಸ್ಥೆಯಲ್ಲಿ. ನಾವು ಬರೆಯುವ ವರ್ಷದ ಕೊನೆಯಲ್ಲಿ ಬರೆಯುವ ಪರೀಕ್ಷೆಯಲ್ಲಿ ಪಾಸಾಗುವುದೊಂದು ಭಾಗ, ಆದರೆ ಜೀವನದ ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಬೇಕಾದ ಶಿಕ್ಷಣ ಕೊಡಲಿಕ್ಕಾಗಿಯೇ ಈ ಸಂಸ್ಥೆ ಪ್ರಾರಂಭ ಆಗಿರೋದು. ಹಾಗಾಗಿ ಈ ಚಿಂತೆ ನಿಮಗೆ ಬೇಡ. ನಾನು ನನ್ನ ವಿದ್ಯಾರ್ಥಿ ದಿನಗಳನ್ನು ಜ್ಞಾಪಿಸ್ಕೊಂಡು ಹೇಳ್ತೇನೆ. ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಮನಸ್ಸಲ್ಲಿ ಏನು ಅನಿಸ್ತಾ ಇರ್ತದೆ ಗೊತ್ತಾ, ಈ ಪರೀಕ್ಷೆ ಅಂತ ಯಾವ ನನ್ನ ಮಗ ಮಾಡಿದ್ನಪ್ಪ, ಸುಮ್ಮನೆ ಪಾಠ ಮಾಡಬೇಕು, ಕಳಿಸ್ಬಿಡ್ಬೇಕು. ನಾವು ತಿಳ್ಕೊಂಡಿರ್ತೀವಲ್ಲ, ಅದನ್ನು ಯಾಕೆ ಪರೀಕ್ಷೆ ಮಾಡೋದು?
ಈ ಎಕ್ಸಾಮ್ಸ್ ಅಂತಲೇ ಇರಬಾರ್ದಾಗಿತ್ತು ಅಂತ. ಸೊ ನಾವು ಪರೀಕ್ಷೆಗಳು ಬೇಡ, ಅಂಕಗಳು ಬೇಡ, ಕಾಂಪಿಟೇಷನ್ ಬೇಡ, ಹೆಚ್ಚು ಮಾರ್ಕ್ಸ್ ಯಾರೂ ತೆಗೆಯೋದು ಬೇಡ, ಕಡಿಮೆ ತೆಗೆಯೋದು ಬೇಡ, ಗ್ರೇಡ್ಸ್ ಬೇಡ ಅಂತ ಹೊರಟುಬಿಟ್ರೆ ಮಕ್ಕಳು ಓದ್ತಾರೆ ಅಥವಾ ವಿಷಯಗಳನ್ನು ತಿಳ್ಕೊಳ್ತಾರೆ ಅನ್ನುವ ಗ್ಯಾರಂಟಿ ಇಲ್ಲ. ಆದರೆ ಈ ಅಂಕಗಳು, ಪರೀಕ್ಷೆಗಳು, ಇದರ ಲಿಮಿಟೇಷನ್ನು ಪೋಷಕರು, ಶಿಕ್ಷಕರಾಗಿ ನಮಗೆ ಗೊತ್ತಿರಬೇಕು. ನಮಗೆ ಗೊತ್ತಿದ್ದರೆ ಸಾಕು. ಅದನ್ನು ಸಂಪೂರ್ಣ ಏನೋ ಜಾಸ್ತಿ ತೆಗಿಯೋರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ, ಕಡಿಮೆ ತೆಗಿಯೋರ್ಗೂ ಏನು ಡಿಫ್ರೆನ್ಸ್ ಇಲ್ಲ, ಹಾಗೆ ನೋಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬ ಕಷ್ಟ. ಯಾಕಂದರೆ ಅವ್ರಿಗೆ ಯಾವ ರೀತಿ ನಾವು ಓದಲಿಕ್ಕೆ ಮೋಟಿವೇಶನ್ ಮಾಡಬಹುದಾದಂತಹ ಪರಿಸ್ಥಿತಿ ಇರ್ತದೆ. ಹಾಗಾಗಿ ಒಂದು ಹಂತಕ್ಕೆ ಈ ಅಂಕಗಳು ಅಥವಾ ಪರೀಕ್ಷೆಗಳು ಇದು. ಆದರೆ ಅದು ಮಕ್ಕಳಿಗೆ ಒತ್ತಡ ಆಗುವ ರೀತಿಯಲ್ಲಿ ನೀನು ನಿರುಪಯುಕ್ತ, ಅಪ್ರಯೋಜಕ ಅನ್ನುವ ಭಾವನೆಗಳನ್ನು ಕೊಡದ ಹಾಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಮಾತಿನ ಸಾರಾಂಶ. ಧನ್ಯವಾದ. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ಮುಗಿಸೋಣ ಸರ್. ಕೊನೆಯ ಪ್ರಶ್ನೆ, ಮತ್ತೆ ಸಮಯ ಆಗ್ತದೆ. ಸರ್, ನಾನು ಒಂದು ಕಾಲೇಜಿಗೆ ನನ್ನ ಮಗಳನ್ನು ಹಾಕಿದ್ದೆ. ಅಲ್ಲಿ ಹಾಸ್ಟೆಲಿಗೆ ಹಾಕಿದ್ದು. ಹಾಸ್ಟೆಲ್ನಲ್ಲಿ ಒಂದು ಸಮಸ್ಯೆ ಆಯಿತು. ಅಂದರೆ ಹಾಸ್ಟೆಲ್ನ ವಾರ್ಡನ್ ಇದ್ದಾರಲ್ಲ, ಅವರು ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳೋ ಸ್ಥಿತಿಯಲ್ಲಿ ಮಕ್ಕಳ ಕಷ್ಟವನ್ನು ಹೇಳುವಾಗ ಅದನ್ನು ಸರಿಯಾಗಿ ನಮಗೆ ವಿಮರ್ಶೆಯಾಗಿ ಹೇಳ್ತಾ ಇರಲಿಲ್ಲ. ನಮಗೆ ಫೋನ್ ಮಾಡಿ ಕೇಳುವಾಗ ನಿಮಗೆ ನಿಮ್ಮ ಮಗಳು ಸರಿಯಿಲ್ಲ, ಹಾಗೆ ಹೀಗೆ ಉತ್ತರ ಕೊಡ್ತಾರೆ. ಏನು ಆರೋಗ್ಯದ ಸಮಸ್ಯೆಯನ್ನು ಹೇಳ್ತೇ ಇಲ್ಲ. ಲಾಸ್ಟಿಗೆ ಮಗಳು ಕಂಪ್ಲೇಂಟ್ ಬರ್ತದೆ ನಮಗೆ ಕಾಲೇಜಿಂದ, ನಿಮ್ಮ ಮಗಳು ಸರಿ ಇದು ಆ್ಯಕ್ಟಿವ್ ಆಗಿಲ್ಲ, ಹಾಗೆಲ್ಲ ಹೀಗೆಲ್ಲ ಅಂತ. ಹಾಗೆ ನಾನು ಕಾಲೇಜಿಗೆ ಹೋಗಿರ್ತೇನೆ. ಅಷ್ಟೊತ್ತಿಗೆ ಅವರು ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಾಲ್ರವರು ಹೇಳಿದರು, ಇದು ನಿಮ್ಮ ಮಗಳು ಓದುವುದಿಲ್ಲ, ಅವಳು ಆ್ಯಕ್ಟಿವ್ ಆಗಿಟ್ಟಿಲ್ಲ, ಸರಿ ಇಲ್ಲ, 1 ಗಂಟೆ 2 ಗಂಟೆ ನಿದ್ದೆ ಮಾಡ್ತಾಳೆ, ಯಾಕೆ ಹಾಗೆ ಮಾಡ್ತಾಳೆ ಅಂತ. ನಾನು ಹೇಳಿದೆ, ಹಾಗೆ ಮಾಡಲಿಕ್ಕಿಲ್ಲ ನನ್ನ ಮಗಳು, ನನಗೆ ಗೊತ್ತಿದ್ದವರೆಗೆ ನಾನು ಒಳ್ಳೆ ರೀತಿಯಿಂದಲೇ ಅವನು ಇದು ಮಾಡಿದ್ದೇನೆ, ಯಾಕೆ ಹಾಗೆ ಮಾಡ್ತಾಳೆ ನನಗೆ ಗೊತ್ತಿಲ್ಲ ಅಂತ. ಇಲ್ಲ ಅಂಥೇಳಿ ಮತ್ತೆ ಒಂದು ದಿವಸ ಹಾಗೆ ಹೇಳಿ ಫೋನ್ ಇಟ್ಟರು. ಸಾಯಂಕಾಲ ಆಗುವಾಗ ಫೋನ್ ಮಾಡಿ ಅವಳನ್ನು ರೂಮಿಗೆ ಬರಲಿಕ್ಕೆ ಹೇಳಿ, ಆಫೀಸ್ ರೂಮಿಗೆ ಬರಲಿಕ್ಕೆ ಹೇಳಿ, ನೀನು ವೇಸ್ಟು ಬಾಡಿ ಹಾಗೆ ಹೀಗೆ ಅಂಥೇಳಿ ಅವಳು ಮಾನಸಿಕವಾಗಿ ಕುಂದಿ ಹೋದಳು. ಅಂದರೆ ನನಗೆ ತುಂಬ ಕಷ್ಟ ಆಯಿತು. ಅದರಿಂದಾಗಿ ನಾನೊಂದು 6 ತಿಂಗಳು ಟ್ರೀಟ್ಮೆಂಟ್ ಮಾಡ್ತೀನಿ ಅವಳಿಗೆ. ಈಗ ನಾನದು ನನ್ನ ಮಗಳನ್ನು ಪ್ರಿನ್ಸಿಪಾಲ್ರೇ ಹಾಗೆ ಹೇಳಿದರೆ ನಮ್ಮ ಮಕ್ಕಳು ಹೇಗೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಭಾರಿ ಕಳಕಳಿಯಿಂದ ಕೇಳೋದು. ಅದಕ್ಕೆ ಏನು ಪರಿಹಾರ? ನನ್ನ ಮನಸ್ಸಿನ ದುಃಖವನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಬಹುಶಃ ನೀವು ಹಿಂದೆ ನಡೆದ ಕೂತ್ಕೊಳ್ಳಿ ಪರಲ್ಲ. ಸೊ ಈ ರೀತಿ ಯಾಕೆ ಪ್ರಶ್ನೆಗಳು ಕೇಳಬೇಕಾಗ್ತದೆ ಅಂದರೆ ಆ ಸಮಸ್ಯೆ ಅಥವಾ ಅದೇ ರೀತಿಯ ಸಮಸ್ಯೆ ಉಳಿದ ಪೋಷಕರ ಮನಸ್ಸಿನಲ್ಲಿ ಕೂಡ ಇರ್ತದೆ. ಸೊ ಆ ರೀತಿ ಆದಾಗ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಎಲ್ಲ ಸಂಸ್ಥೆಗಳು ಒಂದೇ ರೀತಿ ಇರೋದಿಲ್ಲ. ನೀವು ಕಂಡುಕೊಂಡ ಹಾಗೆ ನಿಮ್ಮ ಮಕ್ಕಳಿಗೆ ಬೇಕಾದಂತಹ ಯಾರೋ ಒಬ್ಬರು ಶಿಕ್ಷಕರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಮಗುವಿಗೆ ಕೆಲವೊಂದು ಫೇವ್ರೇಟ್ ಟೀಚರ್ಸ್ ಇರ್ತಾರೆ, ಅದು ಅದೇ ತರಗತಿಯಲ್ಲಿ ಇರಬೇಕಾಗಿಲ್ಲ. 12ನೇ ಕ್ಲಾಸಲ್ಲಿ ಓದ್ತಾ ಇರೋಂಥ ಮಗು 7ನೇ ಕ್ಲಾಸಿನ ಟೀಚರ್ ಅಂದರೆ ಆಪ್ತಾ ಇರಬಹುದು. ಸೊ ಯಾರೋ ಒಬ್ಬರು ಶಿಕ್ಷಕರ ಸಹಾಯವನ್ನು ತೆಗೆದುಕೊಳ್ಳಿ, ಮತ್ತು ಆ ವಿದ್ಯಾರ್ಥಿಯ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಿ. ಅಫ್ಕೋರ್ಸ್ ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ರಿ, ಮಗುವಿಗೆ ಆಪ್ತ ಸಮಾಲೋಚನೆ ಕೊಡಿಸಿ, ಆ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಮೂಲಕ ಮಗುವಿಗೆ ಧೈರ್ಯ ಹೇಳಿ ವಾಪಸ್ ಅವಳಿಗೆ ವಿದ್ಯಾಭ್ಯಾಸ ಮುಂದುವರಿಯುವಾಗೆ ಮಾಡಿ. ಅಲ್ಲಿ ಸಂಸ್ಥೆಯ ಸಂಬಂಧಪಟ್ಟ ವ್ಯಕ್ತಿಗಳು ನೀವು ಹೇಳಿದ್ದನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ತಾ ಇಲ್ಲ, ಅವರು ಅದನ್ನು ತೊಂದರೆ ರೀತಿಯಲ್ಲಿ ನಡೆಸ್ಕೊಳ್ತಿದ್ದಾರೆ ಅಂದರೆ ನಿಮ್ಮ ಮಗುವಿನ ಆರೋಗ್ಯಕ್ಕೋಸ್ಕರ ನೀವು ಶಾಲೆಯನ್ನು ಚೇಂಜ್ ಮಾಡ್ಬೋದು, ಕಾಲೇಜನ್ನು ಚೇಂಜ್ ಮಾಡ್ಬೋದು. ಈಗ ಬದಲಾದ ಸ್ಥಿತಿಯಲ್ಲಿ ನೀವು ಹಳೆಯ ಬೇಸರದ ಅದು ಚೇಂಜ್ ಆದ ತಕ್ಷಣ ಇಲ್ಲಿ ಎಲ್ಲ ತೊಂದರೆಗಳು ಹೋಗ್ಬಿಡುತ್ತೆ ಅಂತಲ್ಲ, ಆ ಆಪ್ತ ಸಮಾಲೋಚನೆ ಏನು ಕೊಡಿಸ್ತಾ ಇದ್ದರೆ ಅದನ್ನು ಮುಂದುವರಿಸಿ ಅವಳಿಗೆ ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ಶಿಕ್ಷಕರ ಸಂಪರ್ಕದಲ್ಲಿ ನೀವು ಶಿಕ್ಷಕರಿಗೆ ಭೇಟಿ ಮಾಡಿ, ನೋಡಿ ಈ ರೀತಿ ಘಟನೆ ನಡೆದಿತ್ತು ಹಿಂದೆ, ಅವಳಿಗೆ ನಿಮ್ಮ ಪಾಠದ ಜೊತೆಗೆ ಒಂದಷ್ಟು ಎಕ್ಸ್ಟ್ರಾ ಸಹಕಾರ ಬೇಕಾದೀತು, ಅವಳನ್ನು ಬೆನ್ನು ತಟ್ಟಿ ಕರ್ಕೊಂಡು ಹೋಗ್ಬೋದಾಗಿತ್ತು ಅಂತ ನೀವು ಮೊದಲೇ ಸಮಸ್ಯೆಯನ್ನು ತಿಳಿಸಿದರೆ ಸಂವೇದನಾಶೀಲ ಶಿಕ್ಷಕರು ಅದನ್ನು ಪರಿಗಣಿಸಿ ಅವಳನ್ನು ಏನು ಹಿಂದೆ ನಡೆದಿರ್ತಕ್ಕಂಥ ಟ್ರಾಮಾ ಅವಳ ಮನಸ್ಸಿಗೆ ಹೆಚ್ಚು ತೊಂದರೆ ಆಗದಂತೆ ಅವರು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಭಾಷಣ ಇಲ್ಲ, ಇದಕ್ಕೆ ಪೂರಕವಾಗಿ 2-3 ಮಾಹಿತಿಗಳಷ್ಟೇ. ಮೊದಲನೇದು,
ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮದೊಂದು ವಾಟ್ಸಪ್ ಗ್ರೂಪ್ ಮಾಡ್ತಾರೆ ಮಕ್ಕಳದ್ದೆಲ್ಲ. ಆ ವಾಟ್ಸಪ್ ಗ್ರೂಪ್ನಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸ್ಬೇಕು ನೀವು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಒಂದು, ಅದರ ಜೊತೆಗೆ ಇಂತಹ ವಿಷಯಗಳ ಬಗ್ಗೆ, ಮಗುವಿನ ಮನೋವಿಕಾಸ, ಮನೋವಿಜ್ಞಾನ, ಇದರ ಬಗ್ಗೆ ನನಗೆ ಆಸಕ್ತಿ ಇದೆ ಅಂತಂದರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಲ್ಲಿ, ಉಪಪ್ರಾಂಶುಪಾಲರ ಅಥವಾ ಯಾವುದಾದ್ರು ಶಿಕ್ಷಕರ ಜೊತೆ ಹೇಳಬೇಕು, ಇಂಥ ಸಬ್ಜೆಕ್ಟ್ ಬಗ್ಗೆ ನಾನು ಆಸಕ್ತಿ ಇದೆ, ನನಗೆ ಆಸಕ್ತಿ ಇದೆ, ನಿಮ್ಮನ್ನು ಕರೆಸ್ತೇವೆ ನಾವು, ನಿಮ್ಮ ಸಹಾಯ ನಮಗೆ ಬೇಕಾಗ್ತದೆ. ಇದು ಮೊದಲನೇದು. ಯಾಕೆಂತ ಮತ್ತೆ ಮುಂದಕ್ಕೆ ಹೇಳ್ತೇವೆ ನಾವು. ಎರಡನೇದು, ವಿರೂಪಾಕ್ಷ ದೇವರ ಮನೆಯವರು ಹೇಳಿದರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಮಕ್ಕಳನ್ನು ಅಂತ. ಅದಕ್ಕೆ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಒಂದು ಸಂಗೀತ ವಾದ್ಯಗಳ ಒಂದು ತರಬೇತಿಯನ್ನು ನಾವು ನಡೆಸ್ತೇವೆ. ಅದರಲ್ಲಿ ತಬಲಾ, ಕೀಬೋರ್ಡ್, ಕೊಳಲು, ಫ್ಲೂಟ್ ಮತ್ತು ವಯಲಿನ್, ಈ 4 ಸಂಗೀತ ವಾದ್ಯಗಳ ಒಂದು ತರಬೇತಿ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಆಗ್ತದೆ. ನಿಮ್ಮ ವಿದ್ಯಾರ್ಥಿಗಳ ಪೈಕಿ, ನಿಮ್ಮ ಮಕ್ಕಳ ಪೈಕಿ ಯಾರ್ಯಾರಿಗೆ ಇದರ ಆಸಕ್ತಿ ಇದೆ, ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಅದಕ್ಕೆ ಸೇರಿಸಿ. ಸಣ್ಣ ಶುಲ್ಕ ಇರ್ಬೋದು, ಹಣಕ್ಕಾಗಿ ಅಲ್ಲ ಅಂತ ಮೊದಲು ಹೇಳಿದ್ದೇನೆ, ಖರ್ಚಿಗಾಗಿ ಅಷ್ಟೇ, ಶುಲ್ಕ ಇರ್ಬೋದು, ಸೇರಿಸಿ. ಇದು ಎರಡನೇ ವಿಷಯ. ಮೂರನೇದು, ವಿರೂಪಾಕ್ಷ ದೇವರ ಮನೆಯವರು ಸಾಕಷ್ಟು ವಿಷಯಗಳನ್ನು ನಮ್ಮ ಮುಂದೆ ಸುರಿದಿದ್ದಾರೆ. ಈಗ ಇನ್ನು ಅವರು ಮಾತಾಡಿದರೆ 3 ದಿವಸ ಮಾತಾಡಿದರೆ ಅವರಲ್ಲಿ ವಿಷಯ ಉಂಟು, ಆದರೆ ದಿನ ಅವ್ರನ್ನ ಬರಲಿಕ್ಕೆ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಇದಕ್ಕೆ ನಮ್ಮ ಸಂಸ್ಥೆಯ ಒಳಗಡೆ ಒಂದಷ್ಟು ಜನ ಮರಿ ವಿರೂಪಾಕ್ಷ ದೇವರ ಮನೆಯವರನ್ನು ಸಿದ್ಧ ಮಾಡ್ತೇವೆ ನಾವು ಈ ವರ್ಷ. ಅದಕ್ಕೆ ಶಿಕ್ಷಕರು ಆ ಪಾತ್ರವನ್ನು ನಿರ್ವಹಿಸ್ತಾರೆ. ಶಿಕ್ಷಕರಿಗಾಗಿ ಇನ್ನೊಂದಷ್ಟು ದಿವಸಗಳಲ್ಲಿ ಅವರು ಮತ್ತೆ ಬರ್ತಾ ಇದ್ದಾರೆ. ನಮ್ಮ ಶಿಕ್ಷಕರಿಗಾಗಿ ಇಂಥ ತರಬೇತಿಗಳನ್ನು ನಾವು ಮಾಡ್ತೇವೆ. ಆಸಕ್ತರನ್ನು ಇನ್ನು ಸೆಕೆಂಡ್ ಲೆವೆಲ್ನ ಟ್ರೈನಿಂಗ್ ಕೂಡ ಮಾಡ್ತೇವೆ. ನಿಮಗೆ ಯಾರಿಗೂ ಆಸಕ್ತಿ ಇದ್ದರೂ ಕೂಡ ಸೇರ್ಬೋದು. ಅದಕ್ಕಾಗಿ ನಾನು ಮಾಹಿತಿ ಸಂಗ್ರಹ ಅಂತ ಹೇಳಿದೆ ನಾನು. ಇದರ ಫೀಡ್ಬ್ಯಾಕ್ ಕಳಿಸಿಕೊಡಿ, ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಇದಕ್ಕೆಲ್ಲದಕ್ಕೂ ನಮಗೆ ಬೇಕಾಗಿರೋದು ನಿಮ್ಮ ಸಹಕಾರ, ನಿಮ್ಮ ಸ್ಪಂದನ, ನಿಮ್ಮ ಬೆನ್ನು ತಟ್ಟುವ ಗುಣ. ಅವ್ರು ಹೇಳಿದ್ರಲ್ಲ, ಮಕ್ಕಳನ್ನು ನೀವು ಹೇಗೆ ಬೆನ್ನು ತಟ್ತಿರೋ ಹಾಗೆ ಈ ಸಂಸ್ಥೆಯನ್ನು ಬೆನ್ನು ತಟ್ಟಬೇಕು, ಆವಾಗ ನಮಗೆ ಶಕ್ತಿ ಬರ್ತದೆ. ಸೊ ಇದು ಮಾತ್ರ ನಮಗಿರುವಂಥ ಅಪೇಕ್ಷೆ. ಧನ್ಯವಾದಗಳು. ಮುಗಿಸುವ. ಎಲ್ಲ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ, ಮತ್ತು ಮೈಕಲ್ಲಿ ಹೊರಗಡೆ ವಿದ್ಯಾರ್ಥಿಗಳಿಗೂ ಕೇಳಿಸ್ತಾ ಇದೆ ಅಂದ್ಕೊಳ್ತೇನೆ. ಟೆಲಿಮಾನಸ್ ಅಂಥೇಳಿ ಭಾರತ ಸರ್ಕಾರದವರು ಒಂದು ಆನ್ಲೈನ್ ಆಪ್ತ ಸಮಾಲೋಚನೆ ಸಂಖ್ಯೆಯನ್ನು ಮಾಡಿದ್ದಾರೆ. 14416 14416 14416. ನೋಟ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯ ಆವರಣದಲ್ಲಿ ಇದನ್ನು ಬರ್ಸಿಡಿ. ಮನೆಯ ಮಕ್ಕಳಿಗೆಲ್ಲ ಪರಿಚಯ ಮಾಡಿಸಿ, ಮಕ್ಕಳ ಸಮ್ಮುಖದಲ್ಲಿ ಒಂದು ಸರಿ ಟೆಸ್ಟ್ ಟ್ರಯಲ್ ಥರ ಮಾಡಿ. ಸರ್, ನಮಗೆ ಇವತ್ತು ಪರಿಚಯ ಮಾಡಿದ್ರಿ ಈ ನಂಬರು, ಇದು ವರ್ಕ್ ಆಗ್ತಾ ಇದ್ದಿಲ್ಲ, ಹೇಗೆ ವರ್ಕ್ ಆಗುತ್ತೆ, ಯಾವುದಕ್ಕೆಲ್ಲ ಮಕ್ಕಳು ಸಹಾಯ ಕೇಳ್ಬೋದು ಅಂತ ಟೆಸ್ಟ್ ಮಾಡಲಿಕ್ಕೋಸ್ಕರ ಮಾಡಿದ್ದೇನೆ ಅಂತ ಮಾಡಿ, ಪರವಾಗಿಲ್ಲ. ಆದರೆ ಆ ಟೆಸ್ಟ್ ಮಾಡಿದ್ದು ಒಂದು ದಿನ ನಿಮ್ಮ ಮಕ್ಕಳಿಗೆ ಸಹಾಯಕ್ಕೆ ಬರ್ಬೋದು. ಅವ್ರಿಗೆ ಯಾರ ಹತ್ರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಪೇರೆಂಟ್ಸ್ ಹತ್ರ, ಟೀಚರ್ಸ್ ಹತ್ರ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅವರ ದುಃಖ, ಅವರ ಬೇಸರ ಯಾರ ಹತ್ರ ಹೇಳ್ಕೋಬೇಕು. ದುಃಖ ಬೇಸರ ಅಂತಲ್ಲ, ಕೆಲವೊಂದು ಸರಿ ಇನ್ಡಿಸಿಷನ್, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅನ್ನುವ ದ್ವಂದ್ವಗಳನ್ನು ಹೇಳ್ಕೊಳ್ಳಿಕ್ಕೆ ಒಂದು ಟೆಲಿಮಾನಸ್ ಅಂತ ಆನ್ಲೈನ್ ಸಹಾಯ. ಅದಕ್ಕೆ ಯಾವ ಚಾರ್ಜ್ ಇರೋದಿಲ್ಲ, ಉಚಿತವಾಗಿರ್ತದೆ ಮತ್ತು ಗೌಪ್ಯವಾಗಿರ್ತದೆ. ಅವರು ಹೇಳ್ಕೊಳ್ಳುವಂಥ ವಿಚಾರವನ್ನು ಅವರು ಗೌಪ್ಯವಾಗಿ, ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ತಾರೆ. ಇದರ ಸದುಪಯೋಗವನ್ನು ಇಷ್ಟು ದೊಡ್ಡ ಸಾವಿರಾರು ಸಂಖ್ಯೆಗಳಲ್ಲಿ ವಿದ್ಯಾರ್ಥಿಗಳು ಕಲಿಯುವಂತಹ ಸಂಸ್ಥೆಯಲ್ಲಿ ಇದರ ಪರಿಚಯವನ್ನು ಮಾಡೋಣ. ಈಗ ಸಣ್ಣ ಮಕ್ಕಳಿಗೆಲ್ಲ ನಾವು ಮಕ್ಕಳ ಸಹಾಯವಾಣಿ ಕಲಿಸ್ತಾ ಇದ್ವಲ್ವಾ, 1098. ಅಫ್ಕೋರ್ಸ್ ಅದು ಕೂಡ ಸಹಾಯಕ್ಕೆ ಬರ್ತದೆ. ಇದು ದೊಡ್ಡ ಮಕ್ಕಳು ಮಾಡಿದ್ರೆ ಏನು ಬೇಡ ಅಂತ ಹೇಳೋದಿಲ್ಲ. ವಿಶೇಷವಾಗಿ ಎಲ್ಲ ಹದಿಹರೆಯದ ಮಕ್ಕಳಿಗೋಸ್ಕರ 14416 ಅಂತ ಮಾಡಿದ್ದಾರೆ. ಹಾಗೆ ಮಾನಸಿಕ ಆರೋಗ್ಯಗಳಿಗೆ ಸಂಬಂಧಪಟ್ಟಾಗೆ 104 ಅಂತ ಮಾಡಿದ್ದಾರೆ. ಇವೆಲ್ಲದರ ಸಂಖ್ಯೆಗಳು ಯಾಕೆ ಬರ್ತಾ ಇದೆ ಯೋಚನೆ ಮಾಡಿ. ಮಾನಸಿಕ ಆರೋಗ್ಯಕ್ಕೆ ಹೆಚ್ಚು ಒತ್ತು ಬೇಕಾಗಿದೆ. ಒತ್ತಡಮಯ ಬದುಕಿನಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಹಾಯ ನಮಗೆ ಉಚಿತವಾಗಿ ಸಿಗಬೇಕಾಗಿದೆ. ಹಾಗಾಗಿ ಈ ಸಂಖ್ಯೆಗಳನ್ನು ಪರಿಚಯ ಮಾಡಿ ನಿಮ್ಮ ಮಕ್ಕಳಿಗೆ. ಸಮಯದ ಮಿತಿ ಇರುವುದರಿಂದ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಇದೀಗ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಹೊತ್ತು. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಟ್ಟ ಶ್ರೀಯುತರಿಗೆ ಸಂಸ್ಥೆಯ ನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ.
ಸಣ್ಣ ಸೂಚನೆ. ಈಗಾಗಲೇ ನಾನು ಶ್ರೀಯುತರನ್ನು ಪರಿಚಯಿಸ್ತಾ ಅವರ ಪುಸ್ತಕಗಳ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅದೇ ಪುಸ್ತಕಗಳು ಸಭಾಂಗಣದ ಹೊರಭಾಗದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಆಸಕ್ತ ಪೋಷಕರು ಖರೀದಿಸಲು ಕೂಡ ಅವಕಾಶವಿದೆ. ಕಾರ್ಯಕ್ರಮದ ಸಮಾಪನದಲ್ಲಿ ಧನ್ಯವಾದ ಸಮರ್ಪಣೆ. ಇಂದಿನ ಹೆತ್ತವರ ಸಮಾವೇಶದ ಅಂಗವಾಗಿ ನಡೆಸಿದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಪಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪಾಲಕರ ಪೋಷಕರ ನೀತಿ ಸಂಹಿತೆಗಳು ಏನು ಎಂಬುದನ್ನು ಅತ್ಯಂತ ಮನೋಜ್ಞವಾಗಿ ಪ್ರಸ್ತುತಪಡಿಸಿದ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಇವರಿಗೆ ಗೌರವ ಶ್ರದ್ಧೆಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂಸ್ಥೆಯ ಮೇಲೆ ವಿಶೇಷವಾದ ಅಭಿಮಾನವನ್ನು ಇರಿಸಿ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸುವಲ್ಲಿ ಧನಾತ್ಮಕವಾದಂಥ ಹೆಜ್ಜೆಯನ್ನು ಇಟ್ಟಿರುವ ಎಲ್ಲ ಹೆತ್ತವರಿಗೆ ಪೋಷಕರಿಗೆ ಗೌರವದ ವಂದನೆಗಳು. ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕವಾದ ವಂದನೆಗಳು. ಕಾರ್ಯಕ್ರಮದ ಸಂಪೂರ್ಣ ಚಿತ್ರೀಕರಣ ಮಾಡುವಲ್ಲಿ ಸಹಕರಿಸಿದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತುಂಬ ಕೃತಜ್ಞತೆಗಳು. ಈ ಕಾರ್ಯಕ್ರಮ ಇವತ್ತು ವಿಶೇಷ ಉಪನ್ಯಾಸ ನಡೆಯಿತು. ಬಳಿಕ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ತಮಗೆ ಲಭ್ಯವಿದೆ. ಮತ್ತೊಮ್ಮೆ ಅದನ್ನು ಎಲ್ಲರಿಗೂ ನೋಡುವ ಅವಕಾಶವೂ ಕೂಡ ಇದೆ. ಒಂದು ಗಿಡ ಮರವಾಗಿ ಬೆಳೆಯಲು ಗಾಳಿ, ಬೆಳಕು, ನೀರು ಹೇಗೆ ಅಗತ್ಯವೋ ಅಂತೆಯೇ ಒಂದು ಮಗು ಪರಿಪೂರ್ಣ ಮಾನವನಾಗಿ ಬೆಳೆಯಲು ಸಂಸ್ಕೃತಿ, ಸಂಸ್ಕಾರ, ವಿದ್ಯೆ, ವಿನಯ ಎಲ್ಲವೂ ಅತ್ಯಗತ್ಯ. ಜವಾಬ್ದಾರಿಯುತ ಪೋಷಕತ್ವದೊಂದಿಗೆ ನೀವು ಸೇರಿ ಇವೆಲ್ಲವುಗಳನ್ನು ನಮ್ಮ ಮಕ್ಕಳಿಗೆ ಧಾರೆ ಎರೆದು ಸುಸಂಸ್ಕೃತ ಮಾನವರಾಗಿ ಮಾಡೋಣ ಎಂಬ ಆಶಯದೊಡನೆ ಈ ಕಾರ್ಯಕ್ರಮವನ್ನು ಒಂದು ಅಶರೀರವಾಣಿಯ ಜೊತೆಗೆ ಸಮಾಪನಗೊಳಿಸ್ತಾ ಇದ್ದೇವೆ. ಭವಿಷ್ಯವನ್ನು ನಿರ್ಮಾಣ ಮಾಡುವ ಶಿಕ್ಷಣ ಸಂಸ್ಥೆಯನ್ನು ಭಾರತೀಯರಾದ ನಾವು ಮಾತೃಸ್ಥಾನದಲ್ಲಿ ಕಾಣುತ್ತೇವೆ. ಹೊಸ ವಿದ್ಯಾರ್ಥಿಗಳು ಹಾಗೂ ಪೋಷಕರಾದ ತಾವು ಈ ಮಾತೃ ಮಂದಿರಕ್ಕೆ ಬಂದಾಗ ಮನ ತುಂಬಿದ ನಮ್ಮ ತಾಯಿಯ ಭಾವ ಹೇಗಿರಬಹುದೆಂಬ ಕಲ್ಪನೆಯ ಅಶರೀರವಾಣಿಯನ್ನು ನಾವೆಲ್ಲರೂ ಕೇಳುವ. ಆ ಬಳಿಕ ತಕ್ಷಣವೇ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಸಂಪನ್ನಗೊಳಿಸುವವರಿದ್ದೇವೆ. ಶಾಂತಿ ಮಂತ್ರಕ್ಕೆ ಯಾರು ಕೂಡ ಎದ್ದು ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ. ನಮ್ಮ ವಿದ್ಯಾರ್ಥಿನಿಯರು ಶಾಂತಿ ಮಂತ್ರದ ಮೊದಲ ಸ್ಥಾನವನ್ನು ಉಚ್ಚರಿಸ್ತಾರೆ. ಅದನ್ನು ಪುನರುಚ್ಚರಿಸ್ತಾ ಎಲ್ಲರೂ ಜೊತೆಯಾಗಿ ಹೇಳೋಣ. ಆ ಬಳಿಕ ಎಲ್ಲರೂ ಭೋಜನಕ್ಕೆ ತೆರಳೋಣ, ಊಟವನ್ನು ಮಾಡುವ. ಇದೀಗ ವಿದ್ಯಾದೇಗುಲದ ಅಶರೀರವಾಣಿ. ಸುಮನಸ ವಿದ್ಯಾಭಿಮಾನಿ ಪೋಷಕರೇ, ಪಾಲಕರೇ ಹಾಗೂ ವಿದ್ಯಾರ್ಥಿಗಳ ಹೆತ್ತವರೇ, ನಿಮ್ಮ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಮೃದ್ಧ ಶಿಕ್ಷಣ ಪರಂಪರೆಯುಳ್ಳ ನನ್ನಲ್ಲಿ ಪ್ರವೇಶವನ್ನ ಪಡೆದುದಕ್ಕಾಗಿ ಹೆಮ್ಮೆ ಪಡುತ್ತೇನೆ ಮತ್ತು ಆ ಬಗ್ಗೆ ಹೊಣೆಯನ್ನು ಉಳ್ಳವಳಾಗಿದ್ದೇನೆ. ಯುವ ಜನತೆಗೆ ಭಾರತೀಯ ಪರಂಪರೆಯ ಶಿಕ್ಷಣ ಪರಿಕಲ್ಪನೆಯೊಂದಿಗೆ ಸುಸಂಸ್ಕೃತ ನಾಗರಿಕರನ್ನಾಗಿ ರೂಪಿಸಿ ಸದೃಢವಾದ ಬದುಕನ್ನ ಕಟ್ಟಿಕೊಡುವ ಹಂಬಲ ನನ್ನದು, ಬೆಂಬಲ ನಿಮ್ಮದು. ದೇಶದ ಭವಿಷ್ಯವಾದ ನಮ್ಮ ಮಕ್ಕಳ ಯೋಗಕ್ಷೇಮದ ರಕ್ಷಣೆಗಾಗಿ ಜೊತೆಯಲ್ಲಿ ಮುಂದುವರಿಯೋಣ ಮತ್ತು ಆ ಬಗೆಗಿನ ವಿಚಾರ ವಿನಿಮಯಕ್ಕಾಗಿ ಮತ್ತೆ ಮತ್ತೆ ಭೇಟಿಯಾಗುತ್ತಿರೋಣ. ಇರುವುದೊಂದೇ ಜೀವನ, ವ್ಯರ್ಥವಾಗದಿರಲಿ. ಇದು ನಿಮ್ಮ ಅಭಿಮಾನದ ಶಿಕ್ಷಣ ಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಪುತ್ತೂರು. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.
2024-25ನೇ ಶೈಕ್ಷಣಿಕ ವರ್ಷದ ಕಾಲೇಜು ಪ್ರಾರಂಭೋತ್ಸವ ಮತ್ತು ಪೋಷಕರ ಸಭೆಯ ಕೊನೆಯ ಹಂತ ಅದು ಸಹಭೋಜನ. ಈ ಸಭಾಂಗಣದ ಹೊರಗೆ ಹೋದಾಗ ಅಲ್ಲೇ ಮುಂಭಾಗದಲ್ಲಿ ನಮ್ಮ ವಿದ್ಯಾರ್ಥಿ ನಿಲಯದ